ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ಸ್ವಾಗತ ತಮ್ಮೆಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಈ ಒಂದು ತರಗತಿಯನ್ನು ನಾವು ಶ್ರೀ ರಾಧಿಕಾ ಸ್ತವ ಈ ಒಂದು ಸ್ತೋತ್ರದಿಂದ ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ರಾಧೆ ಜಯ ಜಯ ಮಾಧವ ದೈತೆ. ರಾಧೆ ಜಯ ಜಯ ಮಾಧವ ದೈತೆ. ಗೋಕುಲ ತರುಣಿ ಮಂಡಲ ಮಹಿತೆ. ಗೋಕುಲ ತರುಣಿ ಮಂಡಲ ಮಹಿತೆ. ರಾಧೆ ಜಯ ಜಯ ಮಾಧವ ದಯಿತೆ. ದಾಮೋದರ ರತಿ ವರ್ಧನ ವೇಷೆ. ದಾಮೋದರ ರತಿ ವರ್ಧನ ವೇಷೆ. ಹರಿನಿಷ್ಕುಟ ವೃಂದಾ ವಿಪಿನೇಶೆ. ಹರಿನಿಷ್ಕುಟ ವೃಂದಾ ವಿಪಿನೇಶೆ. ರಾಧೆ ಜಯ ಜಯ ಮಾಧವ ದಯಿತೆ. ರಾಧೆ ಜಯ ಜಯ ಮಾಧವ ದಯಿತೆ. ವೃಷಭಾನುದದಿ ನವಶಶಿಲೇಖೆ. ಲಲಿತಾ ಸಖಿ ಗುಣರಮಿತ ವಿಶಾಖೆ. ವೃಷಭಾನುದದಿ ನವಶಶಿಲೇಖೆ. ಲಲಿತಾ ಸಖಿ ಗುಣ ರಮಿತ ವಿಶಾಖೆ. ರಾಧೆ ಜಯ ಜಯ ಮಾಧವ ದಯಿತೆ. ರಾಧೆ ಜಯ ಜಯ ಮಾಧವ ದಯಿತೆ. ಕರುಣಾಂ ಕುರು ಮಯಿ ಕರುಣಾಭರಿತೆ. ಕರುಣಾಂ ಕುರು ಮಯಿ
करुणाभरिते सनक सनातन वर्णित चरिते सनक सनातन वर्णित चरिते राधे जय जय माधव दयिते राधे जय जय ಮಾಧವ ದೈತೆ. ಹರೇ ಕೃಷ್ಣ. ನಿನ್ನೆ ರಾಧಾಷ್ಟಮಿಯನ್ನು ನಾವು ಮಾಡಿದ್ದೇವೆ ಅಲ್ವಾ? ಎಲ್ಲರೂ ಕೂಡ ಹರೇ ಕೃಷ್ಣ. ಎಲ್ಲರಿಗೂ ಕೂಡ ರಾಧಾಷ್ಟಮಿಯ ಶುಭಾಶಯಗಳು. ರಾಧಾರಾಣಿಯ ಬಗ್ಗೆ ಇಲ್ಲಿ ಏನು ಹೇಳಿದ್ದಾರೆ ಅಂತ ನಾವು ನೋಡೋಣ. ಅದನ್ನು ಒಂದು ಅರ್ಥವನ್ನು ಏನು ಬರೆದಿದ್ದಾರೆ ನೋಡೋಣ. ಹೇ ರಾಧೆ, ಮಾಧವನ ಪ್ರಿಯೆ, ಗೋಕುಲದ ಎಲ್ಲ ತರುಣಿಯರಿಂದಲೂ ನೀನು ಪೂಜಿಸಲ್ಪಡುವೆ. ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ. ನಿನ್ನನ್ನು ಕುರಿತ ಪ್ರಭು ದಾಮೋದರನ ಪ್ರೇಮ ಅನುರಾಗವನ್ನು ಅಧಿಕಗೊಳಿಸುವಂತೆ ನೀನು ಉಡುಗೆಯನ್ನು ಧರಿಸುವೆ. ಭಗವಾನ್ ಹರಿಯ ಆಹ್ಲಾದಕರವಾದ ಲೀಲಾಸ್ಥಾನವಾದ ವೃಂದಾವನದ ರಾಣಿಯೇ, ರಾಜ ವೃಷಭಾನುವಿನ ಮಹಾಸಾಗರದಿಂದ ಪೂರ್ಣಚಂದ್ರರಂತೆ ಉದಯಿಸಿದ್ದೀಯೆ. ಲಲಿತೆಯ ಸಖಿಯೇ, ಸ್ನೇಹ, ದಯೆ, ಕೃಷ್ಣ ಭಕ್ತಿಗಳಿಂದ ವಿಶಾಖೆಯು ನಿನಗೆ ಒಲಿಯುವಂತೆ ಮಾಡಿಕೊಂಡವಳೇ, ಕರುಣಾಸಾಗರಳೇ. ಹಿರಿಯ ಮುನಿಗಳಾದ ಸನಕ ಮತ್ತು ಸನಾತನರು ನಿನ್ನ ದಿವ್ಯ ಗುಣಗಳನ್ನು ವರ್ಣಿಸಿದ್ದಾರೆ. ರಾಧೆಯೇ, ನನ್ನ ಮೇಲೆ ಕೃಪೆ ತೋರಿಸು. ಹರೇ ಕೃಷ್ಣ. ಇವತ್ತು 11ನೆಯ ಶ್ಲೋಕ, ಉಪದೇಶಾಮೃತದ ಕೊನೆಯ ಶ್ಲೋಕ. ಹರೇ ಕೃಷ್ಣ. ಕೃಷ್ಣಸ್ಯೋಚ್ಚೈಃ ಪ್ರಣಯವಸತಿಃ ಪ್ರೇಯಸೀಭ್ಯೋऽಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರ್ ಅಭಿತಾ ತಾದೃಕೇವ ವ್ಯಧಾಯಿ ಯತ್ಪ್ರೇಷ್ಟೈಃ ಅಪಿ ಅಲಂ ಅಸುಲಭಂ ಕಿಂ ಪುನರ್ಭಕ್ತಿಭಾಜಾಂ ತತ್ಪ್ರೇಮೇದಂ ಸಕೃದಪಿ ಸರಹ ಸ್ನಾತುರಾವಿಷ್ಕರೋತಿ. ಕೃಷ್ಣಸ್ಯೋಚೈಃ ಪ್ರಣಯ ವಸತಿಃ ಪ್ರೇಯಸೀಭ್ಯೋऽಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರ್ ಅಭಿತಸ್ತಾದೃಕೇವ ವ್ಯಧಾಯಿ ಯತ್ಪ್ರೇಷ್ಟೈಃ ಅಪಿ ಅಲಂ ಅಸುಲಭಂ ಕಿಂ ಪುನರ್ಭಕ್ತಿಭಾಜಾಂ ತತ್ಪ್ರೇಮೇದಂ ಸಕೃದಪಿ ಸರಹ ಸ್ನಾತುರಾವಿಷ್ಕರೋತಿ. ಸಂತೋಷದಾಯಕ ವಸ್ತುಗಳಲ್ಲೆಲ್ಲ, ವ್ರಜಭೂಮಿಯ ಪ್ರೇಯಸಿಯರಲ್ಲೆಲ್ಲ ಶ್ರೀಮತಿ ರಾಧಾರಾಣಿಯೇ ಕೃಷ್ಣನಿಗೆ ಅಚ್ಚುಮೆಚ್ಚು. ಎಲ್ಲ ಅಂಶಗಳಲ್ಲೂ ಅವಳ ದಿವ್ಯ ಕುಂಡವು ಕೃಷ್ಣನಿಗೆ ಅವಳಷ್ಟೇ ಪ್ರಿಯವೆಂದು ಮಹರ್ಷಿಗಳು ಹೇಳಿದ್ದಾರೆ. ರಾಧಾಕುಂಡವು ಮಹರ್ಷಿಗಳಿಗೇ ದುರ್ಲಭ. ಆದ್ದರಿಂದ ಅದು ಸಾಧಾರಣ ಭಕ್ತರಿಗೆ ದೊರಕುವುದು ಇನ್ನೂ ಕಷ್ಟ. ಒಬ್ಬನು ಒಮ್ಮೆ ಈ ಪುಣ್ಯ ಜಲದಲ್ಲಿ ಮಿಂದರೆ ಸಾಕು, ಅವನ ಶುದ್ಧ ಕೃಷ್ಣ ಪ್ರೇಮ
ಜಾಗೃತವಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾವಾರ್ಥವನ್ನು ಓದಿ. ಹರೇ ಕೃಷ್ಣ. ಗೀತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಸತ್ಯವತಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಭಾವಾರ್ಥ ಓದ್ಲ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಭಾವಾರ್ಥ. ರಾಧಾಕುಂಡ ಏಕೆ ಅಷ್ಟು ಶ್ರೇಷ್ಠವಾದದ್ದು? ಏಕೆಂದರೆ ಅದು ಶ್ರೀಕೃಷ್ಣನಿಗೆ ಪರಮ ಪ್ರೀತಿ ಪಾತ್ರಳಾದ ಶ್ರೀಮತಿ ರಾಧಾರಾಣಿಯದು. ಗೋಪಿಯರಲ್ಲೆಲ್ಲ ಅವಳೇ ಅವನಿಗೆ ಪರಮ ಪ್ರೀತಿ ಪಾತ್ರಳು. ಅದೇ ರೀತಿ ಅವಳ ಸರೋವರವಾದ ರಾಧಾಕುಂಡವು ಶ್ರೀಕೃಷ್ಣನಿಗೆ ರಾಧೆಯಷ್ಟೇ ಪ್ರಿಯವಾದದ್ದು ಎಂದು ಮಹರ್ಷಿಗಳು ಹೇಳಿದ್ದಾರೆ. ನಿಜವಾಗಿ ರಾಧಾಕುಂಡದ ಬಗೆಗೆ ಮತ್ತು ರಾಧಾರಾಣಿಯ ಬಗೆಗೆ ಕೃಷ್ಣನ ಪ್ರೇಮ ಎಲ್ಲ ವಿಧಗಳಲ್ಲೂ ಒಂದೇ ಆಗಿದೆ. ರಾಧಾಕುಂಡವು ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವ ಶ್ರೇಷ್ಠ ವ್ಯಕ್ತಿಗಳಿಗೆ ದುರ್ಲಭವಾಗಿರುವಾಗ, ವೈದಿ ಭಕ್ತಿಯಲ್ಲಿ ತೊಡಗಿರುವ ಸಾಮಾನ್ಯ ಭಕ್ತರ ಬಗೆಗೆ ಹೇಳುವುದೇನಿದೆ? ಗೋಪಿಯರ ಜಾಡಿನಲ್ಲಿ ನಡೆದು ರಾಧಾಕುಂಡದಲ್ಲಿ ಒಮ್ಮೆ ಮಿಂದರೆ ಭಕ್ತನು ಕೂಡಲೇ ಕೃಷ್ಣನ ಬಗೆಗೆ ಶುದ್ಧ ಪ್ರೇಮವನ್ನು ಬೆಳೆಸಿಕೊಳ್ಳುತ್ತಾನೆಂದು ಹೇಳಲಾಗಿದೆ. ಒಬ್ಬನಿಗೆ ರಾಧಾಕುಂಡದ ತೀರದಲ್ಲಿ ಶಾಶ್ವತವಾಗಿ ಇರಲಾಗದೆ ಇದ್ದರೆ ಅವನು ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಮೀಯಬೇಕು ಎಂದು ಶೀಲರೂಪ ಗೋಸ್ವಾಮಿ ಹೇಳುತ್ತಾರೆ. ಭಕ್ತಿ ಸೇವೆಯ ಆಚರಣೆಯಲ್ಲಿ ಇದು ತುಂಬಾ ಮುಖ್ಯವಾದ ಅಂಶ. ಶ್ರೀಮತಿ ರಾಧಾರಾಣಿಯ ಸಖಿಯರ ಹಾಗೂ ಆಪ್ತ ಸೇವಕಿಯರ ಮಂಜರಿ ಜಾಡಿನಲ್ಲಿ ಮುಂದುವರಿಯ ಬಯಸುವವರಿಗೆ ರಾಧಾಕುಂಡವು ಅತ್ಯಂತ ಪ್ರಶಸ್ತವಾದ ಸ್ಥಳವೆಂದು ಈ ಸಂದರ್ಭದಲ್ಲಿ ಶೀಲಭಕ್ತಿ ವಿನೋದ ಠಾಕೂರರು ಬರೆಯುತ್ತಾರೆ. ಆಧ್ಯಾತ್ಮಿಕ ದೇಹಗಳನ್ನು ಪಡೆದು ಸಿದ್ಧ ದೇಹ ಭಗವಂತನ ದಿವ್ಯಧಾಮಕ್ಕೆ ಹಿಂದಿರುಗಿ ಬಯಸುವ ಜೀವಿಗಳು ರಾಧಾಕುಂಡದಲ್ಲಿ ಶ್ರೀ ರಾಧೆಯ ಆಪ್ತ ಸೇವಿಕೆಯರ ಆಶ್ರಯ ಪಡೆದು ಅವರ ನಿರ್ದೇಶನದಲ್ಲಿ ಸತತವಾಗಿ ರಾಧೆಯ ಸೇವೆ ಮಾಡಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶ್ರಯದಲ್ಲಿ ಭಕ್ತಿ ಸೇವಾ ನಿರತರಾಗಿರುವವರಿಗೆ ಇದು ಅತ್ಯುತ್ತಮ ವಿಧಾನ. ನಾರದ ಸನಕರೆ ಮೊದಲಾದ ಮಹರ್ಷಿಗಳು ಭಾಗವತೋತ್ತಮರಿಗೆ ರಾಧಾಕುಂಡದಲ್ಲಿ ಮೀಯುವ ಅವಕಾಶ ದೊರಕದು ಎಂದು ಶೀಲಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಬರೆಯುತ್ತಾರೆ. ಇನ್ನು ನಮ್ಮಂತಹ ಸಾಧಾರಣ ಭಕ್ತರ ಬಗೆಗೆ ಹೇಳುವುದೇನಿದೆ? ಒಂದು ಪಕ್ಷ ಒಬ್ಬನಿಗೆ ಸುದೈವದಿಂದ ಒಂದು ಸಲ ರಾಧಾಕುಂಡಕ್ಕೆ ಹೋಗುವ ಅವಕಾಶ ದೊರೆತು ಅಲ್ಲಿ ಒಮ್ಮೆಯಾದರೂ ಮೀಯುವ ಅವಕಾಶ ದೊರೆತರೂ ಅವನು ಗೋಪಿಯರಂತೆ ಕೃಷ್ಣನ ಬಗೆಗೆ ದಿವ್ಯ ಪ್ರೇಮ ಬೆಳೆಸಿಕೊಳ್ಳಲು ಸಾಧ್ಯ. ರಾಧಾಕುಂಡದ ತೀರದಲ್ಲಿ ವಾಸಿಸುತ್ತಾ ಕೃಷ್ಣನ ಪ್ರೇಮ ಸೇವೆಯಲ್ಲಿ ತಲ್ಲೀನನಾಗಿರಬೇಕೆಂದು ಸೂಚಿಸಲಾಗಿದೆ. ಅಲ್ಲಿ ನಿಯತವಾಗಿ ಸ್ನಾನ ಮಾಡಿ ಶ್ರೀಮತಿ ರಾಧೆಯ ಮತ್ತು ಅವಳ ಸಖಿಯರಾದ ಗೋಪಿಯರ ಆಶ್ರಯ ಪಡೆದು ಎಲ್ಲಾ ಐಹಿಕ ಕಲ್ಪನೆಗಳನ್ನು ತೊರೆಯಬೇಕು. ಹೀಗೆ ಒಬ್ಬನು ತನ್ನ ಜೀವಮಾನ ಪರ್ಯಂತ ನಡೆದುಕೊಂಡರೆ ಅವನು ಮಡಿದ ನಂತರ ಅವನು ರಾಧಾಕುಂಡದ ತೀರದಲ್ಲಿ ತನ್ನ ಜೀವಮಾನದಲ್ಲಿ ಬಯಸಿದಂತೆ ಶ್ರೀಮತಿ ರಾಧೆಯ ಸೇವೆ ಮಾಡಲು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ತೀರ್ಮಾನ ಇಷ್ಟೇ: ರಾಧಾಕುಂಡದ ತೀರದಲ್ಲಿ ವಾಸಿಸುವುದು ಮತ್ತು ಅಲ್ಲಿ ಪ್ರತಿನಿತ್ಯ ಮೀಯುವುದು ಭಕ್ತಿ ಸೇವೆಯ ಮಹತ್ ಸಾಧನೆ. ಇದು ನಾರದರಂತಹ ಮಹರ್ಷಿಗಳಿಗೂ ಭಾಗವತೋತ್ತಮರಿಗೂ ಅಪ್ರಾಪ್ಯವಾದದ್ದು. ಆದ್ದರಿಂದ ರಾಧಾಕುಂಡದ ಮಹಿಮಾತಿಶಯಕ್ಕೆ ಕೊನೆಯೇ ಇಲ್ಲ. ರಾಧಾಕುಂಡದ ಸೇವೆ ಮಾಡುವುದರ ಮೂಲಕ ಗೋಪಿಯರ ನಿತ್ಯ ಮಾರ್ಗದರ್ಶನದಲ್ಲಿ ಶ್ರೀಮತಿ ರಾಧಾರಾಣಿಯ ಸಹಾಯಕ ಆಗಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ. ಸ್ಲೈಡ್ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಈಗ ಕಾಣ್ತಾ ಉಂಟಾ? ಹೌದು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ. ಇವತ್ತಿನ ದಿನ ಅದಲ್ಲಿ ನಾವು ರಾಧಾಕುಂಡ ಮತ್ತು ಶ್ರೀಮತಿ ರಾಧಾರಾಣಿ ಇವರ ಶ್ರೇಷ್ಠತೆಯನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ರಾಧಾರಾಣಿಯ ಬಗ್ಗೆಯಾಗಲಿ ರಾಧಾಕುಂಡದ ಬಗ್ಗೆಯಾಗಲಿ ಹೇಳಲಿಕ್ಕೆ ನನಗೆ ಅರ್ಹತೆ ಇಲ್ಲ. ಆದರೂ ಕೂಡ ಈ ಒಂದು ಪರಂಪರೆಯ ಒಂದು ಗುರುಗಳ ಮತ್ತು ಶಿಕ್ಷಾ ಗುರುಗಳ ಒಂದು ಆಶೀರ್ವಾದದ ಮೇಲೆ ನಾನು ಈ ವಿಷಯವನ್ನು ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಶ್ಲೋಕದಲ್ಲಿ 11ನೆಯ ಶ್ಲೋಕದಲ್ಲಿ ರಾಧಾಕುಂಡದ ಶ್ರೇಷ್ಠತೆಯನ್ನ ವಿವರಿಸಲಾಗಿದೆ. ಶ್ರೀ ರೂಪ ಗೋಸ್ವಾಮಿಯರು ರಾಧಾಕುಂಡದ ಶ್ರೇಷ್ಠತೆ ಮತ್ತು ರಾಧಾಕುಂಡದಲ್ಲಿ ಯಾಕೆ ನಾವು ಆ ಒಂದು ಕುಂಡಕ್ಕೆ ಹೋಗ್ಬೇಕು, ಅದಕ್ಕೆ ಅಲ್ಲಿ ನಾವು ಏನ್ ಮಾಡಬೇಕು, ಇದನ್ನೆಲ್ಲ ವಿವರಿಸಿದ್ದಾರೆ. ಈಗ ಈ ರಾಧಾಕುಂಡ ಹೇಗೆ ಆಯಿತು ಇದನ್ನ ನಾವು ನೋಡ್ಕೊಳ್ಳೋಣ. ಮೊದಲು ಈ ರಾಧಾಕುಂಡ ನಾವು ಹಿಂದಿನ ತರಗತಿಗಳಲ್ಲಿ ನೋಡಿಕೊಂಡಿದ್ದೇವೆ. ಅಂದರೆ ಉಪದೇಶಾಮೃತ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಶ್ಲೋಕಗಳು, ಅದನ್ನು ರೂಪ ಗೋಸ್ವಾಮಿಯರು ನಮಗೆ ಒಂದು ಭಕ್ತಿಯಲ್ಲಿ ಹೇಗೆ ನಾವು ಮುಂದುವರಿಬೇಕು, ಮತ್ತೆ ಶ್ರೀಮತಿ ರಾಧಾರಾಣಿ ಅವರ ಆಶ್ರಯವನ್ನು ನಾವು ಹೇಗೆ ತೆಗೆದುಕೊಳ್ಳಬೇಕು, ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ರಾಧಾಕುಂಡದ ಮಹತ್ವವನ್ನು ಕೂಡ ನಾವು 9ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ವೈಕುಂಠಕ್ಕಿಂತ ಶ್ರೇಷ್ಠವಾದದ್ದು ಮಥುರಾ ಮಂಡಲ, ಏಕೆಂದರೆ ಅಲ್ಲಿ ಭಗವಾನ್ ಶ್ರೀಕೃಷ್ಣನು ಅವತಾರ ಜನ್ಮ ತೆಗೆದಿದ್ದಾನೆ. ಮತ್ತೆ ಮಥುರಾ ಮಂಡಲಕ್ಕಿಂತನೂ ವೃಂದಾವನದ 12 ಕಾನನಗಳು ತುಂಬಾ ಶ್ರೇಷ್ಠವಾದದ್ದು. ಏಕೆ? ಅಲ್ಲಿ ಆ ವೃಂದಾವನದ ಕಾನನಗಳಲ್ಲಿ ಕೃಷ್ಣನು ಮತ್ತು ತನ್ನ ಒಂದು ದಿವ್ಯ ಲೀಲೆಗಳನ್ನು ಮೆರೆದಿದ್ದಾನೆ. ವೃಂದಾವನಕ್ಕಿಂತ ಗೋವರ್ಧನ ಪರ್ವತವು ಶ್ರೇಷ್ಠವಾದದ್ದು. ಏಕೆಂದರೆ ಆ ಗೋವರ್ಧನ ಪರ್ವತವನ್ನ ಭಗವಾನ್ ಶ್ರೀಕೃಷ್ಣನು ತನ್ನ ದಿವ್ಯ ಹಸ್ತದಿಂದ 7 ಹಗಲು 7 ರಾತ್ರಿ ಎತ್ತಿ ಹಿಡಿದಿದ್ದಾನೆ. ಹಾಗೂ ಆ ಗೋವರ್ಧನ ಪರ್ವತಕ್ಕಿಂತ ರಾಧಾಕುಂಡ ಶ್ರೇಷ್ಠವಾದದ್ದು. ಈ ರಾಧಾಕುಂಡ ಏಕೆ ಶ್ರೇಷ್ಠ, ಇದು ಹೇಗೆ ಆಯಿತು, ಇದನ್ನೆಲ್ಲ ಇವತ್ತು ನಾವು ತಿಳಿದುಕೊಳ್ಳೋಣ. ಈ ರಾಧಾಕುಂಡದ ಮಹಿಮೆ ಏನು ಅಂತ ತಿಳಿದುಕೊಳ್ಳೋಣ. ಒಮ್ಮೆ ಏನಾಯ್ತು, ರಾಧಾಕುಂಡದ ಒಂದು ಹೇಗೆ ಆಯ್ತು ಅಂತ ನೋಡೋಣ. ಒಮ್ಮೆ ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರವೀಣಾ ಮಾತಾಜಿ ಈಗ ಬಂದ್ರು ಕಾಣುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಒಮ್ಮೆ ಏನಾಯ್ತು ಅಂತಂದ್ರೆ, ಭಗವಾನ್ ಶ್ರೀಕೃಷ್ಣ ಗೋಪಿಯರ ಜೊತೆ ಒಂದು ನೃತ್ಯ ಮಾಡಲಿಕ್ಕಾಗಿ ಸಂಜೆ ಹೊತ್ತಿಗೆ ತುಂಬಾ ಕಾತರನಾಗಿದ್ದ. ಮತ್ತು ಆ ಸಮಯದಲ್ಲಿ ಅಷ್ಟೇ ಒಂದು ಗೋಪಿಯರ ಜೊತೆ ಮಾಡಬೇಕು ಅಂತ ಆ ಹಳ್ಳಿಗೆ ಬಂದ. ಆ ಸಮಯದಲ್ಲಿ
ಅಲ್ಲಿ ಒಬ್ಬ ಅರಿಷ್ಟಾಸುರ ಅಂತ ಒಬ್ಬ ಆ, ರಾಕ್ಷಸ. ಅವನು ತುಂಬ ಮದೋನ್ಮತ್ತನಾಗಿ ಆ, ಬಂದ. ಆ ಮದೋನ್ಮತ್ತನಾಗಿ ಹೇಗೆ ಬಂದ ಅಂದರೆ ಒಂದು ಎತ್ತಿನ ರೂಪದಲ್ಲಿ ಬಂದ. ಮತ್ತು ಎತ್ತಿನ ರೂಪದಲ್ಲಿ ಬಂದು ತುಂಬ ಕರ್ಕಶವಾಗಿ ಅವನು ಹೂಂಕರಿಸುತ್ತಾ ಅವನು ಆ, ಅವನು ಮಧ್ಯೆ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೊಂದು ದೊಡ್ಡ ರಾಕ್ಷಸ ಮಧ್ಯೆ ಮಧ್ಯೆ ಒಂದಿಷ್ಟು ಮಲಮೂತ್ರ ಕೂಡ ವಿಸರ್ಜನೆ ಮಾಡ್ತಾ ಇದ್ದ. ದುರ್ಗುಟ್ಟಿ ನೋಡ್ತಾ ಇದ್ದ. ಜನರೆಲ್ಲ ತುಂಬ ಹೆದರಿಕೊಂಡ್ರು. ಮತ್ತು ಹೆದರಿಕೊಂಡು ಇಷ್ಟು ಭಯಂಕರವಾಗಿತ್ತಂದರೆ ಅವನ ಒಂದು ಗರ್ಜನೆ ಅದನ್ನು ಕೇಳಿಯೇ ಗರ್ಭಿಣಿಯ ಸ್ತ್ರೀಯರಿಗೆ ಮತ್ತೆ ಹಸುಗಳಿಗೆ ಕೂಡ ಭಯದಿಂದ ಗರ್ಭಸ್ರಾವಾಯಿತಂತೆ. ಅಷ್ಟು ಗರ್ಜನೆಯನ್ನು ಅವನು ಮಾಡಿದ. ಮತ್ತೆ ಇದನ್ನೆಲ್ಲ ನೋಡಿಕೊಂಡು ಎಲ್ಲ ಆ ಒಂದು ವೃಂದಾವನದ ನಿವಾಸಿಗಳು ಎಲ್ಲ ಕೃಷ್ಣನ ಹತ್ರ ಕೃಷ್ಣ ಕೃಷ್ಣ ರಕ್ಷಣೆ ಮಾಡುವಂತ ಓಡಿ ಹೋದ್ರು. ಆಮೇಲೆ ಆ ಭಗವಂತ ಕೃಷ್ಣ ಅವನೇನ್ ಮಾಡ್ದ, ಆ ಒಂದು ಅರಿಷ್ಟಾಸುರನ ಕೋಡುಗಳನ್ನು ಹಿಡಿದು ಅವನನ್ನು ತಡೆದ ಮತ್ತು ಆನೆಯನ್ನ ಒಂದು 18 ಹೆಜ್ಜೆ ಹಿಂದೆ ದೂಕಿದ. ಆಮೇಲೆ ಮತ್ತೆ ಅದು ಬಂತು, ಭಗವಾನ್ ಕೃಷ್ಣನ ಮೇಲೆ ಅದು ಮತ್ತೆ ಏರಿ ಬಂತು. ಆಗ ಅವನ ಕೋಡುಗಳನ್ನು ಹಿಡಿದು ಅದರನ್ನ ಕಾಲಿಂದ ಒದ್ದು ನೆಲದ ಮೇಲೆ ಬೀಳಿಸಿದ. ಆಮೇಲೆ ತನ್ನ ಒಂದು ಕೋಡನ್ನು ಮುರಿದು ಅದನ್ನ ಚೆನ್ನಾಗಿ ಆ ಕೋಡಿನಿಂದ ಅದನ್ನ ಚೆನ್ನಾಗಿ ತಿವಿದ. ಮತ್ತೆ ಒದ್ದೆ ಬಟ್ಟೆಯನ್ನ ಹೇಗೆ ನೆಲಕ್ಕೆ ಅಪ್ಪಳಿಸ್ತಾರೋ ಹಾಗೆ ಅದನ್ನ ಅಪ್ಪಳಿಸಿ ಆ ಒಂದು ಅರಿಷ್ಟಾಸುರನನ್ನು ಸಂಹಾರ ಮಾಡಿದ. ಈ ಅರಿಷ್ಟಾಸುರನನ್ನು ಸಂಹಾರ ಮಾಡಿದಾಗ ಆಗ ಅಲ್ಲಿ ಗೋಪಿಕೆಯರು ಇದ್ರು. ಅವರು ಕೃಷ್ಣನ ಹತ್ರ ಹೇಳಿದ್ರು, ನೀನು ನಮ್ಮ ಹತ್ರ ಬರಬೇಡ, ನೀನು ಈಗ ಒಂದು ಮಹಾಪಾಪ ಮಾಡಿದ್ದೀಯ. ಯಾಕೆಂತಂದ್ರೆ ಎತ್ತು ಹೇಳೋದು ಅದು ಗೋವಿನ ವರ್ಗಕ್ಕೆ ಸೇರಿದ್ದು. ಸೊ ಗೋವು ಎಷ್ಟು ಶ್ರೇಷ್ಠ, ಸೊ ತಾಯಿ, ಹಾಗೆ ಎತ್ತು ತಂದೆ. ಅದರಿಂದ ಎತ್ತು ನಮಗೆ ಅಂದರೆ ವ್ಯವಸಾಯ ಮಾಡಲಿಕ್ಕೆ ಬಹಳ ಮುಖ್ಯವಾದದ್ದು. ಸೊ ಹಾಗಾಗಿ ಎತ್ತಿಗೆ ತುಂಬ ಶ್ರೇಷ್ಠವಾದದ್ದು. ಸೊ ಹಾಗಾಗಿ ನೀನು ಇದನ್ನು ಕೊಂದಿದ್ದೀಯಾ, ಈ ರೀತಿಯಾಗಿ ಆಗಿದ್ದರಿಂದ ನೀನು ಮಹಾಪಾಪ ಮಾಡಿದ್ದೀಯಾ, ನೀನು ಇದರಿಂದ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಗೋಪಿಯರು ಹೇಳಿದ್ರು. ಅದನ್ನು ಕೇಳಿ ಅವನು ಹೇಳ್ತಾನೆ ಕೃಷ್ಣ, ನಾನು ಯಾಕೆ ಪ್ರಾಯಶ್ಚಿತ್ತ ಮಾಡಲಿ, ನಾನು ರಾಕ್ಷಸನ್ನು ಕೊಂದಿರೋದು ಅಂತ ಹೇಳ್ತಾನೆ. ಇಲ್ಲ ನೀನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾನೆ. ಆಗ ಕೃಷ್ಣ ಅಲ್ಲಿ ಏನು ಮಾಡ್ತಾನೆ, ತನ್ನ ಒಂದು ಹಿಮ್ಮಡಿಯನ್ನ ಒತ್ತುತ್ತಾನೆ ನೆಲದ ಮೇಲೆ. ಆಗ ಅಲ್ಲಿ ಒಂದು ರೀತಿಯ ಕುಂಡ ತಯಾರಾಗುತ್ತೆ. ಆಮೇಲೆ ಎಲ್ಲ ತೀರ್ಥಕ್ಷೇತ್ರಗಳಿಂದ ನದಿಗಳೆಲ್ಲ ಬರುವಂತೆ ಅವನು ಮಾಡ್ತಾನೆ. ಸೊ ಆಗ ಎಲ್ಲ ತೀರ್ಥಕ್ಷೇತ್ರಗಳಿಂದ ಬರ್ತಕ್ಕಂಥ ನದಿಗಳು, ಎಲ್ಲ ಪುಣ್ಯ ನದಿಗಳೆಲ್ಲ ಅಲ್ಲಿ ಹರಿದು ಬರುತ್ತವೆ. ಗಂಗಾ, ಯಮುನಾ, ಗೋದಾವರಿ, ಆಮೇಲೆ ಸರಸ್ವತಿ, ಕಾವೇರಿ, ಸಿಂಧು, ಶೋಣಾ ನದಿ, ತಾಮ್ರಪರ್ಣಿ, ಪುಷ್ಕರ ಕ್ಷೇತ್ರ, ದೇವಗಂಗೆ, ಮತ್ತೆ ಪಾತಾಳ ಲೋಕದ ಭೋಗಾವತಿ, ಹೀಗೆ ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟು ಪುಣ್ಯ ನದಿಗಳಿದೆ ಅವೆಲ್ಲ ಹರಿದು ಬಂದು ಆ ಕುಂಡದಲ್ಲಿ ತುಂಬಿಕೊಳ್ಳುತ್ತವೆ. ಸೊ ಈ ಕುಂಡವನ್ನ ಶ್ಯಾಮಕುಂಡ ಅಂತ ಹೇಳ್ತಾರೆ. ಸೊ ಅದರಿಂದ ಆ ಶ್ಯಾಮಕುಂಡದಲ್ಲಿ ಕೃಷ್ಣ ಅವನು ಅಲ್ಲಿ ಮಿಂದ. ಅದಾದ ಮೇಲೆ ಅವನು ಹೇಳ್ತಾನೆ ಗೋಪಿಕೆಯರಿಗೆ, ಈಗ ನೋಡಿ, ನಾನು ಅರಿಷ್ಟಾಸುರನನ್ನ ಸಂಹಾರ ಮಾಡೋದನ್ನು ನೀವು ನೋಡಿದ್ದೀರಿ, ಹಾಗಾಗಿ ನೀವು ಕೂಡ ಪಾಪ ತೊಳಕೊಳ್ಬೇಕು. ನೀವು ಕೂಡ ಈ ಒಂದು ಪವಿತ್ರ ನದಿಯ ನೀರನ್ನು ನೀವು ಮೀಯಬೇಕು ಅಂತ ಹೇಳ್ತಾನೆ. ಆದರೆ ಗೋಪಿಕೆಯರಲ್ಲಿ ಒಪ್ಪೋದಿಲ್ಲ. ನೋಡು, ನೀನು ಅದರಲ್ಲಿ ಮಿಂದಿರೋ ನೀರು ಅದು ತುಂಬ ಪಾಪ ಅದರಲ್ಲಿ ತುಂಬ್ಕೊಂಡ್ಬಿಟ್ಟಿದೆ, ಅದರಿಂದ ನಾವು ಮೀಯೋದಿಲ್ಲ. ಹಾಗೆ ಅವರು ತಮ್ಮದೇ ಆದ ಕುಂಡವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಗೋಪಿಯರು ತಮ್ಮ ಕೈಗಳಿಂದ, ಅದು ಬಳೆಗಳಿಂದ ಮೃದುವಾದ ಮಣ್ಣಿನ ಹೆಂಟೆಯನ್ನು ಅವರು ತೆಗಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಅಲ್ಲಿ ಒಂದು ದಿವ್ಯ ಕೊಳ ಕಾಣಿಸಿಕೊಳ್ಳುತ್ತೆ. ಸೊ ಆ ದಿವ್ಯ ಕೊಳದಲ್ಲಿ ಮತ್ತೆ ನೀರು ತುಂಬಬೇಕಲ್ವಾ. ಸೊ ಆಗ ಗೋಪಿಕೆಯರ ಹತ್ರ ಮತ್ತೆ ಹೇಳ್ತಾನೆ ಕೃಷ್ಣ ಹೇಳ್ತಾನೆ, ನೋಡಿ, ನೀವು ನೀರನ್ನು ಈ ಶ್ಯಾಮಕುಂಡ ಅಥವಾ ಈ ಶ್ಯಾಮಕುಂಡ ತೆಗೆದುಕೊಳ್ಳಿ ಅಂತ ಹೇಳ್ತಾನೆ. ಆದರೆ ಅವರು ಒಪ್ಪೋದಿಲ್ಲ. ನಮಗೆ ಬೇಡ, ಅದು ತುಂಬ ಇದರಿಂದ ತುಂಬಿಕೊಂಡಿದೆ, ತುಂಬ ಅಪವಿತ್ರ ಆಗ್ಬಿಟ್ಟಿದೆ,
ಅದು ನೀನು ಮಿಂದಿದೀಯಾ ಅದರಲ್ಲಿ, ಯಾಕೆಂತಂದರೆ ಪಾಪ ಅವರ ತುಂಬ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಮತ್ತು ತಾವು ಏನು ಮಾಡ್ತಾರೆ ಅಲ್ಲಿ ಮಾನಸ ಗಂಗೆಯಿಂದ ಕೊಡಗಳನ್ನು ಹಿಡ್ಕೊಂಡು ಪರಿಶುದ್ಧ ನೀರನ್ನು ತರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಆ ಪರಿಶುದ್ಧ ನೀರನ್ನು ಅವರ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದನ್ನು ನೋಡಿ ಭಗವಂತನಿಗೆ ಒಂದು ರೀತಿ ಕರುಣೆ ಅನುಗ್ರಹ ಮಾಡಿದವನು. ಅವನು ಹೇಳಿದ, ಶ್ಯಾಮಕುಂಡದ ಪವಿತ್ರ ನದಿಗಳ ಹತ್ರ ಹೇಳಿದ, ಅಲ್ಲಿ ಅಂದರೆ ನೀವು ಆ ಶ್ಯಾಮಕುಂಡದ ಪವಿತ್ರ ನದಿಗಳು ರಾಧಾರಾಣಿ ಹತ್ರ ಮಾತಾಡ್ತಾರೆ. ರಾಧಾರಾಣಿ ಹತ್ರ ಹೇಳ್ತಾರೆ, ಕೈ ಮುದ್ಕೊಂಡು ಹೇಳ್ತಾರೆ, ಶ್ರೀಮತಿ ರಾಧಾರಾಣಿ ಹತ್ರ ನಿನ್ನ ಒಂದು ಇದರಲ್ಲಿ ಸರೋವರದಲ್ಲಿ ನಮಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡು ಅಂತ ಕೇಳ್ತಾರೆ. ಆಗ ಕೊನೆಗೆ ಶ್ರೀಮತಿ ರಾಧಾರಾಣಿ ಒಪ್ಕೋತಾಳೆ. ಅವರ ಒಂದು ಪ್ರಾರ್ಥನೆಯ ಮೇಲೆಗೆ ಅದನ್ನು ಒಪ್ಕೊಳ್ತಾರೆ. ಆಗ ಎಲ್ಲ ಶ್ಯಾಮಕುಂಡದಿಂದ ಎಲ್ಲ ಪವಿತ್ರ ನದಿಗಳ ನೀರು ಹರಿದು ಬಂದು ರಾಧಾಕುಂಡಕ್ಕೆ ತುಂಬಿಕೊಂಡಿತು. ಸೊ ಹಾಗಾಗಿ ಇಲ್ಲಿ ರಾಧಾಕುಂಡದಲ್ಲಿ ಇರ್ತಕ್ಕಂಥದ್ದು ಕೇವಲ ಅದು ನೀರಲ್ಲ, ಅದು ರಾಧಾರಾಣಿ ಮತ್ತು ಗೋಪಿಕೆಯರ ಪ್ರೇಮ ಅಮೃತ ರಾಧಾರಾಣಿಯದು. ಸೊ ಹಾಗಾಗಿ ಇಲ್ಲಿ ಆ ದಿವಸ ಆಮೇಲೆ ಕೃಷ್ಣ ರಾಧಾಕುಂಡದಲ್ಲಿ ಸಂತೋಷದ ಹೊಳೆಯನ್ನೇ ಹರಿಸಲಿಕ್ಕಾಗಿ ರಾಸ ನೃತ್ಯಗಳನ್ನು ಅವನು ಆರಂಭ ಮಾಡಿದ. ಮತ್ತು ಇಲ್ಲಿ ಅಷ್ಟಕಾಲಿಯ ಲೀಲೆಗಳು ಕೂಡ ನಡೆಯುತ್ತಿವೆ ರಾಧಾರಾಣಿಯವರ ಮತ್ತು ಕೃಷ್ಣ ಇವರ. ಸೊ ಇದನ್ನು ಕೂಡ ನಾವು ಹಿಂದಿನ ಒಂದು ತರಗತಿಯಲ್ಲಿ ನೋಡಿದ್ದೇವೆ. ಈ ರಾಧಾಕುಂಡ ನಿರ್ಮಾಣ ಆಗಿರೋದು ಬಹುಲಾಷ್ಟಮಿಯ ದಿವಸ. ಸೊ ಬಹುಲಾಷ್ಟಮಿ ಅಂತಂದರೆ ಕಾರ್ತೀಕ ಮಾಸದ ಒಂದು ಸಮಯ, ಅದು ಅಷ್ಟಮಿ ದಿವಸ, ಕೃಷ್ಣ ಪಕ್ಷ ಅಷ್ಟಮಿ ದಿವಸ. ಸೊ ಹಾಗಾಗಿ ಅಲ್ಲಿ ಹೇಗೆ ಆ ಬಹುಲಾಷ್ಟಮಿ ದಿವಸವೇ ಈ ಒಂದು ರಾಧಾಕುಂಡ ಆಗಿದೆ. ಈಗ ಬಹುಲಾಷ್ಟಮಿ ಅಂದರೆ ಏನು ನೋಡೋಣ. ಬಹುಲಾಷ್ಟಮಿ ಅಂತಂದರೆ ಬಹುಲಾವನ ಅಂತ ಇದೆ ದ್ವಾದಶವನದಲ್ಲಿ. ಸೊ ಆ ಬಹುಲಾವನದಲ್ಲಿ ಒಮ್ಮೆ ಏನಾಯ್ತು ಅಂತಂದರೆ, ಒಂದು ಹಸುವನ್ನ ಒಂದು ಹುಲಿ ಅಟ್ಕೊಂಡು ಬಂದಿತ್ತು. ಅದೇನೇನು ತಿನ್ನಬೇಕು ಅಂತ ಇತ್ತು. ಆ ಹಸು ಇದನ್ನ ತನ್ನ ಚಿಕ್ಕ ಒಂದು ಕರು ಅದಕ್ಕಷ್ಟೇ ಜನ್ಮ ನೀಡಿತ್ತು. ಆಗ ಹಸು ಪರಿಪರಿಯಾಗಿ ಬೇಡಿಕೊಳ್ಳುತ್ತೆ, ನನಗೆ ಕರುವಿಗೆ ಹಾಲು ಕುಡಿಸಿ ಬರುತ್ತೇನೆ ಅಂತ. ಇದನ್ನು ಕೂಡ ನಾವು ಚಿಕ್ಕಂದಿನಿಂದಲೇ ಆ ಹಾಡನ್ನು ಕೂಡ ಕೇಳಿದ್ದೇವೆ ಅಲ್ವಾ. ಖಂಡವಿದಕೋ ಮಾಂಸವಿದಕೋ, ಈ ಒಂದು ಹಾಡಿದೆ, ಯಾರಿಗಾದ್ರೂ ಬರ್ಬೋದು. ಗುಂಡಿಗೆಯ ರಕ್ತವಿದಕೋ, ನೀನು ಇದನ್ನು ತಿಂದು ನೀನು ಇದನ್ನು ನನ್ನನ್ನು ನೀನು ಸಂತೋಷದಿಂದ ಇರುವಂಥ ಹಾಡು ಹೇಳುತ್ತೆ. ಹಾಡಿನ ರೂಪದಲ್ಲಿ ಹೇಳ್ತದೆ ಹಸು. ಆಗ ಆ ಹಸುವಿಗೆ ಅಷ್ಟು ಕೇಳ್ಕೊಂಡಿದ್ದಕ್ಕೆ ಹುಲಿ ಒಪ್ಪುತ್ತದೆ. ಆಮೇಲೆ ಅದು ಹೋಗಿ ಆ ಒಂದು ಕರುವಿಗೆ ಹಾಲು ಕೊಟ್ಟು ಮತ್ತಿಂದೇ ಬರ್ತದೆ. ಪ್ರಾಮಾಣಿಕತೆಯಿಂದ ತನ್ನ ಹುಲಿಗೆ ತನ್ನನ್ನು ಒಪ್ಪಿಸ್ಕೊಳ್ಳಿಕ್ಕೆ ಬರ್ತದೆ. ಆಗ ಹುಲಿ ವೇಷದಲ್ಲಿ ಇದ್ದವರಿಗೆ ಬೇರೆ ಯಾರೂ ಅಲ್ಲ, ಧರ್ಮರಾಜ. ಸೊ ಹಾಗಾಗಿ ಆ ಒಂದು ಹಸುವಿನ ಒಂದು ಸತ್ಯವನ್ನು, ಆ ಸತ್ಯ ಪ್ರಾಮಾಣಿಕತೆ ಇದನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಧರ್ಮರಾಜ ಹುಲಿ ರೂಪದಲ್ಲಿ ಇದ್ದ. ಸೊ ಹಾಗಾಗಿ ಈಗ ಆಗ ಶ್ರೀಕೃಷ್ಣನು ಕೂಡ ಅಲ್ಲಿ ಬರ್ತಾನೆ. ಮತ್ತು ಅಲ್ಲಿ ಬಂದು ಒಂದು ಒಂದು ಹಸುವಿಗೆ ಅದಕ್ಕೆ ತನ್ನ ಒಂದು ಪತ್ನಿಯ ಸ್ಥಾನವನ್ನು ಕೂಡ ಕೊಡ್ತಾನೆ. ಈಗಲೂ ಕೂಡ ಅಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಈ ಹುಲಿ ಮತ್ತು ಬಹುಲ ಮತ್ತು ಕೃಷ್ಣ ಇವರೆಲ್ಲ ಇದ್ದಾರೆ ಆ ದೇವಸ್ಥಾನದಲ್ಲಿ. ಸೊ ಆ ಬಹುಲಾವನ ಅದೇ ದಿವಸ, ಬಹುಲಾಷ್ಟಮಿಯ ದಿವಸ ಈ ರಾಧಾಕುಂಡವು ಕೂಡ ನಿರ್ಮಾಣ ಆಗಿದೆ. ಸೊ ಅದರಿಂದ ಈ ರಾಧಾಕುಂಡದ ಮಹಿಮೆಯನ್ನು ರೂಪಗೋಸ್ವಾಮಿಯವರು ಇಲ್ಲಿ ಹೇಳ್ತಾರೆ. ರೂಪಗೋಸ್ವಾಮಿಯವರು 11ನೇ ಶ್ಲೋಕದಲ್ಲಿಯೇ ಕೊನೆಯ ಶ್ಲೋಕದಲ್ಲಿಯೇ ಏಕೆ ಈ ಒಂದು ರಾಧಾಕುಂಡದ ಮಹಿಮೆಯನ್ನು ಹೇಳ್ತಾರೆ? ಯಾರಾದರೂ ಏನಾದರೂ ಹೇಳ್ಬೋದಾ ಇದ್ರ ಬಗ್ಗೆ? ಯಾಕೆ 11ನೇ ಶ್ಲೋಕದಲ್ಲಿ ಹೇಳ್ತಾರೆ, ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ? ಹರೇ ಕೃಷ್ಣ. ಅದು ಭಕ್ತಿಯ ಪರಾಕಾಷ್ಠೆಯ ಹಂತ ಆಗ್ತದೆ. ಅದು ಹರೇ ಕೃಷ್ಣ, ಹರಿಬೋಲ್. ಭಕ್ತಿಯ ಪರಾಕಾಷ್ಠೆ ಅಂದರೆ ಏನಾಗುತ್ತೆ ಅಂತಂದರೆ, ರಾಧಾರಾಣಿಗೆ ಈ ರಾಧಾಕುಂಡ ಸೇರಿದ್ದು. ರಾಧಾರಾಣಿ ಅಂದರೆ ಕೃಷ್ಣನಿಗೆ ಪಂಚಪ್ರಾಣ. ಹಾಗೆ ರಾಧಾಕುಂಡವೂ ಕೂಡ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು. ಹಾಗಾಗಿ ಈ ರಾಧಾಕುಂಡ ಯಾಕೆ ಅವನು 11ನೇ ಶ್ಲೋಕದಲ್ಲಿ ಅವರು ರೂಪಗೋಸ್ವಾಮಿ ಹೇಳ್ತಾರೆ ಅಂತಂದರೆ, ಶ್ಲೋಕ 1ರಿಂದ ಶ್ಲೋಕ 10ರವರೆಗೆ ನಮ್ಮ ಪ್ರಜ್ಞೆಯನ್ನು ಶುದ್ಧೀಕರಿಸಲಿಕ್ಕಾಗಿ ಎಲ್ಲ ಶ್ಲೋಕಗಳನ್ನ ಹೇಳ್ಕೊಳ್ತಾ ಬಂದರು.
ಆಮೇಲೆ ಶುದ್ಧ ಪ್ರಜ್ಞೆಯಿಂದ ನಾವು ರಾಧಾಕುಂಡಕ್ಕೆ ಹೋಗಬೇಕು. ಪ್ರಜ್ಞೆ ಶುದ್ಧವಾಗದೆ ಹೋದರೆ, ಈಗ ನಮ್ಮ ಪ್ರಜ್ಞೆ ಹೇಗಿರುತ್ತೆ ಅಂದರೆ ಮಾಯಾ ಪ್ರಜ್ಞೆ, ಐಹಿಕವಾದ ಪ್ರಜ್ಞೆ. ಈ ಪ್ರಜ್ಞೆಯಿಂದ ರಾಧಾಕುಂಡಕ್ಕೆ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಪ್ರಜ್ಞೆ ಶುದ್ಧೀಕರಣ ಮಾಡಲಿಕ್ಕಾಗಿ ಶ್ಲೋಕ 1ರಿಂದ 10ರವರೆಗೆ ಅದನ್ನು ಹೇಳಿ ವಿವರವಾಗಿ ಹೇಗೆ ನಾವು ಪ್ರಜ್ಞೆಯನ್ನು ಶುದ್ಧೀಕರಿಸ್ಕೊಳ್ಬೋದು, ಆಮೇಲೆ ರಾಧಾಕುಂಡದಲ್ಲಿ ಮೀಯುವ ಮತ್ತು ಸೇವೆ ಸಲ್ಲಿಸುವ ಹಂತಕ್ಕೆ ನಾವು ಹೇಗೆ ತಲುಪಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲ 1ರಿಂದ 10ನೇ ಶ್ಲೋಕದವರೆಗೆ ನಾವು ಎಲ್ಲವನ್ನು ತಿಳಿದುಕೊಂಡು ಮತ್ತು ಅದನ್ನು ನಾವು ರೂಢಿ ಮಾಡಿಕೊಂಡ್ರೆ ನಮಗೆ ರಾಧಾಕುಂಡಕ್ಕೆ ಹೋಗುವ ಅರ್ಹತೆ ಬರಬಹುದು. ಹಾಗಾಗಿ ಒಬ್ಬರು ಐಹಿಕ ದೃಷ್ಟಿಯಿಂದ ರಾಧಾಕುಂಡಕ್ಕೆ ಹೋಗಬಾರ್ದು. ಯಾಕೆಂದರೆ ರಾಧಾಕುಂಡ ಅಲ್ಲಿ ತುಂಬ ಶ್ರದ್ಧೆ ಇರಬೇಕು ಮತ್ತು ಆ ಪ್ರಜ್ಞೆ ಕೂಡ ಶುದ್ಧವಾಗಿರಬೇಕು. ಈಗ ಐಹಿಕ ಕುಂಡಕ್ಕೆ ಹೋಗೋದು ಅಂತಂದರೆ ಕ್ರೀಡಾಭಾವದಿಂದ ಹೋಗಬಾರ್ದು. ಈಗ ಏನಾಗುತ್ತೆ, ಒಂದು ಸರೋವರ ಇದೆ, ಒಂದು ಕೊಳ ಇದೆ ಅಂದರೆ ಜನರಿಗೆ ಒಂದು ರೀತಿ ಅಲ್ಲಿ ಮೀಬೇಕು ಅಂದರೆ ಈಜಬೇಕು, ಇದೆಲ್ಲ ಬರ್ತದೆ ಭಾವನೆಗಳು ಅಲ್ವಾ. ಇದು ಹೇಗೆ ಆಯ್ತು ಅಂತಂದ್ರೆ, ಒಮ್ಮೆ ಶ್ರೀಲ ಪ್ರಭುಪಾದರು ಒಮ್ಮೆ ಪಾಶ್ಚಾತ್ಯ ದೇಶದಿಂದ ಆ ಭಕ್ತರನ್ನೆಲ್ಲ ಅವರು ಕರ್ಕೊಂಡು ಬಂದಿದ್ರು. ಆ ಪಾಶ್ಚಾತ್ಯ ದೇಶದ ಭಕ್ತರು ಬಂದರು ಒಮ್ಮೆ ರಾಧಾಕುಂಡದ ಬಗ್ಗೆ ಕೇಳಿದ್ರು. ಅವರು ರಾಧಾಕುಂಡ ಅಂದರೆ ಸ್ಪೆಷಲ್ ಅಂತ ಗೊತ್ತಿತ್ತು, ತುಂಬ ಸ್ಪೆಷಲ್ ಅಂತ ಅವರು ಕೇಳಿದ್ರು. ಆಮೇಲೆ ಅವರು ರಾಧಾಕುಂಡಕ್ಕೆ ಬಂದ ಕೂಡಲೇ ಅವರು ಅಲ್ಲಿ ಧುಮುಕಿ ಬಿಟ್ರು. ಧುಮುಕಿ ಆಮೇಲೆ ರಾಧಾಕುಂಡದಲ್ಲಿ ಅವರು ಈಜಾಡಲಿಕ್ಕೆ ಬೇರೆ ಸರೋವರದ ಥರ ಅಲ್ಲಿ ಅಂದರೆ ಎಲ್ಲರೂ ಈಜಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಪ್ರಭುಪಾದರು ಅವರನ್ನು ತಕ್ಷಣ ಕೂಗಿ ಕರೆದು ರಾಧಾಕುಂಡದಿಂದ ಹೊರಗೆ ಬರಲಿಕ್ಕೆ ಅವರು ಆಜ್ಞಾಪನೆ ಮಾಡಿದರು. ಯಾಕೆಂತಂದರೆ ರಾಧಾಕುಂಡ ಅಂತ ಹೇಳೋದನ್ನು ಐಹಿಕ ದೃಷ್ಟಿಯಿಂದ ಅದನ್ನು ನೋಡಿ ಐಹಿಕ ದೃಷ್ಟಿಯಿಂದ ಜೊತೆಗೆ ನಾವು ಬಿಹೇವಿಯರ್ ಮಾಡಬಾರ್ದು. ರಾಧಾಕುಂಡಕ್ಕೆ ನಾವು ಗೌರವಿಸಬೇಕು, ಅದರಲ್ಲಿ ಶ್ರದ್ಧೆ ಇರಬೇಕು. ಯಾಕೆಂತಂದರೆ ರಾಧಾಕುಂಡ ಹೇಳ್ತಕ್ಕಂಥದ್ದು ರಾಧಾರಾಣಿ ಮತ್ತು ಶ್ರೀಕೃಷ್ಣ ಇವರ ಪ್ರೇಮದ ಸಂಕೇತ. ಮತ್ತು ಅಲ್ಲಿರುವ ನೀರು ಅದು ಪವಿತ್ರ ನದಿಗಳ ನೀರು, ಮತ್ತು ಅಲ್ಲಿರ್ತಕ್ಕಂಥದ್ದು ಬರೀ ನೀರಲ್ಲ, ರಾಧಾಕೃಷ್ಣರ ಪ್ರೇಮಾಮೃತ. ಸೊ ಹಾಗಾಗಿ ರಾಧಾಕುಂಡಕ್ಕೆ ಯಾರು ಕೂಡ ತುಂಬ ಜಂಪ್ ಮಾಡಿ ಅಲ್ಲಿ ಎಲ್ಲ ಸ್ವಿಮ್ಮಿಂಗ್ ಮಾಡೋದು ಅದೆಲ್ಲ ಇಲ್ಲ. ಹಾಗೆ ಅಲ್ಲಿ ರಾಧಾಕುಂಡಕ್ಕೆ ಗೌರವದಿಂದ ಸ್ವಲ್ಪ ನೀರನ್ನು ತೆಗೆದುಕೊಂಡು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು. ಈ ರೀತಿಯಾಗಿ ಶ್ರೀಲ ರೂಪ ಗೋಸ್ವಾಮಿಯರು ನಮಗೆ ಆದೇಶ ಹೇಳಿದ್ದಾರೆ. ಮತ್ತು ಗೌರವಿಸಿ ಅದರಲ್ಲಿ ನಾವು ಮೀಯುವುದಂದರೆ ನಾವು ಆ ಥರ ಮಾಡಬೇಕು. ಮತ್ತು ಸರಿಯಾದ ಪ್ರಜ್ಞೆ, ನಮ್ಮ ಪ್ರಜ್ಞೆ ಯಾವಾಗ ಕೃಷ್ಣ ಪ್ರಜ್ಞೆ ಆಗಿರುತ್ತೆ, ಸರಿಯಾದ ಪ್ರಜ್ಞೆಯಲ್ಲಿರ್ತೇವೆ, ಆಗ ನಾವು ರಾಧಾಕುಂಡದಲ್ಲಿ ಮಿಂದರೆ ಆಗ ಕೃಷ್ಣ ಪ್ರೇಮ ಸಿಗ್ತದೆ. ಕೃಷ್ಣ ಪ್ರೇಮ ನಮ್ಮಲ್ಲಿ ಇರ್ತಕ್ಕಂಥದ್ದು ಅದು ಜಾಗೃತ ಆಗತ್ತೆ. ಸೊ ಅದರಿಂದ ರಾಧಾಕುಂಡ ಹೇಳ್ತಕ್ಕಂಥದ್ದು ಅಂದರೆ ಗೌಡಿಯ ವೈಷ್ಣವರಿಗೆ ಅದು ತುಂಬ ಮುಖ್ಯವಾದದ್ದು. ಮತ್ತು ರಾಧಾಕೃಷ್ಣ ಇವರ ಪ್ರೇಮ ಅಮೃತ ಈ ರಾಧಾಕುಂಡ. ರಾಧಾಕೃಷ್ಣ ಭೌತಿಕ ವ್ಯಕ್ತಿಗಳಲ್ಲ, ರಾಧಾಕೃಷ್ಣ ಸಾಕ್ಷಾತ್ ಭಗವಾನ್. ಅದರಿಂದ ರಾಧಾಕೃಷ್ಣ ಭಗವಾನ್ ಅಂದರೆ ಹೇಗೆ ಕೇಳಿದರೆ, ರಾಧನೂ ಒಂದೇ ಕೃಷ್ಣನೂ ಒಂದೇ. ರಾಧಾ ಕೃಷ್ಣ ಇಬ್ಬರು ಒಂದೇ, ಒಬ್ಬರೇ ಅವರು. ಒಬ್ಬರೇ ಇದ್ರೂ ಎರಡಾಗಿ ಹೇಗೆ ಪ್ರಕಟಗೊಂಡಿದ್ದಾರೆ, ಈ ಥರ ಈಗ ನಮಗೆ ತಿಳ್ಕೊಳ್ಬೇಕು ಅಂತ ಅನಿಸುತ್ತೆ ಅಲ್ವಾ. ಹರೇ ಕೃಷ್ಣ. ರಾಧಾಕೃಷ್ಣ ಇಬ್ಬರು ಒಬ್ಬರೇ, ಆದರೆ ಒಬ್ಬರೇ ಎರಡಾಗಿ ಪ್ರಕಟವಾಗಿದ್ದಾರೆ. ಯಾಕೆಂತಂದರೆ ರಾಧಾಕೃಷ್ಣ ಏಕ ಆತ್ಮ ದುಯಿ ದೇಹದಾರಿ, ಅನ್ಯೋನ್ಯೋ ವಿಲಾಸ ರಾಧಾರಾಣಿ. ಅಂದರೆ ರಾಧಾಕೃಷ್ಣ ಇಬ್ಬರು ಒಂದೇ, ಹಾಗಾದರೆ ಅವರು ಎರಡು ರೂಪ ಯಾಕೆ ಮಾಡಿಕೊಂಡ್ರು ಅಂತಂದರೆ, ರಾಧಾ ಪೂರ್ಣ ಶಕ್ತಿ, ಕೃಷ್ಣ ಪೂರ್ಣ ಶಕ್ತಿಮಾನ್. ದುಹಿ ವಸ್ತು ಭೇದನಾಹಿ ಶಾಸ್ತ್ರೇರ ಪ್ರಮಾಣ. ಶಾಸ್ತ್ರಗಳು ಏನು ಹೇಳ್ತವೆ ಅಂದರೆ, ರಾಧಾಕೃಷ್ಣರ ನಡುವೆ ಯಾವ ವ್ಯತ್ಯಾಸವೂ ಇರೋದಿಲ್ಲ. ರಾಧಾ ರಾಣಿ ಶಕ್ತಿ, ಕೃಷ್ಣ ಶಕ್ತಿಮಾನ್. ಆದರೆ ಶಕ್ತಿ ಮತ್ತು ಶಕ್ತಿಮಾನ್ ಇವರ ನಡುವೆ ಇವರು ಬೇರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಶಕ್ತಿ ಮತ್ತು ಶಕ್ತಿಮಾನ್ ಬೇರೆ ಆಗ್ಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ. ಸೂರ್ಯ ಮತ್ತು ಸೂರ್ಯನ ಕಿರಣ ಬೇರೆ ಆಗ್ಲಿಕ್ಕೆ ಸಾಧ್ಯವಾ? ಇಲ್ಲ. ಇಲ್ಲ ಮಾತಾಜಿ.
ಇಲ್ಲ. ಹಾಗಾಗಿ ರಾಧಾರಾಣಿ ಸೇವಕ ಭಗವಾನ್, ಕೃಷ್ಣ ಸೇವ್ಯ ಭಗವಾನ್. ಅಂದರೆ ಕೃಷ್ಣ ಸೇವ್ಯ ಭಗವಾನ್, ಕೃಷ್ಣ ಸೇವಿಸಲ್ಪಡುತ್ತಾನೆ. ಆದರೆ ರಾಧಾರಾಣಿ ಸೇವಕ ಭಗವಾನ್, ಅಂದರೆ ಸೇವೆ ಮಾಡ್ತಾಳೆ. ಹಾಗಾಗಿ ರಾಧಾರಾಣಿ ಅವಳು ಭಕ್ತರ ಸ್ಥಾನದಲ್ಲಿದ್ದಾರೆ, ಭಕ್ತಾಗ್ರೇಸರು. ಇದನ್ನು ಕೂಡ ನಾವು ಶ್ಲೋಕದಲ್ಲಿ ನೋಡಿದ್ದೇವೆ. ಅಂದರೆ ಒಂದು 9ನೇ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. 10ನೇ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. ಅಂದರೆ ಅಲ್ಲಿ ಭಕ್ತರೇ, ಅಂದರೆ ಕರ್ಮಿಗಳಿಗಿಂತ ಜ್ಞಾನಿ ಶ್ರೇಷ್ಠ, ಜ್ಞಾನಿಗಿಂತ ಭಕ್ತರು ಶ್ರೇಷ್ಠ, ಭಕ್ತರಲ್ಲೆಲ್ಲ ಗೋಪಿಕೆಯರು ಶ್ರೇಷ್ಠ, ಮತ್ತು ಎಲ್ಲ ಗೋಪಿಕೆಯರಲ್ಲಿ ರಾಧಾರಾಣಿ ಅತ್ಯಂತ ಶ್ರೇಷ್ಠ ಅಂತ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಅವಳು ಅತ್ಯಂತ ಶ್ರೇಷ್ಠ ಭಕ್ತೆ. ಆ ರಾಧಾರಾಣಿಯ ಪ್ರೇಮ ಅಂತಕ್ಕಂಥದ್ದು ಹೈಯೆಸ್ಟ್, ರಾಧಾರಾಣಿಯ ಪ್ರೇಮ. ಮತ್ತೆ ಅವಳು ಗ್ರೇಟೆಸ್ಟ್ ಡಿವೋಟಿ. ಮತ್ತೆ ರಾಧಾರಾಣಿಯ ಗುಣಲಕ್ಷಣಗಳು ತುಂಬ, ಅದನ್ನು ನಮಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗೋದು. ರಾಧಾರಾಣಿಯ ವಿವರ ಮಾಡಲಿಕ್ಕೆ ನಮಗೆ ಅರ್ಹತೆ ಇಲ್ಲ. ಸೊ ರಾಧಾರಾಣಿಯಲ್ಲಿ 25 ಗುಣಗಳಿವೆ, ಶ್ರೀಕೃಷ್ಣನಲ್ಲಿ 64 ಗುಣಗಳಿವೆ. 25 ಗುಣಗಳು ಪೂರ್ಣ ಪ್ರಮಾಣದಲ್ಲಿದೆ. ಅವಳು ರಾಧಾರಾಣಿ ತುಂಬ ಸ್ವೀಟ್, ಅಂದರೆ ಮಾಧುರ್ಯ, ಮಧುರವಾದವಳು, ತುಂಬ ತುಂಬ ಅಂದರೆ ಮಧುರವಾದವಳು. ಮತ್ತು ಯಾವಾಗಲೂ ಅವಳು ಯೂತ್ಫುಲ್, ಅಂದರೆ ನವಯೌವನದಲ್ಲಿರ್ತಕ್ಕಂಥವಳು. ಅವಳ ಕಣ್ಣುಗಳು ಯಾವಾಗಲೂ ಒಂಥರ ರೆಸ್ಟ್ಲೆಸ್, ತಿರುಗ್ತಾ ಇರ್ತದೆ ಕಣ್ಣುಗಳು. ಮತ್ತು ಅವಳ ಒಂದು ನಗು ತುಂಬ ಇದಾಗಿದೆ, ಸುಂದರವಾದ ನಗು. ಮತ್ತು ಅವಳಲ್ಲಿ ಏನಿರ್ತದೆ ಅಂದರೆ ಅವಳ ಶರೀರದಿಂದ ಒಂದು ರೀತಿಯ ಸುಗಂಧ ಬರ್ತದೆ, ಸುಗಂಧದ ವಾಸನೆಗಳು ಬರ್ತದೆ. ಮತ್ತು ಅವಳು ಹಾಡುವುದರಲ್ಲಿ ಅತ್ಯಂತ ಸುಮಧುರವಾಗಿ ಹಾಡ್ತಾಳೆ. ಅಷ್ಟೊಂದು ಅವಳ ಮಾತೇ ಹಾಗೆ, ಒಂದು ರೀತಿ ಚಾರ್ಮಿಂಗ್ ಮಾತು, ಅಷ್ಟು ಒಂದು ಅಂದರೆ ಮಾತಿಂದ ಕೇಳಿದ್ರೆ ಕೃಷ್ಣ ಮೋಡಿ ಆಗ್ಬಿಡ್ತಾನೆ ಅಷ್ಟು. ಮತ್ತು ಅವಳಿಗೆ ಜೋಕ್ ಮಾಡೋದು ಮತ್ತು ಇದೆಲ್ಲ ತುಂಬ ಕರಗತಾಗಿದೆ. ಮತ್ತು ಅವಳು ಇಷ್ಟು ವಿನಯದಿಂದ ಇರ್ತಾಳೆ, ತುಂಬ ವಿನಯವಂತೆ, ಮತ್ತು ತುಂಬ ಕರುಣಾಮಯಿ. ಇಷ್ಟು ಕರುಣಾಮಯಿ, ಅತ್ಯಂತ ಕರುಣಾಮಯಿ. ಕರುಣಾಂಕುರು ಅಂತ ನಾವು ಅವಳ ಪ್ರಾರ್ಥನೆ ಮಾಡಬೇಕು, ಅಷ್ಟು ಕರುಣಾಮಯಿ. ಸೊ ಆ ಹೃದಯ ತುಂಬ ತುಂಬ ಮೃದುವಾದದ್ದು. ಮತ್ತು ಅವಳಿಗೆ ಅಂದರೆ ನಾಚಿಕೆಯ ಸ್ವಭಾವ, ಮತ್ತು ಯಾವಾಗಲೂ ಎಲ್ಲರಿಗೂ ಕೂಡ ಗೌರವ ಕೊಡ್ತಾಳೆ. ಅವಳು ಅತ್ಯಂತ ಶಾಂತವಾದ ಸ್ವಭಾವದವಳು, ಮತ್ತು ಅಷ್ಟೊಂದು ಗಂಭೀರತೆಯಿಂದ ಕೂಡ ಇರ್ತಾಳೆ. ಮತ್ತು ಇವಳು ಮಹಾಭಾವದಲ್ಲಿ ಇರ್ತಾಳೆ. ಅಂದರೆ ಮಹಾಭಾವ ಹೇಳ್ತಕ್ಕಂಥದ್ದು ಭಾವದಲ್ಲಿಯೇ ಅದು ಅತ್ಯಂತ ಪರಿಪೂರ್ಣವಾದ ಭಾವ. ಅಲ್ಲಿ ಮಹಾಭಾವ ಹೇಳ್ತಕ್ಕಂಥದ್ದು ಕೇವಲ 3 ಜನರಲ್ಲಿ ಇದೆ. ಒಂದು ಶ್ರೀಮತಿ ರಾಧಾರಾಣಿ, ಆಮೇಲೆ ಚೈತನ್ಯ ಮಹಾಪ್ರಭುಗಳು ಮತ್ತು ಮಾಧವೇಂದ್ರ ಪುರಿ. ಆ ಮಹಾಭಾವವನ್ನು ಅವಳು ವ್ಯಕ್ತ ಮಾಡ್ತಾಳೆ. ಮತ್ತು ಗೋಕುಲದಲ್ಲಿ ಎಲ್ಲ ಒಂದು ಆ ಕೃಷ್ಣನೊಡನೆ ಪ್ರೇಮ ಚೇಷ್ಟೆ ಇದನ್ನೆಲ್ಲ ಮಾಡೋದು ಅವಳೇ. ಗೋಪಿಯರಲ್ಲೆಲ್ಲ ಅವಳೇ ಗೋಪಿಯರಲ್ಲೆಲ್ಲ ಅವಳು ಅಗ್ರ, ಅವಳೇ ಒಂದು ಮುಖ್ಯವಾದ ಗೋಪಿ. ಹಾಗಾಗಿ ಅವಳು ಕೃಷ್ಣನನ್ನ ಯಾವಾಗಲೂ ತನ್ನ ಒಂದು ಹತೋಟಿಯಲ್ಲಿ ಇಡ್ತಾಳೆ. ಮತ್ತು ಶ್ರೀಮತಿ ರಾಧಾರಾಣಿಯಲ್ಲಿ ಇಷ್ಟೊಂದು ಅಂದರೆ ಅನೇಕ ಅಪರಿಮಿತವಾದ ದಿವ್ಯ ಗುಣಗಳಿವೆ. ಹೇಗೆ ಭಗವಾನ್ ಕೃಷ್ಣನಲ್ಲಿ ಹೇಗೆ ಅಪರಿಮಿತವಾದ ದಿವ್ಯ ಗುಣಗಳಿವೆ, ಹಾಗೆ ರಾಧಾರಾಣಿಯಲ್ಲಿ ಕೂಡ. ರಾಧಾರಾಣಿಯ ಪಾದದಲ್ಲಿಯೂ ಕೂಡ ಆ ಒಂದು ಚಿಹ್ನೆಗಳು ಇದೆ. ಕೃಷ್ಣನ ಪಾದಗಳಲ್ಲಿ ಹೇಗೆ ಚಿಹ್ನೆ ಇದೆ, ಹಾಗೆ ರಾಧಾರಾಣಿಯ ಪಾದದಲ್ಲಿಯೂ ಕೂಡ ಚಿಹ್ನೆಗಳಿವೆ. ರಾಧಾರಾಣಿ ಅಂತಂದರೆ ಕೃಷ್ಣನ ಅಂದರೆ ಆಹ್ಲಾದಿನಿ ಶಕ್ತಿ. ಆಹ್ಲಾದಿನಿ ಶಕ್ತಿ ಅಂತಂದರೆ ಏನಂತ ನಾವು ನೋಡೋಣ. ಈಗ ಆಹ್ಲಾದಿನಿ ಶಕ್ತಿ ಅಂತಂದರೆ, ಈಗ ಭಗವಂತನಲ್ಲಿ ಅನೇಕ ಶಕ್ತಿಗಳಿವೆ, ಅಪರಿಮಿತವಾದ ಶಕ್ತಿಗಳಿವೆ. ಆ ಶಕ್ತಿಗಳಲ್ಲಿ ಈಗ 3 ಮುಖ್ಯವಾದ ಶಕ್ತಿ ಅಂದರೆ ಬಾಹ್ಯ ಶಕ್ತಿ, ತಟಸ್ಥ ಶಕ್ತಿ, ಅಂತರಂಗ ಶಕ್ತಿ. ಬಾಹ್ಯ ಶಕ್ತಿ ಅಂದರೆ ಮಹಾಮಾಯ,
ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ಶಕ್ತಿ ಮಹಾಮಾಯ. ಆಮೇಲೆ ತಟಸ್ಥ ಶಕ್ತಿ ಅಂದರೆ ಎಲ್ಲ ಜೀವಿಗಳು ಕೂಡ ಭಗವಂತನ ತಟಸ್ಥ ಶಕ್ತಿ. ಮತ್ತೆ ಆಧ್ಯಾತ್ಮಿಕ ಶಕ್ತಿ ಅಥವಾ ಅಂತರಂಗ ಶಕ್ತಿ. ಈ ಅಂತರಂಗ ಶಕ್ತಿಯಲ್ಲಿ ಕೂಡ 3 ವಿಭಾಗಗಳಿವೆ: ಸಂಧಿನಿ, ಸಂವಿತ್ ಮತ್ತು ಹ್ಲಾದಿನಿ ಅಂತ. ಸಂವಿತ್ ಅಂದರೆ ಜ್ಞಾನಶಕ್ತಿ. ಸಂಧಿನಿ ಅಂತಂದರೆ ಶಾಶ್ವತವಾದ ಈ ಒಂದು ಶಾಶ್ವತತೆ, ಎಲ್ಲ ಈ ಸೃಷ್ಟಿಯ ಶಾಶ್ವತತೆ ಎಲ್ಲವೂ ಕೂಡ ಅದನ್ನು ಮಾಡ್ತಕ್ಕಂಥದ್ದು ಸಂಧಿನಿ ಶಕ್ತಿ. ಆಮೇಲೆ ಆಹ್ಲಾದಿನಿ ಶಕ್ತಿ ಅಂದರೆ ಆ ಕೃಷ್ಣನಿಗೆ ಅವಳು ಸಂತೋಷವನ್ನು ಕೊಡ್ತಕ್ಕಂಥ ಶಕ್ತಿ. ಸೊ ಅದರಿಂದ ಇಲ್ಲಿ ನಾವು ರಾಧಾರಾಣಿಗೆ ಮತ್ತು ರಾಧಾರಾಣಿ ಕೃಷ್ಣನೇ, ಆದರೆ ಸ್ತ್ರೀ ರೂಪ. ಹಾಗಾಗಿ ನಾವು ತಿಳ್ಕೊಳ್ಬೇಕು ರಾಧಾರಾಣಿ ಹೇಗೆ ಅಂತ. ಎಲ್ಲ ಈ ಒಂದು ಬೇರೆ ಗೋಪಿಕೆಯರು, ಆಮೇಲೆ ಒಂದು ದ್ವಾರಕದಲ್ಲಿರ್ತಕ್ಕಂಥ ರಾಣಿಯರು, ಆಮೇಲೆ ವೈಕುಂಠ ಲೋಕದಲ್ಲಿರುವ ಲಕ್ಷ್ಮಿಯರು ಎಲ್ಲರೂ ಕೂಡ ಅವಳ ವಿಸ್ತೃತ ರೂಪಗಳೇ. ಆಮೇಲೆ ಮಹಾಮಾಯ ಕೂಡ ವಿಸ್ತೃತ ರೂಪ. ಸೊ ಅದರಿಂದ ರಾಧಾರಾಣಿ ಆದಿಲಕ್ಷ್ಮಿ, ಅವಳು ಆದಿಶಕ್ತಿ. ಸೊ ಹಾಗಾಗಿ ಆ ರಾಧಾರಾಣಿಯಲ್ಲಿ ಇಷ್ಟು ಪ್ರೀತಿ ಇರ್ತದೆ. ಜಗನ್ಮಾತಾ ಅಂದರೆ ಅಷ್ಟೊಂದು ಅಂದರೆ ಕರುಣಾಮಯಿ. ಕೋಟ್ಯಾಂತರ ತಾಯಿಗಳ ಪ್ರೇಮ ಎಷ್ಟಿರುತ್ತೆ ಅಷ್ಟು ಪ್ರೇಮ ಅವಳಲ್ಲಿ ಇದೆ. ಅಷ್ಟು ಅದನ್ನು ನಾವು ಅಳತೆ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇವಳಿಗೆ ರಾಧಾರಾಣಿಗೆ ಅನೇಕ ಹೆಸರುಗಳಿವೆ. ವೃಷಭಾನು ಸುತೆ, ವೃಷಭಾನು ಮಹಾರಾಜನ ಮಗಳು ಅವಳು. ಮತ್ತೆ ಅವಳು ವೃಂದಾವನ ಚಕ್ರವರ್ತಿನಿ, ವೃಂದಾವನದಲ್ಲಿ ಅವಳೇ ರಾಣಿ. ವೃಂದಾವನ ವಿನೋದಿನಿ, ಮತ್ತೆ ವೃಂದಾವನ ವಿಹಾರಿಣಿ, ವೃಂದಾವನ ವಿಲಾಸಿನಿ, ಮತ್ತೆ ಗೋವಿಂದ ನಂದಿನಿ, ಗೋವಿಂದ ಮನಮೋಹಿನಿ, ಗೋವಿಂದ ವಿಮೋಹಿನಿ. ಗೋವಿಂದನನ್ನ ಗೋವಿಂದ ಅಂದರೆ ಕೃಷ್ಣ ಅಂದರೆ ಸರ್ವಾಕರ್ಷಕ, ಎಲ್ಲರನ್ನೂ ಆಕರ್ಷಿಸ್ತಾನೆ. ಕೃಷ್ಣ ಹೇಳುವ ಹೆಸರೇ ಹಾಗೆ, ಆಕರ್ಷಕ. ಆಕರ್ಷಯತಿ ಇತಿ ಕೃಷ್ಣ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕೃಷ್ಣ ಅಂದರೆ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಾ. ಅಂದರೆ ಕಂದರ್ಪ ಅಂತಂದರೆ ಒಂದು ಮದನ ಅಂದರೆ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ತಾನೆ. ಆದರೆ ಅಂತಹ ಕೋಟ್ಯಾಂತರ ಮದನರು ಬಂದರೂ ಕೂಡ ಕೃಷ್ಣನ ಆ ಒಂದು ಸೌಂದರ್ಯಕ್ಕೆ ಅವರಿಗೆ ಸರಿಸಾಟಿ ಆಗೋದಿಲ್ಲ. ಅಷ್ಟು ಸುಂದರವಾದ ಕೃಷ್ಣನನ್ನು ಒಮ್ಮೆ ನೋಡಿದರೆ ನಮಗೆ ಮತ್ತೇನು ಬೇಡವಾಗತ್ತೆ. ಸೊ ಹಾಗಾಗಿ ಇಲ್ಲಿ ಅಂತಹ ಕೃಷ್ಣ ಮದನ ಮೋಹನ ಕೃಷ್ಣ, ರಾಧಾರಾಣಿ ಮದನ ಮೋಹನ ಮೋಹಿನಿ. ಆ ಕೃಷ್ಣನನ್ನೇ ಅವಳು ಆಕರ್ಷಿಸಿ ಬಿಡ್ತಾಳೆ. ಸೊ ಹಾಗಾಗಿ ಆ ಒಂದು ರಾಧಾರಾಣಿ ಅಷ್ಟಸಖಿ ಶಿರೋಮಣಿ ಅಂತ ಹೇಳ್ತಾರೆ ಅವಳಿಗೆ. ಅಂದರೆ ಎಲ್ಲ ಅಷ್ಟಸಖಿಯರು ಶ್ರೀ ಕೃಷ್ಣನ ಹತ್ತಿರದ ಒಂದು ಸಖಿಯರು ಅವರೆಲ್ಲ ರಾಧಾರಾಣಿಗೆ. ಅವರಲ್ಲಿ ಅವಳು ಅತ್ಯಂತ ಶ್ರೇಷ್ಠರಾದವಳು ಸಖಿಯರಲ್ಲೆಲ್ಲ. ಮತ್ತೆ ಗೋವಿಂದ ಪ್ರೇಮ ಪ್ರದಾಯಿನಿ, ಗೋವಿಂದ ಆ ಕೃಷ್ಣ ಪ್ರೇಮ ಅವನು ಕೊಡೋಳೆ ಅವಳು. ಹಾಗಾಗಿ ಮಹಾಭಾವ ಸ್ವರೂಪಿಣಿ, ಇಡೀ ಒಂದು ಆ ಭಾವ, ಆ ಭಗವಂತನ ಬಗ್ಗೆ ಎಕ್ಸ್ಟೆಸಿ, ಆ ಭಾವ ಅದರಲ್ಲಿಯೇ ಮಹಾಭಾವ ಇವಳದು. ಹಾಗಾಗಿ ಅವಳು ಈ ರೀತಿಯಾದ ಶ್ರೀಕೃಷ್ಣ, ಅವಳನ್ನು ವಿವರಿಸಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗೋದಿಲ್ಲ, ಅಷ್ಟೊಂದು ಅವಳಿಗೆ. ಅಂದರೆ ಕೃಷ್ಣನ ಸರ್ವಸ್ವವು ಕೂಡ ಅವಳೇ. ಬಿ ಆಲ್ ಆ್ಯಂಡ್ ಆಲ್ ಆಫ್ ಕೃಷ್ಣ. ಕೃಷ್ಣನ ಸರ್ವಸ್ವವೂ ಕೂಡ ಅವಳು. ಕೃಷ್ಣನಿಗೆ ಅವಳು ಇಷ್ಟು ಸೇವೆ ಮಾಡ್ತಾಳೆ ಅಂದರೆ ಕೃಷ್ಣ ಅದರಿಂದ ಹೇಗೆ ಆಕರ್ಷಿತನಾಗ್ತಾನೆ ಅಂದರೆ ಅವನಿಗೆ ಗೊತ್ತಾಗೋದಿಲ್ಲ. ತಾನು ಕೃಷ್ಣನ ಕಂಡ್ರೆ ಅವಳು ಯಾಕೆ ಇಷ್ಟು ಸಂತೋಷದಿಂದ ಇರ್ತಾಳೆ, ಇಷ್ಟು ಭಕ್ತಿಯಿಂದ ಸೇವೆ ಮಾಡ್ತಾಳೆ, ಇದಕ್ಕೆ ಏನು ಕಾರಣ ಅಂತ ಕೃಷ್ಣನಿಗೆ ಅರ್ಥ ಆಗೋದಿಲ್ಲಂತೆ. ಸೊ ಹಾಗಾಗಿ ಅವನಿಗೆ ರಾಧಾರಾಣಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ಸೊ ಅದಕ್ಕೆ ಕೃಷ್ಣ ತಾನು ರಾಧಾಭಾವದಲ್ಲಿ ಅವತಾರ ಎತ್ತುತ್ತಾನೆ, ಚೈತನ್ಯ ಮಹಾಪ್ರಭುಗಳಾಗಿ. ಭಕ್ತರ ರೂಪದಲ್ಲಿ ರಾಧಾಭಾವದಲ್ಲಿ ಸಾಕ್ಷಾತ್ ಕೃಷ್ಣನೇ ಒಂದು ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಒಂದು ಕಲಿಯುಗದಲ್ಲಿ ಅವತಾರ ಎತ್ತುತ್ತಾರೆ. ಸೊ ಅದನ್ನು ಅಲ್ಲಿ ಆ ಒಂದು ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ಅವರು ರಾಧಾರಾಣಿಯ ಭಾವವನ್ನು ಅರ್ಥ ಮಾಡ್ಕೊಳ್ತಾರೆ.
ರಾಧಾರಾಣಿಯನ್ನ ಕೃಷ್ಣಮಯಿ ಅಂತ ಕರೀತಾರೆ. ಕೃಷ್ಣಮಯಿ ಅಂದ್ರೆ ಏನು ಅಂದರೆ, ಈಗ ಅವಳ ಸಂಪೂರ್ಣ ಒಂದು ಶರೀರ ಪೂರ್ಣ ಕೃಷ್ಣಮಯವಾಗಿದೆ. ಎಲ್ಲಿ ಯಾವ ಒಂದು ಚೂರು ಕೂಡ ಕೃಷ್ಣ ಇಲ್ಲದೇ ಇಲ್ಲ. ಅಷ್ಟು ಸಂಪೂರ್ಣ ಸಮಾಧಿಯಲ್ಲಿರ್ತಾಳೆ, ಆ ಕೃಷ್ಣನ ಸಮಾಧಿಯಲ್ಲಿ. ಇದು ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ಈಗ ನಾವು ಒಂದು ರಸಗುಲ್ಲ ನೋಡ್ತೇವೆ. ಆ ರಸಗುಲ್ಲದಲ್ಲಿ ತುಂಬ ಜ್ಯೂಸ್ ಇರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಆ ಮಾತಾಜಿ. ರಸಗುಲ್ಲದಲ್ಲಿ ಹೇಗೆ ಜ್ಯೂಸ್, ಅದನ್ನು ಯಾವ ರೀತಿಯಿಂದ ನೋಡಿದ್ರು ಕೂಡ ಜ್ಯೂಸ್, ಅದನ್ನು ಸ್ವಲ್ಪ ಆಚೀಚೆ ಮಾಡಿ ಬಿದ್ದರೂ ಕೂಡ ಅಲ್ಲಿ ಜ್ಯೂಸ್ ಬೀಳುತ್ತೆ. ಸೊ ಹಾಗೆ ಆ ಕೃಷ್ಣ ಮೈ ಈ ರಾಧಾರಾಣಿ ಪೂರ್ತಿ ತುಂಬ ಕೃಷ್ಣಂದೇ ಆ ರೀತಿಯಾದ ಒಂದು ವಿಚಾರ. ಸೊ ಹಾಗಾಗಿ ಅವಳು ಕೃಷ್ಣಮಯಿ. ಹೇಗೆ ರಸಗುಲ್ಲ ರಸಮಯಿ, ಹಾಗೆ ಕೃಷ್ಣಮಯಿ ಅವಳು. ಆ ರಾಧಾರಾಣಿ ಕೃಷ್ಣನ ಹೃದಯವನ್ನೇ ಆಕರ್ಷಣೆ ಮಾಡಿಬಿಡ್ತಾಳಂತೆ. ಕೃಷ್ಣ ಇಡೀ ಜಗತ್ತನ್ನೇ ಆಕರ್ಷಣೆ ಮಾಡಿದರೆ ಕೃಷ್ಣನ ಹೃದಯವನ್ನು ಆಕರ್ಷಣೆ ಮಾಡತಕ್ಕಂಥ ಶಕ್ತಿ ಆ ರಾಧಾರಾಣಿಗಿದೆ. ಸೊ ಅದರಿಂದ ಕೃಷ್ಣ ಇಡೀ ಪ್ರಪಂಚನ ಬೇಕಾದರೂ ಅಳಿಸ್ಬೋದು, ಆದರೆ ರಾಧಾರಾಣಿ ಕೃಷ್ಣನನ್ನೇ ಅಳಿಸುವ ಶಕ್ತಿ. ಒಮ್ಮೆ ಏನಾಗಿರುತ್ತೆ ಅಂದರೆ, ಕೃಷ್ಣ ಚಿಕ್ಕ ಹುಡುಗ ಆಗಿರ್ತಾನೆ. ಅವಾಗೆಲ್ಲ ತುಂಬ ಅನೇಕ ರಾಕ್ಷಸರು, ಅವರಿಗೆಲ್ಲ ಕಂಸ ಕಳಿಸಿರ್ತಾನೆ, ರಾಕ್ಷಸರ ಹಾವಳಿ. ಕೃಷ್ಣನನ್ನು ಕೊಲ್ಲಲಿಕ್ಕೆ ಪ್ರತಿ ರಾಕ್ಷಸರು ಬಂದಿರ್ತಾರೆ. ಅವರೆಲ್ಲರನ್ನೂ ಕೃಷ್ಣ ಸಂಹಾರ ಮಾಡ್ತಾನೆ. ಇದನ್ನು ನೋಡಿ ಕೃಷ್ಣ ಚಿಕ್ಕ ಹುಡುಗ, ಆದರೆ ಈ ರೀತಿಯಾದ ರಾಕ್ಷಸರೆಲ್ಲ ಬಂದು ಈ ರೀತಿ ಮಾಡೋದನ್ನು ನೋಡಿ ರಾಧಾರಾಣಿ ಯಶೋಧ ಮಾತೆಗೆ ತುಂಬ ಹೆದರಿಕೆ ಆಗುತ್ತೆ. ಅವಳು ಏನು ಮಾಡ್ತಾಳೆ, ತನ್ನ ಮಗನಿಗೆ ಏನೋ ಕೆಟ್ಟ ದೃಷ್ಟಿ ಬಂದ್ಬಿಟ್ಟಿದೆ, ಸೊ ಆ ದೃಷ್ಟಿ ತೆಗಿಬೇಕು ಹೇಳಿ ಸಾಧು ಬಾಬಾ ಮತ್ತು ಗುರಿ ಬಾಬಾ ಇವ್ರನ್ನ ಕರೆಸ್ತಾಳೆ. ಕರೆಸಿ ಅವಳ ಹತ್ರ ಹೇಳ್ತಾಳೆ, ಏನು ನೋಡಿ ನನ್ನ ಮಗುಗೆ ಈ ಥರ ಆಗ್ತಾ ಇದೆ ಅಂದರೆ. ಆ ಯಶೋಧ ಮಾತಾ ಇಷ್ಟು ಇದು ಅಂತಂದರೆ ಶುದ್ಧ ಭಕ್ತೆ, ಮತ್ತು ಅವಳಿಗೆ ಕೃಷ್ಣ ತನ್ನ ಮಗ ಅಂತ ತಿಳ್ಕೊಳ್ತಾ ಹೊರತು ಭಗವಂತ ಹೇಳ್ದನ ಅದು ಅವಳು ಯಾವಾಗಲೂ ಅರಿಯೋದಿಲ್ಲ. ಯಾಕೆಂದರೆ ಯೋಗಮಯ ಕವರಿಂಗ್ ಇರುತ್ತೆ, ಲೀಲೆಗಳಾಗಲಿಕ್ಕಾಗಿ ಈ ಥರ ಕವರಿಂಗ್ ಇರುತ್ತೆ. ಆಮೇಲೆ ಅವಳು ಸಾಧು ಬಾಬಾ ಏನು ಹೇಳಿದ್ರು, ನಾರಾಯಣ ಮಂತ್ರ ಕೊಟ್ಟರು. ಹೇಳಿ ನಿನ್ನಲ್ಲೆಲ್ಲ ಕೃಷ್ಣನಿಗೆ ಹೇಳು, ಈ ನಾರಾಯಣ ಮಂತ್ರ ಹೇಳಲಿಕ್ಕೆ ಹೇಳು. ಅವಾಗ ಏನಾಯಿತು ಅಂತಂದರೆ, ಅವಳು ಹೇಳಿದ್ಲು ಕೃಷ್ಣನಿಗೆ ಚಿಕ್ಕ ಹುಡುಗ. ಕೃಷ್ಣ ಏನು ಮಾಡ್ತಾನೆ, ಅಲ್ಲಿಂದ ಒಂದು ನಂದ ಮಹಾರಾಜನ ಒಂದು ಅರಮನೆಯ ಅಂಗಳದಲ್ಲಿ ಒಂದು ವಿಷ್ಣು ದೇವಸ್ಥಾನ ಇರ್ತದೆ. ಆ ವಿಷ್ಣು ದೇವಸ್ಥಾನದಲ್ಲಿ ಕೂತ್ಕೊಂಡು ಕೃಷ್ಣ ತುಂಬ ವಿಧೇಯ ಮಗು ಥರ ಅವನು ತಾಯಿ ಹೇಳಿದ್ದನ್ನೆಲ್ಲ ತಾನು ಪಾಲನೆ ಮಾಡ್ಕೋತಾ ಹೇಳ್ತಾ ಇರ್ತಾನೆ ನಾರಾಯಣ ಮಂತ್ರ. ಆದರೆ ಎಷ್ಟು ಹೇಳಿದ್ರೂ ಕೂಡ ನಾರಾಯಣ ಮಂತ್ರ ಅವನಿಗೆ ಅಷ್ಟು ಖುಷಿಯೇ ಆಗೋದಿಲ್ಲ. ಯಾಕಂದರೆ ತನ್ನದೇ ಮಂತ್ರ ಅಲ್ವಾ. ನಾರಾಯಣನ ಕೃಷ್ಣನ ಒಂದು ಇದು ಸ್ವಾಂಶ ವಿಸ್ತಾರ. ಸೊ ಹಾಗಾಗಿ ಅವನಿಗೆ ಏನು ಮಾಡಿದ್ರು, ಜಪ ಮಾಡ್ತಾ ಇದ್ರು ಕೂಡ ಅವನಿಗೆ ಒಂದು ರೀತಿ ಖುಷಿ ಸಿಗ್ತಾ ಇಲ್ಲ. ಆಗ ಏನು ಮಾಡ್ತಾನೆ, ಅವನು ಹೀಗೆ ನೋಡ್ತಾ ಇರ್ತಾನೆ. ಅಲ್ಲಿ ನೋಡಿದ್ರೆ ಹೊರಗೆ ಒಂದು ಮರದ ಮೇಲೆ ಒಂದು ಗಿಣಿ ಕೂತಿರುತ್ತೆ. ಆ ಲಲಿತಾ ಸಖಿ ಅನ್ನೋಳು ರಾಧಾರಾಣಿಯ ಒಂದು ಫ್ರೆಂಡ್ ಅವಳು. ಸೊ ಅವಳು ಸಖಿ. ಆವಾಗ ಏನು ಮಾಡ್ತಾಳೆ, ಅವಳು ಒಂದು ಗಿಳಿ ಕಳಿಸಿರ್ತಾಳೆ, ಕೃಷ್ಣ ಏನು ಮಾಡ್ತಾ ಇದ್ದಾನೆ ನೋಡು ಅಂತ. ಸೊ ಅದು ಮರದ ಮೇಲೆ ಕುತ್ಕೊಂಡು ಕೃಷ್ಣನನ್ನು ನೋಡ್ತಾ ಇತ್ತು. ಆ ಮರದ ಮೇಲೆ ಕುತ್ಕೊಂಡು ಕೃಷ್ಣನ ನೋಡ್ತಾ ಇರೋದು ನೋಡಿದ್ರೆ, ಹೀಗೆ CCTV ಕ್ಯಾಮರಾ ಇರ್ತಾರಲ್ಲ ಹಾಗೆ ಅದು ಎಲ್ಲ ಕೃಷ್ಣನ ಚಟುವಟಿಕೆಗಳನ್ನ ನೋಡ್ತಾ ಇತ್ತು. ಕೃಷ್ಣ ಏನು ಹೇಳ್ತಾ ಇದ್ದ ಅಂದರೆ, ಕುಚ್ ಆನಂದನಹಿ ಆನಂದಕಿ ಧಾರಾ ಬಹೆ. ನಂಗೆ ಏನು ಮಾಡಿದ್ರು ಆನಂದ ಸಿಗ್ತಾ ಇಲ್ಲ, ನಾರಾಯಣ ಮಂತ್ರ ಹೇಳ್ತಾ ಇದ್ದೀನಿ. ಕುಚ್ ಆನಂದನಿಹಿ ಆನಂದಕಿ ಧಾರಾ ಬಹೆ ಅಂತ ಹೇಳ್ತಾನೆ. ಆ ಧಾರಾ ಹೇಳೋ ಶಬ್ದವನ್ನು ಗಿಳಿ ಕೇಳಿಸ್ಕೊಳುತ್ತೆ. ಧಾರ 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 ಅಂತ ಹೇಳ್ತದೆ. ಆ ಧಾರ 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 ಹೇಳೋದನ್ನು ರಾಧಾ 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 ಅಂತ ಕೃಷ್ಣ ಕೇಳಿಸ್ಕೊಳ್ತಾನೆ. ಕೃಷ್ಣ ಆಮೇಲೆ ತಾನು ಕೂಡ ರಾಧಾ 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 ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ನಾರಾಯಣ ಮಂತ್ರ ಬಿಟ್ಬಿಟ್ಟ. ರಾಧಾ 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 ಅಂತ ರಾಧಾ ರಾಧಾ ಹೇಳ್ತಾ 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 ಕೃಷ್ಣನಿಗೆ ಭಾವೋದ್ರೇಕ ಆಯ್ತಂತೆ ರಾಧಾ. ಆಮೇಲೆ ಗಿಳಿ ಹತ್ರ ಹೇಳ್ತಾ ಇದ್ದಾನೆ, ಇನ್ನೂ ಹೇಳು, ಮತ್ತು ಹೇಳು, ರಾಧಾ ರಾಧಾ ಹೇಳು ಹೇಳು ಅಂತ ಹೇಳ್ತಾ ಇದ್ದಾನೆ. ಈಗ ಕೃಷ್ಣ ಮತ್ತೆ ರಾಧಾ 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 ಹೇಳಿ ಅವನು ಒಂದು ರೀತಿ ಕಣ್ಣಲ್ಲಿ ನೀರೇ ಬರಲಿಕ್ಕೆ ಪ್ರಾರಂಭ ಆಯಿತು ಕೃಷ್ಣನಲ್ಲಿ. ಆವಾಗ ಯಶೋಧ ಮಾತೆ ಅಡುಗೆ ಮನೆ ಒಳಗಿಂದ ಕಿಟಕಿಯಲ್ಲಿಂದ ನೋಡ್ತಾಳೆ, ಏನು ಮಾಡ್ತಾ ಇದ್ದಾನೆ ಕೃಷ್ಣ, ದೇವಸ್ಥಾನಕ್ಕೆ ಹೋಗಿ ಏನು ಮಂತ್ರ ಹೇಳ್ತಾ ಇದ್ದಾನೆ ಅಂತಾನೋ ಮಂತ್ರ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಂಬಿಡ್ತಾಳೆ. ಸೊ ಹೀಗೆ
ಸೊ ಇಡೀ ಜಗತ್ತಿಗೆ ಕಣ್ಣೀರು ಹಾಕಬಲ್ಲ ಕೃಷ್ಣ, ಆದರೆ ಕೃಷ್ಣನನ್ನು ಕೂಡ ಕಣ್ಣೀರು ಹಾಕಿಸಬಲ್ಲಳು. ಅವನ ಆನಂದದ ಕಣ್ಣೀರೋದು ಆ ಕೃಷ್ಣನಿಗೆ. ರಾಧಾರಾಣಿ ಹೆಸರನ್ನ ಕೇಳಿದ್ರೆ ಅಷ್ಟು. ಸೊ ಅಂದರೆ ರಾಧಾ ಅದರಿಂದ ರಾಧೆ, ವೃಂದಾವನದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಎಲ್ಲರೂ ಕೂಡ ಅಲ್ಲಿ ರಾಧೆ ರಾಧೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ರಾಧಾರಾಣಿ ಅಷ್ಟು ಒಂಥರ ತುಂಬ ಶಕ್ತಿವಂತೆ, ಪವರ್ಫುಲ್. ಹಾಗಾಗಿ ಇಲ್ಲಿ ನಮ್ಮ ಗೌಡೀಯ ವೈಷ್ಣವ ಸಂಪ್ರದಾಯ, ಇದರಲ್ಲಿ ದೊಡ್ಡ ದೊಡ್ಡ ಆಚಾರ್ಯರುಗಳು ಕೂಡ ರಾಧಾರಾಣಿಯ ಆಶ್ರಯದಲ್ಲಿ ಇರ್ತಾರೆ. ಏಕೆಂದರೆ ರಾಧಾರಾಣಿ ಭಕ್ತಾಗ್ರೇಸಳು. ಈಗ ನಾವು ರಾಧಾರಾಣಿಯ ಆಶ್ರಯಕ್ಕೆ ಬರಬೇಕು ಅಂತ ಶ್ರೀಲರೂಪ ಗೋಸ್ವಾಮಿಯವರು ಹೇಳ್ತಾರೆ. ಯಾಕೆಂತಂದರೆ ಈ ಒಂದು ರಾಧಾರಾಣಿ ಹತ್ರ ನಾವು ಕೇಳ್ಕೊಳ್ಬೇಕು, ಬೇಡ್ಕೊಳ್ಬೇಕು ರಾಧಾರಾಣಿ ಆಶ್ರಯ. ಯಾಕೆಂತಂದರೆ ನಾವು ರಾಧಾರಾಣಿ ಹತ್ರ ಹೇಳಬೇಕು, ನಾವು ಏನು ಬೇಡ್ಕೊಳ್ಬೇಕು, ನಾನು ಭಕ್ತಿಗೆ ಬಂದಿಲ್ಲ, ನನಗೆ ಭಕ್ತಿ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಆದರೆ ನೀನು ಅನುಗ್ರಹ ಮಾಡಿ ಕೃಷ್ಣನಿಗೆ ಈ ಒಂದು ನನ್ನ ಪರವಾಗಿ ನೀ ಶಿಫಾರಸ್ ಮಾಡಿದರೆ ಕೃಷ್ಣ ನನ್ನನ್ನು ಒಪ್ಕೊಳ್ತಾನೆ. ನನಗೆ ಗೊತ್ತಿಲ್ಲ ಭಕ್ತಿ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ಕೃಷ್ಣ ನೀ ಹೇಳಿದ್ರೆ ನಾನು ಒಪ್ಕೊತಾನೆ ಅಂತ ಹೇಳಿ. ಸೊ ಹಾಗಾಗಿ ನಮ್ಮ ಅಪ್ಲಿಕೇಶನ್ನ ಕೃಷ್ಣನಿಗೆ ಕೃಷ್ಣ ಬೇಕು, ನನಗೆ ಭಕ್ತಿ ಮಾರ್ಗ ಬೇಕು, ನನಗೆ ನನ್ನ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಅಪ್ಲಿಕೇಶನ್ ರಾಧಾರಾಣಿ ಹತ್ರ ಕೊಡಬೇಕಂತೆ. ರಾಧಾರಾಣಿ ಹೇಳಿದರೆ ಕೃಷ್ಣ ಆಕ್ಸೆಪ್ಟ್ ಮಾಡ್ತಾನೆ, ರಾಧಾರಾಣಿ ಹೇಳಿದರೆ. ಯಾಕೆಂದರೆ ರಾಧಾರಾಣಿ ಹೇಳ್ತಾಳೆ, ನೋಡು ನೋಡು ಅವನು ನನಗಿಂತ ಒಳ್ಳೆ ಭಕ್ತ ಬಂದಿದ್ದಾನೆ ಅಂತ ಹೇಳ್ಬಿಡ್ತಾಳೆ ಅವಳು. ಸೊ ಹಾಗೆ ರಾಧಾರಾಣಿ ತುಂಬ, ಅಂದರೆ ತಾಯಿಗೆ ಹೇಗೆ ಹೃದಯ ಇರುತ್ತೆ ನೋಡಿ. ಈಗ ಯಾವುದೇ ವಿಚಾರ ನಾವು ನೋಡಿ, ಒಂದು ಮಗು ಒಂದು ಏನೋ ಮಕ್ಕಳು ಶಾಲೆಯಲ್ಲಿ ಇಲ್ಲಿ ಒಂದು ಇಟ್ಟಿರ್ತಾರೆ, ಅವರಿಗೆ ಟೂರು ಟ್ರಿಪ್ ಏನೋ ಇಟ್ಟಿರ್ತಾರೆ. ಆದರೆ ತಂದೆ ಹತ್ರ ಹೇಳಲಿಕ್ಕೆ ಹೆದರುತ್ತದೆ ಮಗು ಅಲ್ವಾ. ತಾಯಿ ಹತ್ರ ಸುಮ್ಮನೆ ಅಮ್ಮ ಅಪ್ಪನಿಗೆ ಹೇಳು ಸ್ವಲ್ಪ ಅಂತ ಹೇಳ್ತೆ ಅಲ್ವಾ. ನನಗೆ ಅಪ್ಪನ ಹತ್ರ ಕೇಳಲಿಕ್ಕೆ ಭಯ, ದುಡ್ಡು ಕೇಳಲಿಕ್ಕೆ ಭಯ. ಸೊ ಹಾಗೆ ಆವಾಗ ತಾಯಿ ಊಟ ಬಡಿಸುವಾಗ ಸ್ವಲ್ಪ ನಿಧಾನವಾಗಿ ಹೇಳ್ತಾಳೆ, ನೋಡಿ ಎಲ್ಲ ಶಾಲೆಯಲ್ಲಿ ಹೋಗ್ತಾರೆ, ಪಿಕ್ನಿಕ್ಕಿಗೆ ಟೂರಿಗೆ ಹೋಗ್ತಾರೆ, ನಮ್ಮ ಮಗನೂ ಹೋಗಲಿ, ಕಳಿಸ್ಕೊಡಿ ಅಂತ. ಇಲ್ಲ, ಯಾಕೆ ಕಳಿಸ್ಬೇಕು, ಅವ್ರು ಹೋದ್ರೆ ನಾನು ಯಾಕೆ ಕಳಿಸ್ಬೇಕು, ಅಷ್ಟು ಹಣ ಕೊಡೋರು ಯಾರು. ಅವಳು ಹೇಳ್ತಾ ಇರಲಿ, ನಮ್ಮ ಮಗು ಒಂದೇ ಅಲ್ವಾ, ಕಳಿಸ್ಬಿಡೋಣ ಅವನೇ ಯಾಕೆ, ಅವರೆಲ್ಲ ಅವನ ಗೆಳೆಯರೆಲ್ಲ ಹೋಗ್ತಾರೆ, ನಾವು ಕಳಿಸ್ಬಿಡೋಣ. ಹೀಗೆ ತಾಯಿ ಶಿಫಾರಸ್ ಮಾಡಿದ್ರೆ ತಂದೆ ಒಪ್ಕೊಂಡ್ಬಿಡ್ಬೇಕಾಗತ್ತೆ. ಅದೇ ರೀತಿ ರಾಧಾರಾಣಿ ನಮ್ಮ ಬಗ್ಗೆ ಶಿಫಾರಸ್ ಮಾಡಿದರೆ ಕೃಷ್ಣ ನಮ್ಮ ಭಕ್ತಿಯನ್ನು ಒಪ್ಕೊಳ್ತಾನೆ. ನಾವು ಹರೇ ಕೃಷ್ಣ ಹೇಳಿದ್ರೆ ಕೃಷ್ಣನಿಗೆ ಕೇಳದೇ ಇರಬಹುದು, ಆದರೆ ರಾಧಾರಾಣಿ ಕೇಳಿಸುತ್ತೆ. ಸೊ ಹಾಗಾಗಿ ಕೃಷ್ಣನಲ್ಲಿ ನಾವು ಆಶ್ರಯ ಪಡಬೇಕು ಅಂದರೆ ರಾಧಾರಾಣಿ ಮುಖಾಂತರ, ಕೃಷ್ಣನಲ್ಲಿ ನಾವು ಹೋಗಬೇಕು, ಕೃಷ್ಣನನ್ನು ತಲುಪಬೇಕು ಅಂದರೆ ರಾಧಾರಾಣಿ ಮುಖಾಂತರ. ಈ ರಾಧಾರಾಣಿಯನ್ನು ನಾವು ಬೇಡ್ಕೊಂಡ್ರೆ, ಅವಳ ಆಶ್ರಯ ತೆಗೆದುಕೊಂಡ್ರೆ ನಮಗೇನು ಸಿಕ್ಕತ್ತೆ, ನಮಗೆ ಈ ಮಾಯೆಯಿಂದ ರಕ್ಷಣೆ ಸಿಕ್ಕತ್ತೆ. ಯಾಕೆಂದರೆ ಈ ಮಾಯೆ ಹೇಳ್ತಕ್ಕಂಥದ್ದು ತುಂಬ ಒಂದು ನಮಗೆ ಮಾಯೆಯಿಂದ ಹೊರಗೆ ಬರೋದು ತುಂಬ ಕಷ್ಟ ಆಗತ್ತೆ. ಸೊ ಹಾಗಾಗಿ ಈ ಒಂದು ಮಾಯೆಯಿಂದ ನಮಗೆ ರಕ್ಷಣೆ ಕೊಡ್ತಕ್ಕಂಥವಳು ತಾಯಿ ರಾಧಾರಾಣಿ. ಹಾಗಾಗಿ ನಾವು ರಾಧಾರಾಣಿಯ ಆಶ್ರಯವನ್ನು ತೆಗೆದುಕೊಳ್ಬೇಕು ಅಂತ ನಮಗೆ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳಿದ್ದಾನೆ, ಭಗವಾನ್ ಕೃಷ್ಣ ಹೇಳಿದ್ದಾನೆ. ಯಾರಾದರೂ ಆ ಒಂದು ಶ್ಲೋಕವನ್ನು ನೆನಪಿಸಿಕೊಳ್ತೀರಾ? ಹರೇ ಕೃಷ್ಣ, ಭಗವದ್ಗೀತೆಯಲ್ಲಿ ಯಾವ ಶ್ಲೋಕ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಅಂದರೆ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ, ದೈವಿ ಪ್ರಕೃತಿಯನ್ನು ಯಾರು ಆಶ್ರಯ ಮಾಡಿರ್ತಾರೆ ಅವರು ಮಹಾತ್ಮರು, ಮಹಾನ್ ಆತ್ಮಗಳು. ಅಂದರೆ ಅವರು ಭಕ್ತರು, ಶುದ್ಧ ಭಕ್ತರು. ಅವರು ದೈವಿ ಪ್ರಕೃತಿ ಅಂದರೆ ರಾಧಾರಾಣಿಯ ಆಶ್ರಯ ತೆಗೆದುಕೊಂಡಿರ್ತಾರೆ. ರಾಧಾರಾಣಿಯ ಆಶ್ರಯ, ಈಗ ನಾವು ಮಹಾಮಾಯೆಯ ಅಂಡರ್ ಇದ್ದೇವೆ, ಹತೋಟಿಯಲ್ಲಿ ನಾವಿದ್ದೇವೆ. ಈ ಮಹಾಮಾಯೆ ಅಥವಾ ಈ ಒಂದು ಭೌತಿಕ ಶಕ್ತಿ, ಅದನ್ನು ಆ ಮಹಾಮಾಯೆ, ಆ ದುರ್ಗೆ, ಅವಳ ಕೈಯಿಂದ, ಅವಳ ಶಕ್ತಿಯಿಂದ ನಾವು ಪಾರಾಗಬೇಕು. ಯಾಕೆಂದರೆ ಇಲ್ಲಿ ನಾವು ಭೌತಿಕ ಪ್ರಪಂಚದಲ್ಲಿ ಇರಬೇಕಾಗತ್ತೆ, 3 ಗುಣಗಳಿಂದ ಆವೃತವಾಗಿ ಈ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ರದಲ್ಲಿ ಸಿಲುಕಿ ನಾವು ನರಳಬೇಕಾಗತ್ತೆ. ಸೊ ಅದಕ್ಕಿಂತ ನಾವು ಈ ಭೌತಿಕ ಪ್ರಕೃತಿಯನ್ನು, ಒಂದು ಭೌತಿಕ ಗುಣಗಳನ್ನು ಮೀರಿ ನಾವು ರಾಧಾರಾಣಿ ಆಶ್ರಯದಲ್ಲಿ ಇರಬೇಕು. ಸೊ ಹಾಗಾಗಿ ರಾಧಾರಾಣಿ ಆಶ್ರಯ ತೆಗೆದುಕೊಂಡ್ರೆ ನಮಗೆ ಏನು ಲಾಭ ಅಂದರೆ, ನಮಗೆ ನಮ್ಮನ್ನು ಮಾಯ ಮುಟ್ಟೋದಿಲ್ಲ.
ಮತ್ತು ನಮಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸುಲಭ ಆಗತ್ತೆ. ಮತ್ತು ನಮಗೆ ಒಂದು ರೀತಿಯ ದಿವ್ಯ ರುಚಿ, ಅಂದರೆ ಶ್ರೇಷ್ಠವಾದ ಒಂದು ರುಚಿ, ಅಂದರೆ ಭಕ್ತಿಯಲ್ಲಿ ಕೃಷ್ಣನಲ್ಲಿ ಆಸಕ್ತಿ, ರುಚಿ ಇದೆಲ್ಲ ಹುಟ್ಟುತ್ತೆ. ಸೊ ಯಾಕೆಂದರೆ ಕೃಷ್ಣ ರಾಧಾರಾಣಿಯ ಕಿಸಿಯಲ್ಲಿದ್ದಾನೆ. ಸೊ ಹಾಗಾಗಿ ನಮಗೆ ರಾಧಾರಾಣಿಯನ್ನು ನಾವು ಆಶ್ರಯ ತೆಗೆದುಕೊಳ್ಳಬೇಕು. ಈಗ ಕೃಷ್ಣನೇ ಇದನ್ನು ಹೇಳಿದ್ದಾನೆ ನಾರದರ ಹತ್ರ. ಏನು ಹೇಳಿದ್ದಾನೆ? ಸತ್ಯಂ ಸತ್ಯಂ ಪುನಃ ಸತ್ಯ ಏವ ಪುನಃ ಪುನಃ ವಿನಾ ರಾಧಾ ಪ್ರಸಾದೇನ ಮತ್ಪ್ರಸಾದೋ ನ ವಿದ್ಯತೆ. ಸತ್ಯಂ ಸತ್ಯಂ ಪುನಃ ಸತ್ಯ ಏವ ಪುನಃ ಪುನಃ ವಿನಾ ರಾಧಾ ಪ್ರಸಾದೇನ ಮತ್ಪ್ರಸಾದೋ ನ ವಿದ್ಯತೆ. ಅಂದರೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಕೃಷ್ಣ, ನಾರದನಿಗೆ ಭಗವಾನ್ ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಸತ್ಯ, ಇದು ಸತ್ಯ, ನಾ ಸತ್ಯನೇ ಹೇಳ್ತಾ ಇದ್ದೇನೆ. ಅಂದರೆ ರಾಧಾರಾಣಿ ಅನುಗ್ರಹ ಇಲ್ಲದೆ ಕೃಷ್ಣನ ಕರುಣೆ ಸಿಗುವುದೇ ಇಲ್ಲ. ಸೊ ಹಾಗಾಗಿ ನಮಗೆ ಕೃಷ್ಣನ ಕೃಪೆ ಬೇಕು ಅಂತಂದರೆ ರಾಧಾರಾಣಿಯ ಅನುಗ್ರಹಕ್ಕಾಗಿ ನಾವು ಬೇಡಬೇಕು. ಆಮೇಲೆ ಈಗ ಕಲಿಯುಗದಲ್ಲಿ ರಾಧಾರಾಣಿಯನ್ನು ನೇರವಾಗಿ ನಾವು ಸಂಪರ್ಕ ಮಾಡಲಿಕ್ಕೆ ಬರೋದಿಲ್ಲ. ಗುರುವಿನ ಮೂಲಕವೇ ನಾವು ಸಂಪರ್ಕ ಆಗುತ್ತೆ. ಗುರುವಿನ ಮೂಲಕ ಅಂದರೆ ಗುರುವು ರಾಧಾರಾಣಿ, ಅಂದರೆ ಆ ಗುರುವುಗಳೆಲ್ಲ ಗುರು ಸಂಪ್ರದಾಯ ಬರೋದೇ ರಾಧಾರಾಣಿಯಿಂದ. ಸೊ ರಾಧಾರಾಣಿ ಮತ್ತು ಅಲ್ಲಿ ಬಲರಾಮ ಇಬ್ಬರಿಂದ ಮಾತ್ರ ಈ ಗುರುಗಳು, ಎಲ್ಲ ಗುರುಗಳು ಕೂಡ ಅವರ ಪ್ರತಿನಿಧಿಗಳಿಂದಾಗಿ ಬರ್ತಾರೆ ರಾಧಾರಾಣಿ. ಸೊ ಹಾಗಾಗಿ ಗುರುವಿನ ಮೂಲಕ ನಾವು ಏನು ಮಾಡಬೇಕು? ಗೌರನಿತಾಯಿಯನ್ನು ಪ್ರಾರ್ಥನೆ ಮಾಡಬೇಕು. ಗೌರನಿತಾಯಿ ನಿತ್ಯಾನಂದ ಪ್ರಭು ಮತ್ತು ಚೈತನ್ಯ ಮಹಾಪ್ರಭು, ಗೌರನಿತಾಯಿ ಅಂದರೆ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಗೌರನಿತಾಯಿಯ ಒಂದು ಕೃಪೆಗಾಗಿ ನಾವು ಬೇಡಬೇಕು. ಆ ನಿತಾಯಿ ಕೃಪೆ ಇದ್ದರೆ ನಮಗೆ ರಾಧಾರಾಣಿ ಕೃಪೆ ಸಿಕ್ಕತ್ತೆ. ರಾಧಾರಾಣಿ ಕೃಪೆ ಸಿಕ್ಕಿದರೆ ಕೃಷ್ಣನ ಒಂದು ಕೃಪೆ ನಮಗೆ ಸಿಕ್ಕುತ್ತೆ. ಇದು ಪ್ರೊಸೆಸ್, ಇದು ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ಇದು ನಮ್ಮ ಸಂಪ್ರದಾಯ. ಈ ಬ್ರಹ್ಮ ಮಾಧವ ಗೌಡಿಯ ಸಂಪ್ರದಾಯದಲ್ಲಿ ದೊಡ್ಡ ದೊಡ್ಡ ಆಚಾರ್ಯರುಗಳು ಕೂಡ ಶ್ರೀಮತಿ ರಾಧಾರಾಣಿಯ ಮಹಿಮೆಗಳನ್ನು ಹೇಳ್ತಾ ಇರ್ತಾರೆ. ಹೇಗೆ ಹೇಳ್ತಾರೆ ಅಂತಾರೆ ಅಂದರೆ ನೋಡೋಣ. ಗೌರಿ ಕಿಶೋರ್ ಬಾಬಾಜಿ ಹೆಸರನ್ನು ನೀವು ಕೇಳಿರಬಹುದು. ಆಮೇಲೆ ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ಜೀವ ಗೋಸ್ವಾಮಿ, ಇವರೆಲ್ಲರೂ ಕೂಡ ರಾಧಾರಾಣಿಯ ಮಹಿಮೆಯನ್ನು ಕೊಂಡಾಡ್ತಾರೆ. ಗೌರಿ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರ ಹತ್ರ ಯಾವುದೇ ರೀತಿಯ ಭೌತಿಕ ಸಂಪತ್ತು ಇಲ್ಲ, ಒಂದು ಚೂರು ಕೂಡ ಇರಲಿಲ್ಲ. ಏಕಾಂತದಲ್ಲಿ ಕುಳಿತು ಅವರು ಜಪ ಮಾಡ್ತಾ ಇದ್ರು. ಆಮೇಲೆ ಜಪಮಾಲೆ ಕೂಡ ಒಮ್ಮೊಮ್ಮೆ ಅವ್ರ ಹತ್ರ ಇರ್ತಿರ್ಲಿಲ್ಲ. ಬಟ್ಟೆಯಲ್ಲೇ ಗಂಟು ಹಾಕಿ ಅವರು ಅದನ್ನ ಜಪ ಮಾಡ್ತಾ ಇರ್ತಿದ್ರು. ಅವರು ಹಾಡ್ತಾ ಇದ್ರು, ಗೋಸಾಯಿ ಪ್ರೇಮಮಯಿ ರಾಧೆ ರಾಧೆ, ಗೋಸಾಯಿ ಪ್ರೇಮಮಯಿ ರಾಧೆ. ಅಂದರೆ ಓ ರಾಧಾರಾಣಿ, ಎಲ್ಲಿದ್ಯಾ ನೀನು, ಎಲ್ಲಿ ಕೃಷ್ಣ ಎಲ್ಲಿ ಅಂತ ಕೇಳ್ತಾರೆ. ರಾಧೆ ರಾಧೆ ಜಯ ರಾಧೆ ರಾಧೆ ಅವರ ಪ್ರಾರ್ಥನೆ ನೋಡೋಣ. ಅಂದರೆ ಗೌರಿ ಕಿಶೋರ್ ದಾಸ್ ಬಾಬಾಜಿ ಪ್ರಾರ್ಥನೆ, ರಾಧೆ ರಾಧೆ ಜಯ ರಾಧೆ ರಾಧೆ, ರಾಧೆ ವೃಂದಾವನ ವಿಲಾಸಿನಿ, ರಾಧೆ ರಾಧೆ ತನು ಮನ ಮೋಹಿನಿ, ರಾಧೆ 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 ಅಷ್ಟಸಖಿ ಶಿರೋಮಣಿ, ರಾಧೆ ರಾಧೆ ವೃಷಭಾನು ನಂದಿನಿ, ರಾಧೆ ರಾಧೆ ಪ್ರೇಮ ಪ್ರದಾಯಿನಿ, ರಾಧೆ ರಾಧೆ ಗೋವಿಂದ ವಿಮೋಹಿನಿ, ರಾಧೆ ರಾಧೆ. ಈ ರೀತಿ ಅವರು ರಾಧಾರಾಣಿಯ ಬೇರೆ ಬೇರೆ ಹೆಸರುಗಳನ್ನು ಅವರು ಕರೀತಾ ಇದ್ರು, ಅಂದರೆ ಕರೀತಾ ಇದ್ದಾರೆ ಅವರು. ರಾಧೆ ಅಂದರೆ ವೃಂದಾವನ ವಿಲಾಸಿನಿ, ಅಂದರೆ ತನುಮನ ಮೋಹಿನಿ, ಎಲ್ಲ ಒಂದು ಮೋಹ, ಎಲ್ಲ ನಮಗೆ ಅಷ್ಟೊಂದು ಆಕರ್ಷಕ. ಆಮೇಲೆ ಅಷ್ಟಸಖಿ ಶಿರೋಮಣಿ, ಅವಳು ವೃಷಭಾನು ನಂದಿನಿ, ವೃಷಭಾನು ಮಹಾರಾಜನ ಮಗಳು, ಪ್ರೇಮ ಪ್ರದಾಯಿನಿ ಅಂದರೆ ಕೃಷ್ಣ ಪ್ರೇಮವನ್ನು ಕೊಡ್ತಕ್ಕಂಥವಳು, ಗೋವಿಂದ ವಿಮೋಹಿನಿ, ಗೋವಿಂದನನ್ನೇ ಮೋಹಕ್ಕೆ ಒಳಪಡಿಸೋಳು, ಆಕರ್ಷಣೆಗೆ ಒಳಪಡಿಸೋಳು. ಈಗ ಸನಾತನ ಗೋಸ್ವಾಮಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ನೋಡೋಣ. ಸನಾತನ ಗೋಸ್ವಾಮಿ ಅವರೆಲ್ಲ ಗೋಸ್ವಾಮಿಗಳಲ್ಲಿ ಅವರು ಒಬ್ಬರು, 6 ಜನ ಗೋಸ್ವಾಮಿಗಳು. ಸೊ ರೂಪ ಗೋಸ್ವಾಮಿ ಅವರ ಅಣ್ಣ ಸನಾತನ ಗೋಸ್ವಾಮಿ. ಕೃಷ್ಣನಿಗೆ ಪ್ರಾರ್ಥನೆಯನ್ನ ಅವರು ರಾಧಾರಾಣಿಯ ಹೆಸರಿನ ಮೂಲಕ ಮಾಡ್ತಾರೆ. ನೋಡಿ, ಜನ ಕೆಲವೊಮ್ಮೆ ಆಶ್ಚರ್ಯ ಪಡ್ತಾರೆ, ಇದೇನು ಇವರು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೋ ಅಥವಾ ರಾಧಾರಾಣಿ ಪ್ರಾರ್ಥನೆ ಮಾಡ್ತಾರೋ ಅಂತ. ಅವರ ಪ್ರಾರ್ಥನೆ ಹೀಗಿದೆ, ರಾಧಾರಾಧಿತೋ ರಾಧೇಶ
ರಾಧಿಕಾ ಪ್ರಾಣವಲ್ಲಭ ರಾಧಾರಮಣ ಒಂದೇ ತ್ವಂ ರಾಧಿಕಾ ಪ್ರೇಮ ನಿರ್ಜಿತ. ಅಂದರೆ ರಾಧಾ ಆರಾಧಿತೋ ರಾಧೇಶ ಅಂದರೆ ಇದು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ, ಆದರೆ ರಾಧಾರಾಣಿ ಹೆಸರನ್ನೇ ಹೆಚ್ಚು ತೆಗೆದುಕೊಳ್ತಾರೆ ಅಲ್ವಾ. ಎಲ್ಲಿ ನೋಡಿದ್ರು ರಾಧಾ 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 ಅಂತ ಹೆಸರು ಬರ್ತಾ ಇದೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಇಲ್ಲಿ ಹೌದು. ಕೃಷ್ಣನ ಹೆಸರು ಕಾಣ್ತಾ ಇಲ್ಲ, ಆದರೆ ಕೃಷ್ಣನನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲಿ ನೋಡಿದ್ರು ರಾಧೆಯ ಹೆಸರೇ ಮೊದಲು ಬರ್ತದೆ. ಅದು ಅವರು ಕೃಷ್ಣನನ್ನು ರಾಧೆಯ ಮೂಲಕ ಅವರು ಪ್ರಾರ್ಥನೆ ಮಾಡ್ತಾರೆ. ಹೇಗೆ ಅಂತಂದ್ರೆ ಇದು ರಾಧಾ ಆರಾಧಿತೋ ಅಂದ್ರೆ ರಾಧಾ ರಾಣಿಯಿಂದ ಸೇವಿಸಲ್ಪಡುವನು, ಅದು ಕೃಷ್ಣ. ರಾಧೇಶ ರಾಧಾರಾಣಿಯ ಈಶ, ರಾಧೇಶ ಅಂದ್ರೆ ಕೃಷ್ಣನೇ. ರಾಧಿಕಾ ಪ್ರಾಣವಲ್ಲಭ ಅಂದ್ರೆ ರಾಧಾರಾಣಿಯ ಪ್ರಾಣ ಕೃಷ್ಣ. ಸೊ ರಾಧಾ ಪ್ರೇಮ ನಿರ್ಜಿತ ಅಂದ್ರೆ ರಾಧಾರಾಣಿಯ ಪ್ರೇಮವನ್ನು ಗೆದ್ದವನು. ಹಾಗೆ ಆ ರೀತಿ ಕೃಷ್ಣನನ್ನು ಅವರು ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಎಲ್ಲ ಗೋಸ್ವಾಮಿಗಳು ಕೂಡ ಶ್ರೀಮತಿ ರಾಧಾರಾಣಿಯನ್ನ ಗ್ಲೋರಿಫೈ ಮಾಡ್ತಾರೆ. ಈಗಷ್ಟೇ ಕೂಡ ನಾವು ರಾಧಾರಾಣಿಯ ಈ ಒಂದು ಮಹಿಮೆಯನ್ನ ರೂಪ ಗೋಸ್ವಾಮಿಗಳು 9ನೇ ಶ್ಲೋಕ, 10ನೇ ಶ್ಲೋಕ, 11ನೇ ಶ್ಲೋಕದಲ್ಲಿ ಕೊಂಡಾಡಿದ್ದಾರೆ. ರಾಧಾರಾಣಿಯ ಮತ್ತೆ ರಾಧಾ ಕುಂಡದ ಇದನ್ನ ಶ್ರೇಷ್ಠತೆಯನ್ನ ಎಲ್ಲ ಆಚಾರ್ಯರುಗಳು ಕೂಡ ಆ ಥರ ಮಾಡ್ತಾರೆ. ವಿಶ್ವನಾಥ್ ಚಕ್ರವರ್ತಿ ಅವರು ಹಾಡಿರುವ ಈ ಸಂಸಾರ ಧಾವಾನಲ ಅಲ್ಲಿ ಕೂಡ ರಾಧಾರಾಣಿಯದೇ ಬರುತ್ತೆ. ಅಂದರೆ ಆ ಹಾಡಿನಲ್ಲಿ ಕೂಡ ರಾಧಾರಾಣಿದ ಬರುತ್ತೆ. ಆ ಸಂಸಾರ ಧಾವಾನಿಲ ಆ ಶ್ಲೋಕದಲ್ಲಿ ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ಸಂಸಾರ ಧಾವಾನಲ ಸಂಸಾರ ಧಾವಾನದಲ್ಲಿ 5ನೇ ಶ್ಲೋಕ ಇದೆ ನೋಡಿ. ಶ್ರೀರಾಧಿಕಾ ಮಾಧವಯೋರ್ ಅಪಾರ ಮಾಧುರ್ಯ ಲೀಲಾ ಗುಣರೂಪ ನಾಮ್ನ ಪ್ರತಿಕ್ಷಣ ಸ್ವಾದನ ಲೋಲುಪಸ್ಯ ಒಂದೇ ಗುರು ಶ್ರೀ ಚರಣಾರವಿಂದಂ. ಇಲ್ಲಿ ರಾಧಿಕಾ ಮಾಧವಿಯೋರ್, ಇಲ್ಲಿ ಕೂಡ ರಾಧಿಕಾ ಮಾಧವಿಯೋರ್ ಅಂತಾನೆ ಹೇಳ್ತಾರೆ ಆಚಾರ್ಯರು. ಸೊ ಹಾಗಾಗಿ ಇಲ್ಲಿ ನೋಡಿ ಇನ್ನೂ ಹೇಳ್ತಾರೆ, ನಿಕುಂಜಯು ನೋರತಿ ಕೇಳಿಸಿದ್ಯಯ್ಯಾಲಿ ಯುಕ್ತಿರಪೇಕ್ಷಣೀಯ ತತ್ರಾತಿ ದಾಕ್ಷಾತ್ ಅತಿವಲ್ಲಭಸ್ಯ ಒಂದೇ ಗುರು ಶ್ರೀ ಚರಣಾರವಿಂದಂ. ಅದರಿಂದ ಇದು ಎಲ್ಲ ಕೂಡ ರಾಧಾರಾಣಿಯ ಮೂಲಕವೇ ಕೃಷ್ಣನಿಗೆ ಪ್ರಾರ್ಥನೆ. ಹಾಗಾಗಿ ಇಲ್ಲಿ ರಾಧಾರಾಣಿಯ ಬಗ್ಗೆ ನಾವು ಎಲ್ಲ ಗೋಸ್ವಾಮಿಗಳು ಕೂಡ ರಾಧಾರಾಣಿಯನ್ನೇ ಆಶ್ರಯಿಸ್ಕೊಂಡಿದ್ದಾರೆ. ಹಾಗೆ ರಾಧಾಭಾವ, ಆ ಭಾವದಲ್ಲಿ ನಾವು ಕೂಡ ರಾಧಾರಾಣಿಯ ಆಶ್ರಯವನ್ನ ತೆಗೆದುಕೊಳ್ಳಬೇಕು, ಆ ರಾಧಾರಾಣಿಯ ಆಶ್ರಯ. ಸೊ ಹಾಗಾಗಿ ಈ ರಾಧಾರಾಣಿಯನ್ನ ನಾವು ಸಂತುಷ್ಟಿಗೊಳಿಸೋದು, ಆ ಕೃಷ್ಣನನ್ನು ಸಂತುಷ್ಟಿಗೊಳಿಸಬೇಕು. ರಾಧಾ ಕೃಷ್ಣ ಇವರನ್ನು ಸಂತುಷ್ಟಿಗೊಳಿಸಬೇಕು. ನಾವು ರಾಧಾರಾಣಿ ಹತ್ರ ನಾವು ಆಶ್ರಯ ತೆಗೆದುಕೊಂಡೆ, ರಾಧಾರಾಣಿ ನಮ್ಮನ್ನು ಕೃಷ್ಣನಿಗೆ ಕೊಡ್ತಾಳೆ. ಕೃಷ್ಣನ ಹತ್ರ ಹೋದರೆ ಕೃಷ್ಣ ಏನು ಹೇಳ್ತಾನೆ, ರಾಧಾರಾಣಿ ಹತ್ರ ಹೋಗು. ಸೊ ಇದು ಏನಾಗುತ್ತೆ, ಅದಕ್ಕೆ ನಾವು ರಾಧಾ ಮತ್ತು ಕೃಷ್ಣ ಇಬ್ಬರನ್ನು ಕೂಡ ಪೂಜಿಸುವುದು. ಸೊ ಹಾಗಾಗಿ ರಾಧಾ ಮತ್ತು ಕೃಷ್ಣ ಅವರನ್ನು ನಾವು ಸಂತುಷ್ಟಿಗೊಳಿಸುವುದು ಹೇಗೆ ಅಂತ ನಾವು ತಿಳ್ಕೊಳ್ಬೇಕು. ಅಂದರೆ ನಾವು ನೈತಿಕತೆಯಿಂದ ದಿವ್ಯತ್ವಕ್ಕೆ ಏರಬೇಕು. ಈಗ ನೈತಿಕತೆ ಇದೆ, ಆದರೆ ನೈತಿಕತೆ ಸಾಕಾಗೋದಿಲ್ಲ. ಅದರಿಂದ ನಾವು ದಿವ್ಯತ್ವ ಅದಕ್ಕೆ ಹೋಗ್ಬೇಕು, ಅಂದರೆ ಸ್ಪಿರಿಚುವಾಲಿಟಿಗೆ ಹೋಗ್ಬೇಕು. ಯಾಕೆಂತಂದರೆ ದಿವ್ಯತ್ವದಲ್ಲಿ ಅಂದರೆ ಅಲ್ಲಿ ಆಧ್ಯಾತ್ಮಿಕದಲ್ಲಿ ಗುರು ಸಾಧು ಶಾಸ್ತ್ರದ ಪ್ರಕಾರ ನಡ್ಕೊಳ್ಳೋದು. ಸೊ ಹಾಗಾಗಿ ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತ. ಧರ್ಮ ಅಂದರೆ ಏನು? ಧರ್ಮ ಅಂದರೆ ಭಗವಂತ ಹೇಳಿದ್ದ ಎಲ್ಲ ಉಪದೇಶಗಳು ಕೂಡ ಧರ್ಮ ಆಗುತ್ತೆ. ಸೊ ಎಲ್ಲಿ ಆ ಉಪದೇಶ ಸಿಕ್ಕುತ್ತೆ, ಶಾಸ್ತ್ರಗಳಲ್ಲಿ ಉಪದೇಶ ಸಿಕ್ಕುತ್ತೆ. ಸಾಧುಗಳು, ಭಕ್ತರು ನಮ್ಗೆ ಹೇಳ್ತಾರೆ, ಗುರುಗಳು ನಮಗೆ ಹೇಳ್ತಾರೆ. ಸೊ ಆದ್ದರಿಂದ ರಾಧಾ ಗೋವಿಂದರನ್ನು ಸಂತೋಷಪಡಿಸೋದು ಹೇಗೆ ಅಂತ ಅಂದರೆ ನಾವು ಇಂದ್ರಿಯ ಭೋಗವನ್ನು ಮೊದಲು ನಾವು ಬಿಡಬೇಕು. ಆಮೇಲೆ ಅದರಲ್ಲಿ 4 ನಿಯಂತ್ರಕ ತತ್ವಗಳನ್ನು ಕೂಡ ಹೇಳಿದ್ದಾರೆ. ಅಂದರೆ ನಮಗೆ ಶ್ರೀಲ ಪ್ರಭುಪಾದರು ತಿಳಿಸಿದ್ದಾರೆ. ಅನೈತಿಕ ಸಂಬಂಧ, ಮಾಂಸ ಭಕ್ಷಣೆ, ಮತ್ತು ಮದ್ಯ ಸೇವನೆ, ಆಮೇಲೆ ಜೂಜು, ಇವನ್ನೆಲ್ಲ ನಮಗೆ ಬಿಡಬೇಕಾಗತ್ತೆ. ಸೊ ಇದೆಲ್ಲ ಕೆಲವರಿಗೆ ಇದನ್ನೆಲ್ಲ ಬಿಟ್ಟರೆ ಹೇಗೆ ಜೀವನ, ಇದನ್ನು ಅವರು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬಿಟ್ಟರೆ ಜೀವನದಲ್ಲಿ ಏನು ಉಳಿತು ಅಂತ ಕೇಳ್ತಾರೆ. ಅಂದರೆ ಅವರಿಗೆ ಇದು ಜೀವನ ಅಂದರೆ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಮ್ಮ ಪ್ರಜ್ಞೆಯನ್ನು ಉನ್ನತ ಪ್ರಜ್ಞೆಯನ್ನಾಗಿ ಮಾಡಬೇಕಾದ್ರೆ
ನಾವು ನಮ್ಮ ಪಾಪ ಕಾರ್ಯಗಳಿಂದ ಬಿಡಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಅದು ಮಾತಾಜಿ. ಉನ್ನತ ಆಗ್ಬೇಕು ಅಂತಂದ್ರೆ, ನಮಗೆ ಉನ್ನತ ರೀತಿಯ ಪ್ರಜ್ಞೆ ಆಗ್ಬೇಕು ಅಂದ್ರೆ ಪಾಪ ಕಾರ್ಯಗಳನ್ನ ನಾವು ಬಿಡಬೇಕು. ಈ ಮಾಂಸ ಸೇವನೆ ಅಂದ್ರೆ ಅದು ಪ್ರಾಣಿಗಳನ್ನ ಹತ್ಯೆ ಮಾಡಬೇಕಾಗತ್ತೆ. ಸೊ ಆಮೇಲೆ ಪರಸ್ತ್ರೀ ಸಂಘ, ಅದು ಅಂದ್ರೆ ಶುಚಿತ್ವ ಹೋಗುತ್ತೆ. ಆಮೇಲೆ ಈ ಒಂದು ಜೂಜು, ಇದು ಸತ್ಯ ಹೋಗುತ್ತೆ ಜೂಜಾಡೋದ್ರಲ್ಲಿ. ಆಮೇಲೆ ಇನ್ನೊಂದಿದೆ ಮದ್ಯ ಸೇವನೆ, ಅಂದ್ರೆ ಮದ್ಯ ಸೇವನೆಯಲ್ಲಿ ನಮಗೆ ತಪಸ್ಸು ಅದು ಹೋಗುತ್ತೆ. ಸೊ ಹಾಗಾಗಿ ನಮ್ಗೆ ಇದೆಲ್ಲ ಪಾಪ ಕಾರ್ಯ. ಇದನ್ನು ನಾವು ಬಿಟ್ಟರೆ ಮಾತ್ರ ನಮ್ಮ ಪ್ರಜ್ಞೆ ಉನ್ನತ ಆಗಲಿಕ್ಕೆ ಸಾಧ್ಯ. ಇದನ್ನೊಂದೇ ಅಲ್ಲದೆ ಇನ್ನು ಆಮೇಲೆ ಚಿಕ್ಕ ಚಿಕ್ಕ ವಿಸ್ತಗಳು ಕೂಡ ಬರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಕಾಫಿ, ಟೀ, ಇದನ್ನು ಕೂಡ ಇದು ಬಿಡು ಅಂತ ಹೇಳುದು ಅಂದ್ರೆ ಇದು ಅತಿ ಆಯಿತು ಅಂತ ಜನ ಹೇಳ್ತಾರೆ. ಆದರೆ ಈ ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ತಮೋಗುಣ. ಸೊ ಹಾಗಾಗಿ ಕಾಫಿ, ಟೀ ನಮಗೆ ಕೂಡ ಅದು ಅಡಿಕ್ಷನ್ಸ್. ಸೊ ಆದ್ದರಿಂದ ಈ ಚಿಕ್ಕ ವಿಷಯಗಳಿಗೆಲ್ಲ ಜನ ಅಂಟುಕೊಂಡು ಬಿಡ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಒಂದಲ್ಲ ಒಂದು ದಿವಸ ನಾವು ದೇಹವನ್ನೇ ಬಿಡಬೇಕಾಗತ್ತೆ ಅಲ್ವಾ? ಹರೇ ಕೃಷ್ಣ. ಈ ಅಂಶ ಹೌದು ಮಾತಾಜಿ. ಹರೇ ಕೃಷ್ಣ ಗೊತ್ತಿಲ್ಲ ಅಂದ್ರೆ ಚಿಕ್ಕ ಚಿಕ್ಕ ವಸ್ತುಗಳು, ಅಯ್ಯೋ ಕಾಫಿ ಟೀ ಬಿಟ್ಟಿರ್ಲಾರಪ್ಪ, ಈರುಳ್ಳಿ ಬೆಳ್ಳುಳ್ಳಿ ಸ್ವಾದ ಬೇಕು ನಮಗೆ. ನಾವು ಅಡುಗೆ ಮಾಡಲಿಕ್ಕೆ ಟೇಸ್ಟ್ ಇಲ್ಲದಿದ್ರೆ, ಅದಕ್ಕೆ ಒಂದು ಸ್ವಾದ ಇಲ್ಲದಿದ್ರೆ ನಾವು ಹೇಗೆ ಅಡುಗೆನ ಊಟ ಮಾಡೋದು? ಈ ಥರ ಎಲ್ಲ ಕಾಣಿಸುತ್ತೆ ಅಲ್ವಾ? ಆದರೆ ಸಾತ್ವಿಕ ಆಹಾರದಲ್ಲಿ ಕೂಡ ತುಂಬಾ ತುಂಬಾ ಒಳ್ಳೆಯ ಆಹಾರವನ್ನ ಶ್ರೀಮತಿ ರಾಧಾರಾಣಿ ಆಹಾರ ಮಾಡೋದ್ರಲ್ಲಿ ದಕ್ಷೆ, ಅಡಿಗೆ ಮಾಡೋದ್ರಲ್ಲಿ ದಕ್ಷೆ. ಅವಳ ಅಡಿಗೆ ಮಾಡೋದು ಒಂದು ಸತ್ತು ಕೃಷ್ಣನಿಗೆ ಮಾಡಿದ ಅಡಿಗೆ ಮತ್ತೊಮ್ಮೆ ಅವಳು ರಿಪೀಟ್ ಮಾಡೋದಿಲ್ಲ. ಅಷ್ಟೊಂದು ಸಾತ್ವಿಕ ಆಹಾರವನ್ನ ದಕ್ಷತೆಯಿಂದ ಮಾಡ್ತಾಳೆ. ಹಾಗಾಗಿ ಸಾತ್ವಿಕ ಆಹಾರದ ವಿಚಾರ ನಮಗೆ ಗೊತ್ತಿಲ್ಲ, ಅದರ ಟೇಸ್ಟ್ ನಾವು ಕಂಡ್ಕೋಬೇಕು. ಯಾಕೆಂದ್ರೆ ಭಗವಂತನಿಗೆ ಕೊಟ್ಟಿದ್ದ ಪ್ರಸಾದ ಅದು ಯಾವಾಗಲೂ ತುಂಬಾ ಟೇಸ್ಟಿಯಾಗೇ ಇರುತ್ತೆ. ಸೊ ಹಾಗಾಗಿ ಜನರಿಗೆ ಗೊತ್ತಿಲ್ಲ, ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ತುಂಬಾ ಅಂಟ್ಕೊಂಡ್ಬಿಡ್ತಾರೆ. ಏನೂ ಅಲ್ಲಂತೆ ಕಾಫಿ ಟೀ ಬಿಡೋದು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಬಿಡೋದು. ಸೊ ಆದ್ರಿಂದ ನಾವು ಸತ್ವಗುಣಕ್ಕೆ ಬಿಡಬೇಕು ಅಂದ್ರೆ, ಬರಬೇಕು ಅಂದ್ರೆ ನಾವು ಇದೆಲ್ಲ ಬಿಡಬೇಕಾಗತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಫೋರ್ಸಿಬಲಿ ಬಿಡೋದಲ್ಲ, ಒತ್ತಾಯಪೂರ್ವಕವಾಗಿ ಬಿಡೋದಿಲ್ಲ. ಒತ್ತಾಯಕ ಪೂರ್ವಕವಾಗಿ ಬಿಟ್ಟರೆ ಅದರಲ್ಲಿ ಏನೂ ನಮಗೆ ಅಷ್ಟೊಂದು ಇದು ಸಿಕ್ಕೋದಿಲ್ಲ. ಅದನ್ನು ನಾವು ವಾಲಂಟರಿಲಿ ನಾವು ಅಂದರೆ ನಮ್ಮ ಒಂದು ಇದರಿಂದ ಮನಸ್ಪೂರ್ವಕವಾಗಿ ನಾವು ಬಿಡಬೇಕಾಗುತ್ತೆ. ಅಂದರೆ ಸತ್ವಗುಣಕ್ಕೆ ನಾವು ಬರಬೇಕು. ಸತ್ವಗುಣಕ್ಕೆ ಬರಬೇಕು ಅಂದರೆ ಇದೆಲ್ಲ ಇರಬೇಕು. ಆದ್ದರಿಂದ ರಾಧಾಕುಂಡಕ್ಕೆ ಹೋಗಬೇಕು. ರಾಧಾಕುಂಡದಲ್ಲಿ ಬರೇ ವಾಸಿಸುವುದಿಲ್ಲ, ನಮ್ಮ ಮನೋಭಾವವನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು. ಇದನ್ನು ನಾವು ನೋಡೋಣ. ಸೊ ಹಾಗಾಗಿ ಇಲ್ಲಿ ಉಪದೇಶಾಮೃತದಲ್ಲಿ ಕೊನೆಯ ಶ್ಲೋಕದಲ್ಲಿ ಇದೆಲ್ಲ ಯಾಕೆ ಕೊಡ್ತಾರೆ ಅಂತಂದ್ರೆ, ನಮ್ಮ ಶುದ್ಧಿ, ನಮ್ಮ ಪ್ರಜ್ಞೆ ಎಂದು ಶುದ್ಧ ಆಗಬೇಕು. ಸೊ ಅದರಿಂದ ನಾವು ನಿಧಾನವಾಗಿ ಇಲ್ಲಿ ಈ ಶುದ್ಧ ಪ್ರಜ್ಞೆಗೆ ಬರಬೇಕಾದ್ರೆ ಎಲ್ಲ ಅವರು ಹೇಳಿದ ಆ ಶ್ಲೋಕಗಳು 1ರಿಂದ 10ನೇ ಶ್ಲೋಕ. ಸೊ ಅದರಲ್ಲಿ ನಾವು ಸಾಧನ ಭಕ್ತಿ ಇದೆ. ಸಾಧನ ಭಕ್ತಿಯಿಂದ ವೈದಿ ಸಾಧನ ಭಕ್ತಿ 1ರಿಂದ 7, ರಾಗಾನುಗ ಸಾಧನ ಭಕ್ತಿ 8ನೇ ಶ್ಲೋಕ, ಆಮೇಲೆ ಭಾವ ಮತ್ತು ಪ್ರೇಮ ಭಕ್ತಿ. ಈ ಹಂತದಲ್ಲಿ ನಮಗೆ ಒಂದು ರಾಧಾಕುಂಡದ ಅನುಭವ ಅಲ್ಲಿ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಈ ರಾಧಾಕುಂಡದಲ್ಲಿ ನಾವು ಸ್ನಾನ ಮಾಡೋದು, ಅದರ ಮಹಿಮೆ ಬರಬೇಕಾದ್ರೆ ಏನಂತಂದ್ರೆ, ಈ ರಾಧಾಕುಂಡಕ್ಕೆ ನಾವು ಸ್ನಾನಕ್ಕೆ ಅಥವಾ ಒಂದು ಅಲ್ಲಿ ರಾಧಾಕುಂಡದಲ್ಲಿ ನಾವು ಮೀಯಲಿಕ್ಕೆ ಒಂದು ಅರ್ಹತೆ ಪಡ್ಕೊಳ್ಬೇಕು. ಆ ಅರ್ಹತೆ ಪಡಿಬೇಕಾದ್ರೆ ಇದೆಲ್ಲ ಇರಬೇಕು. ಆದ್ದರಿಂದ ಈ ಒಂದು ಪಾಪ ಚಟುವಟಿಕೆಗಳಿಂದ ನಾವು ಪಾರಾಗಬೇಕು. ಮತ್ತು ಅದನ್ನ ಇಲ್ಲ ನಾವು ಭೌತಿಕ ಪ್ರಜ್ಞೆಯಲ್ಲಿ ಹೋದರೆ ರಾಧಾಕುಂಡಕ್ಕೆ ಅದು ಏನಾಗುತ್ತೆ? ಯಾರಾದ್ರೂ ಹೇಳ್ತೀರಾ? ನಾವು ಭೌತಿಕ ಪ್ರಜ್ಞೆಯಲ್ಲಿ ರಾಧಾಕುಂಡಕ್ಕೆ ಹೋದ್ರೆ ಏನಾಗುತ್ತೆ? ಅಪವಿತ್ರ ಆಗುತ್ತೆ. ನಮ್ಮ ರಾಧಾಕುಂಡ ನರಕಕುಂಡವಾಗುತ್ತೆ ನಮ್ಮ ಪಾಲಿಗೆ. ಸೊ ಆದುದರಿಂದ ನಾವು ರಾಧಾಕುಂಡಕ್ಕೆ ಹೋಗ್ಬೇಕಾದ್ರೆ ರಾಧಾಕುಂಡದಲ್ಲಿ ಕಾನ್ಶಿಯಸ್ನೆಸ್, ನಮ್ಮ ಒಂದು ಪ್ರಜ್ಞೆಯನ್ನ ನಾವು ಶುದ್ಧ ಪ್ರಜ್ಞೆಯನ್ನಾಗಿ ಮಾಡ್ಕೋಬೇಕು. ಸೊ ಅದಕ್ಕಾಗಿ 11ನೆಯ ಶ್ಲೋಕ ಅದು ರಾಧಾಕುಂಡ ಕಾನ್ಶಿಯಸ್ನೆಸ್. ಸೊ ರಾಧಾಕುಂಡ, who will leave Radhakunda? One is topmost devotee, and if he mixes with third class devotee, how he is fit for living in Radhakunda? There is no difference between Radhakunda and Radharani. So how you can jump over Radharani? Radhakunda and Radharani non-different. How can you enjoy Radhakunda? By swimming? You cannot touch with your feet even Radhakunda. You can take little water and keep it on the head. That is respectful to Radhakunda. Of course, things are going on like that, but strictly speaking, Radhakunda should be respected as Radharani herself. That is Radhakunda consciousness, highest Radhakunda consciousness.
ಇದು ಆ, ಶ್ರೀ ಶೀಲ ಪ್ರಭುಪಾದರು ಹೇಳಿದ್ದು ರೂಮ್ ಕನ್ವರ್ಸೇಷನ್ನಲ್ಲಿ ಬೃಂದಾವನದಲ್ಲಿ ಹೇಳಿದ್ದು. ಅಂದರೆ ಏನು ತಿಳ್ಕೊಳ್ಬೇಕು ಅಂದರೆ, ರಾಧಾಕುಂಡದಲ್ಲಿ ಯಾರು ಇರ್ತಾರೆ? ರಾಧಾಕುಂಡದಲ್ಲಿ ಭಕ್ತಾಗ್ರೇಸ ಭಕ್ತರಲ್ಲೆಲ್ಲ ಅತ್ಯಂತ ಶ್ರೇಷ್ಠರಾದ ರಾಧಾರಾಣಿ ಇರ್ತಾಳೆ. ಸೊ ಹಾಗಾಗಿ ಭಕ್ತರು ಹೋಗಿ ಯಾರಿಗಾದರೂ ಬೇರೆ ಅಭಕ್ತರ ಜೊತೆ ಅಥವಾ ಅಥವಾ ಆರಂಭಿಕ ಭಕ್ತರ ಜೊತೆ ಮಿಕ್ಸ್ ಆಗಿ ರಾಧಾಕುಂಡದಲ್ಲಿ ಹೋಗಿ ಜಂಪ್ ಮಾಡಿ ಅಲ್ಲಿ ಎಲ್ಲ ಸ್ವಿಮ್ಮಿಂಗ್ ಮಾಡೋದು ಈ ಥರ ಎಲ್ಲ ಮಾಡಬಾರ್ದಂತೆ. ಯಾಕೆ? ಅದು ಅಪವಿತ್ರ ನಮಗೆ ನರಕಕೊಂಡಾಗ್ಬಿಡುತ್ತೆ. ಯಾಕಂದರೆ ನಮಗೆ ಅದು ಸರಿ ಆಗೋದಿಲ್ಲ. ಅಲ್ಲ, ಯಾಕಂದರೆ ಈ ಶೀಲ ಪ್ರಭುಪಾದರು ಹೇಳ್ತಾರೆ, ನಮ್ಮ ಕಾಲಿನಿಂದ ರಾಧಾಕುಂಡವನ್ನು ನಾವು ಸ್ಪರ್ಶ ಕೂಡ ಮಾಡಬಾರ್ದು, ಅಷ್ಟು ಪವಿತ್ರ. ಸೊ ಅದರಿಂದ ನಾವು ಸ್ವಲ್ಪ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ಅದು ರಾಧಾಕುಂಡಕ್ಕೆ ಗೌರವ ತೋರಿಸೋದು. ಯಾಕೆಂತಂದ್ರೆ ರಾಧಾಕುಂಡ ಬೇರೆ ಅಲ್ಲ, ರಾಧಾರಾಣಿ ಬೇರೆ ಅಲ್ಲ. ಇದು ರಾಧಾಕುಂಡ ಕಾನ್ಶಿಯಸ್ನೆಸ್, ರಾಧಾಕುಂಡ ಪ್ರಜ್ಞೆ. ಅಂದ್ರೆ ರಾಧಾಕುಂಡ ಬೇರೆ ಅಲ್ಲ, ರಾಧಾರಾಣಿ ಬೇರೆ ಅಲ್ಲ. ಸೊ ಹಾಗಾಗಿ ನಾವು ಪವಿತ್ರ ಧಾಮಕ್ಕೆ ಹೋಗ್ಬೇಕು ಅಂತಂದ್ರೆ ನಮ್ಮ ಮನಸ್ಸು, ನಮ್ಮ ಕಾನ್ಶಿಯಸ್ನೆಸ್ ಅದೆಲ್ಲ ಪವಿತ್ರ ಆಗಿರ್ಬೇಕು. ಸುಮ್ಮನೆ ನಾವು ಈ ಒಂದು ಭೌತಿಕ ಒಂದು ರೀತಿಯ, ನಾನು ಟೂರಿಗೆ ಹೋಗ್ತೇನೆ, ನಾನು ಟ್ರಿಪ್ಪಿಗೆ ಹೋಗ್ತೇನೆ, ಈಗ ನಾವು ರಾಧಾಕುಂಡದ ಬಗ್ಗೆ ತಿಳ್ಕೊಂಡು ಓಹೋ ನಾನು ರಾಧಾಕುಂಡಕ್ಕೆ ಹೋಗ್ಬೇಕು, ಹೌದು ಎಲ್ಲರೂ ಹೋಗ್ಬೇಕು. ಆದರೆ ಯಾವ ಪ್ರಜ್ಞೆಯಲ್ಲಿ ಹೋಗ್ಬೇಕು? ಹರೇ ಕೃಷ್ಣ, ಕೃಷ್ಣ ಪ್ರಜ್ಞೆಯು ಹೋಗ್ಬೇಕು. ರಾಧಾಕುಂಡಕ್ಕೆ ನಾವು ಗೌರವವನ್ನು ತೋರಿಸ್ಬೇಕು. ಸೊ ಹಾಗಾಗಿ ರಾಧಾಕುಂಡದ ಪವಿತ್ರ ಧಾಮದಲ್ಲಿದ್ದು ಪಾಪ ಚಟುವಟಿಕೆಗಳನ್ನು ಮಾಡಿದರೆ 1000 ಪಟ್ಟು ಆ ಪಾಪದ ಪ್ರತಿಕ್ರಿಯೆಗಳಾಗುತ್ತೆ. ಯಾಕೆಂದರೆ ಧಾಮದಲ್ಲಿ ಆ ಥರ ನಾವು ಯಾವುದೇ ಒಂದು ಪುಣ್ಯ ಮಾಡಿದ್ರೂ ಕೂಡ ಸ್ವಲ್ಪ ನಾವು ಜಪ ಮಾಡಿದ್ರೆ, 1 ರೌಂಡ್ ಜಪ ಮಾಡಿದ್ರೆ 1000 ರೌಂಡ್ ಜಪ, ಅಷ್ಟು ಅದಕ್ಕೆ ಇದಿದೆ. ಅಂದರೆ ಧಾಮದ ಮಹಿಮೆ. ಅದೇ ರೀತಿ ಪಾಪ ಮಾಡಿದ್ರೂ ಕೂಡ ಅಷ್ಟು ಜಾಸ್ತಿ ಆಗ್ಬಿಡುತ್ತೆ. ಆದ್ದರಿಂದ ನಾವು ಮೊಟ್ಟ ಮೊದಲು ನಾವು ರಾಧಾಕುಂಡಕ್ಕೆ ಹೋಗ್ಲಿಕ್ಕೆ ನಾವೇನ್ ಮಾಡಬೇಕು? ಅರ್ಹತೆಯನ್ನು ಪಡ್ಕೊಳ್ಬೇಕು ಅಲ್ವಾ? ಹೌದು ಮಾತಾಜಿ. ಅರ್ಹತೆಯನ್ನು ಪಡ್ಕೊಳ್ಳದೆ ನಾವು ರಾಧಾಕುಂಡಕ್ಕೆ ಹೋಗೋದು ಹೇಗೆ? ಕೆಲವೊಮ್ಮೆ ಜನ ಏನು ಮಾಡ್ತಾರೆ ಅಂತಂದರೆ ಕೆಲವು ಏನೋ ಡೊನೇಷನ್ ತಗೊಳ್ಳೋದು ಅಥವಾ ಏನೋ ಒಂದು ವಿಚಾರಕ್ಕಾಗಿ ಅವರು ಕೆಲವು ಸಲ ಭಕ್ತರ ತರಹ ಅವರು ಒಂಥರ ನಟನೆ ಮಾಡ್ತಾರೆ. ಅದೆಲ್ಲ ತುಂಬ ಕೆಟ್ಟದ್ದು. ಸೊ ಅದನ್ನು ಅನುಭವಿಸ್ಲೇಬೇಕಾಗತ್ತೆ. ಅದರಿಂದ ನಾವು ಪವಿತ್ರ ಸ್ಥಳಕ್ಕೆ ಹೋಗುವುದು ಎಂಜಾಯ್ಮೆಂಟ್ ಮಾಡಲಿಕ್ಕೆ ಅಲ್ಲ, ನಾವು ಸೈಟ್ ಸೀಯಿಂಗ್ ಅಂತ ಹೋಗುವುದಲ್ಲ. ಹರೇ ಕೃಷ್ಣ. ಯಾಕೆಂದ್ರೆ ರಾಧಾಕುಂಡಕ್ಕೆ ನಾವು ಹೋಗುವುದು ಏಕೆ ಹಾಗಾದ್ರೆ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ನಾವು ರಾಧಾಕುಂಡಕ್ಕೆ ಹೋಗುವುದು ಏಕೆ ಹಾಗಾದ್ರೆ? ಮುಕ್ತಿಗೋಸ್ಕರ, ಭಕ್ತಿಯನ್ನು ಹೆಚ್ಚಿಸ್ತಾರೆ. ಮುಕ್ತಿ ಮಾತಾಜಿ. ರಾಧಾಕುಂಡಕ್ಕೆ ನಾವು ಹೋಗೋದು ನಮ್ಮ ಶುದ್ಧೀಕರಣಕ್ಕೆ, ನಮ್ಮ ಪ್ಯೂರಿಫಿಕೇಶನ್ಗೆ. ನಾವು ರಾಧಾಕುಂಡಕ್ಕೆ ಹೋದ್ರೆ ನಾವು ಈ ನಮ್ಮಲ್ಲಿ ಎಷ್ಟೋ ಈ ಒಂದು ನಮ್ಮ ಈ ಒಂದು ಕಾನ್ಶಿಯಸ್ನೆಸ್ ಪ್ರಜ್ಞೆ ಹೇಳೋದು ಈಗ ಮಾಯಾ ಪ್ರಜ್ಞೆ. ಸೊ ಅದರಿಂದ ಅದನ್ನು ಪವಿತ್ರೀಕರಿಸ್ಕೊಳ್ಬೇಕು. ಈ ಮನೋಭಾವ, ನಾನು ಹೋಗ್ತಾ ಇರೋದು ನನ್ನ ಶುದ್ಧೀಕರಣಕ್ಕೆ, ಪ್ಯೂರಿಫಿಕೇಶನ್. ಸೊ ಅದಕ್ಕೆ ಈ ಮನೋಭಾವ ಇಟ್ಕೊಂಡು ನಾವು ಹೋಗಬೇಕು. ಸೊ ಅದಕ್ಕಾಗಿ ನಮಗೆ, ಯಾಕೆಂತಂದರೆ ನಮಗೆ ಈ ಶುದ್ಧ ಮಾಡ್ಕೊಳ್ಳದೆ ನಮಗೆ ಏನೂ ಸಿಕ್ಕೋಲ್ಲ. ಅತ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಜಿಹ್ವಾದೌ ಸ್ವಯಮೇವ ಸ್ಫುರತಿ ಆದ್ಯಃ. ಅತ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಮಿಂದ್ರಿಯೈ. ಆ ಭಗವಂತನ ನಾಮವಾಗಲಿ, ರೂಪವಾಗಲಿ, ಗುಣವಾಗಲಿ ಅಥವಾ ಲೀಲೆಗಳಾಗಲಿ ನಮ್ಗೆ ಯಾವುದು ಅರ್ಥ ಆಗೋದಿಲ್ಲ. ಯಾಕೆಂದರೆ ನಮ್ಮ ಇಂದ್ರಿಯಗಳು ಭೌತಿಕ ಇಂದ್ರಿಯಗಳು. ಸೊ ಹಾಗಾದರೆ ಈ ಭೌತಿಕ ಇಂದ್ರಿಯಗಳನ್ನ ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ಭಗವಂತನ ತಿಳ್ಕೊಳ್ಳಿಕ್ಕೆ? ಸೇವೋನ್ಮುಖೇಹಿ, ಭಗವಂತನ ಸೇವೆಯನ್ನು ಮಾಡಬೇಕು. ಹೇಗೆ? ಜಿಹ್ವಾದವು, ಅಂದರೆ ನಮ್ಮ ನಾಲಿಗೆಯಿಂದ ಪ್ರಾರಂಭ ಮಾಡಬೇಕಂತೆ. ಏನನ್ನು ಮಾಡಬೇಕು? ನಾಲಿಗೆಯಿಂದ ನಾವು ಕೃಷ್ಣ ಪ್ರಸಾದವನ್ನು ತಿನ್ನಬೇಕು. ನಾಲಿಗೆಯಿಂದ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಬೇಕು. ಆವಾಗ ಕ್ರಮೇಣ ಶುದ್ಧ ಆಗತ್ತೆ. ಸ್ವಯಂ ಏವ ಸ್ಫುರತಿ ಆದ್ಯ. ಹೇಗೆ ನಾವು ಭಗವಂತನಿಗೆ ನಾವು ನಮ್ಮ ಒಂದು ಭಕ್ತಿ ಕಾರ್ಯದಲ್ಲಿ ನಾವು ಅರ್ಪಿಸಿಕೊಳ್ತೇವೆ, ಹಾಗೆ ಭಗವಂತ ನಮಗೆ ತನ್ನನ್ನೇ ತೋರಿಸ್ಕೊಳ್ತಾನೆ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ ಹೇಳ್ತಾನೆ. ಹೇಗೆ ನಮ್ಮನ್ನು ತೊಡಗಿಸ್ಕೊಳ್ತೇವೆ ಭಕ್ತಿ ಕಾರ್ಯದಲ್ಲಿ, ಹಾಗೆ ಅವನು ನಮಗೆ ಭಗವಂತ ತೋರಿಸ್ಕೊಳ್ತಾನೆ. ಸೊ ಆದ್ದರಿಂದ ನಾವು ಪವಿತ್ರ ಸ್ಥಳ ರಾಧಾಕುಂಡಕ್ಕೆ ಯಾಕೆ ಹೋಗಬೇಕು?
ನಾವು ನಮ್ಮನ್ನ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಕು. ಹಾಗಾದ್ರೆ ಪವಿತ್ರ ಸ್ಥಳ ರಾಧಾಕುಂಡ, ಅಲ್ಲಿ ಹೋಗಿ ನಾವು ಏನ್ ಮಾಡಬೇಕು? ಅಲ್ಲಿ ಹೋಗಿ ನಾವು ಸೇವೆ ಮಾಡಬೇಕು. ಅಂದ್ರೆ ಸೇವೆ ಹೇಗೆ ಮಾಡಬೇಕು, ಯಾರನ್ನ ಮಾಡಬೇಕು, ಈ ಪ್ರಶ್ನೆ ಬರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗಾಗಿ ಅಲ್ಲಿ ಸೇವೆ ಅಂತಂದ್ರೆ ಅಲ್ಲಿ ಕೆಲವೊಮ್ಮೆ ರಾಧಾಕೊಂಡವನ್ನ ಸ್ವಚ್ಛ ಮಾಡ್ತಾರೆ, ಅದರಲ್ಲಿ ನಾವು ಭಾಗಿಯಾಗಬಹುದು. ಮತ್ತೆ ರಾಧಾಕೊಂಡದಲ್ಲಿ ಕೆಲವು ಭಕ್ತರು ಅಲ್ಲೇ ವಾಸ ಮಾಡ್ತಾರೆ. ಸೊ ಅಂಥವರ ಆ ಭಕ್ತರ ಸೇವೆ ಮಾಡ್ಬೇಕಂತೆ. ಸೊ ಭಕ್ತರ ಸೇವೆ ಭಗವಂತನ ಸೇವೆಗಿಂತ ಅಂತ ಮುಖ್ಯವಾದದ್ದು. ಸೊ ಅದಕ್ಕೆ ಹೇಳ್ತಾರೆ, ಹೇಗೆ ಕೇಳಿದರೆ, ಗೋಪಿ ಭರ್ತುಹು ಪದಕಮಲಯೋಹೋ ದಾಸಾನು ದಾಸಾನು ದಾಸಃ. ಗೋಪಿ ಭರ್ತು ಅಂದ್ರೆ ಕೃಷ್ಣ. ಅವರ ಪಾದ ಕಮಲದಲ್ಲಿ ಯಾರು ದಾಸರು, ಯಾರು ಭಕ್ತರಾಗಿದ್ದಾರೆ, ಅವರ ಭಕ್ತರ ಅವರ ಸೇವೆ ಮಾಡಿದರೆ ಭಗವಂತ ಸುಪ್ರೀತನಾಗ್ತಾನಂತೆ. ಅದಕ್ಕೆ ಶಿವ ಕೂಡ ಪಾರ್ವತಿಗೆ ಹೇಳಿದ್ದಾನೆ, ಆರಾಧನಂ ಸರ್ವೇಷಾಂ ವಿಷ್ಣುರ್ ಆರಾಧನಂ ಪರಂ ತದೀಯಾನಾಂ ತಮಭ್ಯರ್ಚ್ಯಂ. ಅಂದರೆ ಏನು ಹೇಳ್ತಾನೆ ಪಾರ್ವತಿ? ಶಿವ ಹೇಳ್ತಾನೆ, ಎಲ್ಲರ ಆರಾಧನೆಗಿಂತ ವಿಷ್ಣುವಿನ ಆರಾಧನೆ, ಕೃಷ್ಣನ ಆರಾಧನೆ ಬಹಳ ಮುಖ್ಯವಾದದ್ದು. ಹಾಗಾದರೆ ವಿಷ್ಣುವಿನ ಆರಾಧನೆಗಿಂತ ಮುಖ್ಯವಾದದ್ದು ಯಾವುದು? ತದೀಯಾನಾಂ ತಮಭ್ಯರ್ಚಂ. ತದೀಯಾನಾಂ ಅಂದರೆ ಕೃಷ್ಣನಿಗೆ ಸಂಬಂಧಪಟ್ಟಿದ್ದು. ಅಂದರೆ ಕೃಷ್ಣನಿಗೆ ಸಂಬಂಧಪಟ್ಟವರು, ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಅಂದರೆ ಯಾವುದು? ಕೃಷ್ಣನಿಗೆ ಸಂಬಂಧಪಟ್ಟವರು ಅಂದರೆ ಭಕ್ತರು, ಅವರ ಸೇವೆ ಅಂದರೆ ಶುದ್ಧ ಭಕ್ತರ ಸೇವೆ ಮಾಡಬೇಕು. ಹಾಗಾಗಿ ನಾವು ವೃಂದಾವನಕ್ಕೆ ಹೋಗಬೇಕು, ನಾವು ರಾಧಾಕುಂಡಕ್ಕೆ ಹೋಗಬೇಕು ಅಂದರೆ ನಮ್ಮ ಕಾನ್ಷಿಯಸ್ನೆಸ್ ಚೇಂಜ್ ಆಗಬೇಕು. ಸೊ ಹಾಗಾಗಿ ಇಲ್ಲಿ ನಮಗೆ ನಮ್ಮ ಒಂದು ಇದನ್ನ ಕಾನ್ಷಿಯಸ್ನೆಸ್ ಚೇಂಜ್ ಮಾಡಲಿಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ರೂಪ ಗೋಸ್ವಾಮಿಯರ ಉದ್ದೇಶ ಏನು? ನಮ್ಮ ಪ್ರಜ್ಞೆಯನ್ನು ಶುದ್ಧ ಪ್ರಜ್ಞೆಯನ್ನಾಗಿ ಮಾಡಿ ರಾಧಾಕುಂಡದಲ್ಲಿ ನಾವು ಆ ಒಂದು ಸೇವೆ ಮಾಡಬೇಕು ಮತ್ತು ಅಲ್ಲಿ ರಾಧಾರಾಣಿ ಆಶ್ರಯ ತೆಗೆದುಕೊಳ್ಬೇಕು ಅಂತ ರೂಪ ಗೋಸ್ವಾಮಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ 11ನೇ ಶ್ಲೋಕದಲ್ಲಿ ತೀರ್ಮಾನ ಏನು? ರಾಧಾರಾಣಿಯನ್ನು ನಾವು ಸೇವಿಸಬೇಕು, ರಾಧಾಕುಂಡವನ್ನು ನಾವು ಸೇವೆ ಮಾಡಬೇಕು. ಯಾಕೆ ರಾಧಾಕುಂಡ ಸೇವೆ ಮಾಡಬೇಕು? ಯಾಕೆಂದರೆ ರಾಧಾಕುಂಡ ಸೇವೆ ಅಂದರೆ ರಾಧಾರಾಣಿಗೆ ಸೇವೆ ಮಾಡಿದಾಗೆ. ಯಾಕೆಂದರೆ ರಾಧಾಕುಂಡ ರಾಧಾರಾಣಿಗೆ ಸೇರಿದ್ದು. ಸೊ ಹಾಗಾಗಿ ರಾಧಾರಾಣಿ ಅಂದರೆ ಕೃಷ್ಣನಿಗೆ ಪ್ರಿಯ, ರಾಧಾಕುಂಡ ಅಂದರೆ ಕೃಷ್ಣನಿಗೆ ಅಷ್ಟೇ ಪ್ರಿಯ. ಸೊ ಕೃಷ್ಣನಿಗೆ ಪ್ರಿಯವಾದದ್ದನ್ನು ನಾವು ಸೇವೆ ಮಾಡಿದರೆ ಕೃಷ್ಣನಿಗೆ ಪ್ರಿಯ ಆಗತ್ತೆ. ಈಗ ಇನ್ನೊಂದು ಹೇಳ್ತಾರೆ ನೋಡಿ, ಯಾರಿಗೆ ಇಫ್ ಯು ವಾಂಟ್ ಟು ಅಂದರೆ ಒಂದು ಹುಡುಗಿ ಇರ್ತಾಳೆ, ಅವಳ ಪ್ರೇಮ ಇರ್ತದೆ ಒಬ್ಬ ಹುಡುಗನಿಗೆ. ಆದರೆ ಅವಳನ್ನು ಹೇಗೆ ನಾವು ಪ್ರೇಮ ಇದೆ ಅಂತ ತೋರಿಸೋದು ಅಂದರೆ ಅವಳ ನಾಯಿಗೆ ನೀವು ಪ್ರೇಮ ಮಾಡಬೇಕಂತೆ. ನಾಯಿಗೆ ಬಿಸ್ಕೆಟ್ ಹಾಕೋದು, ಅದರಿಂದ ಪ್ರೀತಿ ಮಾಡ್ದಂಗೆ ತೋರಿಸೋದು, ಆಗ ಹುಡುಗಿಗೆ ಖುಷಿ ಆಗುತ್ತಂತೆ, ಈ ಥರ ಹೇಳ್ತಾರೆ. ಸೊ ಹಾಗೆ ಭಗವಂತನಿಗೆ ಕೃಷ್ಣನಿಗೆ ಪ್ರೀತಿ ಪಾತ್ರವಾದದ್ದು ರಾಧಾರಾಣಿ ಮತ್ತು ರಾಧಾಕುಂಡ. ಸೊ ಹಾಗಾಗಿ ರಾಧಾರಾಣಿ ರಾಧಾಕುಂಡಕ್ಕೆ ಸೇವೆ ಮಾಡೋದು ಅಂದರೆ ರಾಧಾರಾಣಿಗೆ ಸೇವೆ ಮಾಡೋದು. ಸೊ ಹಾಗಾಗಿ ಆಗ ಕೃಷ್ಣನಿಗೆ ಸಂತೋಷ. ಸೊ ಅದರಿಂದ ಈ ರಾಧಾಕುಂಡದ ಸೇವೆ ಸಿಕ್ಕೋದು ಸುಲಭ ಅಲ್ಲ. ಸುಲಭ ಅಲ್ಲ, ಯಾಕೆಂದ್ರೆ ನಮ್ಮ ಪ್ರಜ್ಞೆ ಚೇಂಜ್ ಆಗ್ಬೇಕಲ್ವಾ? ಪ್ರಜ್ಞೆ ಬದಲಾಗಬೇಕು, ನಾವು ಹೃದಯ ಪರಿವರ್ತನೆ ಆಗಬೇಕು ನಮ್ಮದು. ನೋಡಿ, ನಾರದ ಮುನಿ, ಸನಕ, ಸನಾತನ ಅಂಥವರಿಗೆ ರಾಧಾಕುಂಡ ಸಿಕ್ಕಲಿಲ್ಲ ಎಂದ ಮೇಲೆ ಇಲ್ಲಿ ಶೀಲ ರೂಪ ಗೋಸ್ವಾಮಿಯವರು ನಾವು ಒಂದು ಭಾವಾರ್ಥದಲ್ಲಿ ಹೇಳಿದ್ದಾರೆ ಅಲ್ವಾ? ಶೀಲ ಪ್ರಭುಪಾದರು ಅದನ್ನು ವಿವರಿಸಿದ್ದಾರೆ ನಮಗೆ ಅಲ್ವಾ? ಸೊ ನಾರದ ಮುನಿ, ನಾರದ ಮುನಿ ಆಪ್ತ ಭಕ್ತ, ಭಗವಂತನ ಆಪ್ತ ಭಕ್ತ. ಆಮೇಲೆ ಸನಕ ಸನಾತನರು, ಅವರು ಜ್ಞಾನ ಶಕ್ತ್ಯಾವೇಶ ಅವತಾರ, ಅಂಥವರಿಗೆ ಸಿಕ್ಕುವುದಿಲ್ಲ ಅಂದರೆ ಹೇಗೆ? ಸೊ ಆದರೆ ಅಂದಮೇಲೆ ನಮ್ಮಂಥವರಿಗೆ ಅಂದರೆ ಸಾಧನ ಒಂದು ಭಕ್ತಿ ಅಂದ್ರೆ ಏನು ಅಂತ ನಮಗೆ ಗೊತ್ತಿಲ್ಲ, ಸ್ವಲ್ಪ ಗೊತ್ತಾಗ್ತಾ ಇದೆ ಈಗ. ಸೊ ಆ ಸಾಧನ ಭಕ್ತಿಯಲ್ಲಿ ಇದ್ದವರಿಗೆ, ಸಾಮಾನ್ಯ ಮನುಷ್ಯರಿಗೆ ಹೇಗೆ ಸಾಧ್ಯ? ಸೊ ಹಾಗಾಗಿ ಅಂದ್ರೆ ಅದನ್ನು ನಮ್ಮ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಈ ಶ್ಲೋಕದಲ್ಲಿ 2 ರೀತಿ, ರಾಧಾರಾಣಿಯ ಶ್ರೇಷ್ಠತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ರಾಧಾಕುಂಡದ ಶ್ರೇಷ್ಠತೆ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ನಮ್ಮ ಪರಿಸ್ಥಿತಿ ಏನು ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು. ಸೊ ಹಾಗಾಗಿ ರಾಧಾಕುಂಡಕ್ಕೆ ಹೋಗ್ಲಿಕ್ಕೆ ನಮ್ಮ ಮನಸ್ಸು ಅಂದರೆ ನಮ್ಮ ಒಂದು ಪ್ರಜ್ಞೆ, ಇದನ್ನೆಲ್ಲ ನಾವು ಮನೋಭಾವ ಇದನ್ನ ನಾವು ಮಾಡಬೇಕು. ಅಂದರೆ ಸಖಿಯರು ಮತ್ತು ಮಂಜರಿಯರು ಯಾವಾಗಲೂ ರಾಧಾರಾಣಿ ಸೇವೆಯಲ್ಲಿ ನಿರತರಾಗಿರ್ತಾರೆ. ಆಮೇಲೆ ಶೀಲ ರೂಪ ಗೋಸ್ವಾಮಿ ಅಂದರೆ ಅವರು ರೂಪ ಮಂಜರಿ, ಅವರು ರಾಧಾರಾಣಿಯ ಸೇವಕಿಯವರು. ಅವರು ಸಿದ್ಧ ರೂಪದಲ್ಲಿ, ಸಿದ್ಧ ದೇಹದಲ್ಲಿ ಅವರು ಆಧ್ಯಾತ್ಮಿಕ ಗೋಲೋಕದಲ್ಲಿ ಅವರು ರಾಧಾರಾಣಿಯ ಸೇವಕಿಯವರು, ಸಖಿಯವರು.
ಆದರೆ ಸಾಧಕ ರೂಪದಲ್ಲಿ ಇಲ್ಲಿ ನಮಗೆ ಅಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರ ಲೀಲೆಯಲ್ಲಿ ಅವರು ರೂಪ ಗೋಸ್ವಾಮಿಯಾಗಿ ಬಂದು ನಮಗೆ ಇದನ್ನೆಲ್ಲ ಅನೇಕ ಸಾಹಿತ್ಯಗಳನ್ನು ಬರೆದಿದ್ದಾರೆ. ಸೊ ಈ ಒಂದು ಗೌಡಿಯ ವೈಷ್ಣವ ಸಾಹಿತ್ಯಗಳನ್ನು ಮತ್ತು ಈ ರಾಧಾಕುಂಡ ಇದನ್ನೆಲ್ಲ ಉತ್ಖನನ ಮಾಡಿ ಇದು 500 ವರ್ಷಗಳ ಹಿಂದೆ ಅದೆಲ್ಲ ಇದಾಗೋಗಿತ್ತು, ಅಂದರೆ ಮುಚ್ಚುವ ಥರ ಇತ್ತು. ಅದನ್ನು ಚೈತನ್ಯ ಮಹಾಪ್ರಭುಗಳು ರಾಧಾಕುಂಡಕ್ಕೆ ಅದನ್ನು ಅಲ್ಲಿ ಹೋಗಿ ಅಲ್ಲಿ ಸಣ್ಣ, ಅಂದರೆ ಸ್ವಲ್ಪ ಸಣ್ಣದಲ್ಲಿ ಇತ್ತು, ಅದನ್ನು ನೋಡಿ ಅವರು ಎಲ್ಲ ತಮ್ಮ ಗೋಸ್ವಾಮಿಗಳಿಗೆ ಹೇಳಿದರು, ಇದನ್ನು ನೀವು ಇದನ್ನು ಮಾಡಬೇಕು, ಅಂದರೆ ಇದನ್ನು ಉತ್ಖನನ ಮಾಡಿ ಇದನ್ನು ನೀವು ಸರಿಯಾದ ಸ್ಥಿತಿಗೆ ನೀವು ತರಬೇಕು, ಮತ್ತು ನೀವು ಒಂದು ಪುಸ್ತಕಗಳನ್ನು ಬರಿಬೇಕು, ಅಂದರೆ ಸಾಹಿತ್ಯವನ್ನು ಬರೀಬೇಕು ಅಂತ ಅವರು ಹೇಳಿದರು. ಸೊ ಹಾಗಾಗಿ ರೂಪ ಗೋಸ್ವಾಮಿಯವರು ಇದನ್ನೆಲ್ಲ ಬರೆದಿದ್ದಾರೆ ಮತ್ತು ನಮಗೆ ರಾಧಾಕುಂಡವನ್ನು ಕೂಡ ಮಾಡಿದ್ದಾರೆ. ಸೊ ಅಂದರೆ ಅದು ಇದ್ದಿತ್ತು, ಅದು 500 ವರ್ಷದ ಹಿಂದೆ, 5000 ವರ್ಷದ ಹಿಂದೆ ಇದೆಲ್ಲ ಆಗಿದ್ದು. ಕಾಲಾನುಕ್ರಮದಲ್ಲಿ ಅದು ಸ್ವಲ್ಪ ಸಣ್ಣವಾಗಿ ಹೋಗಿತ್ತು ಅದು. ಸೊ ಆದ್ದರಿಂದ ಚೈತನ್ಯ ಮಹಾಪ್ರಭುಗಳ ಉಪದೇಶ ಅದನ್ನು ನಮಗೆ ರೂಪ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ರೂಪ ಗೋಸ್ವಾಮಿಗೆ ಚೈತನ್ಯ ಮಹಾಪ್ರಭುಗಳು 10 ದಿವಸಗಳ ಕಾಲ ಒಂದು ಇದರಲ್ಲಿ ಹೇಳಿದ್ದಾರೆ, ದಶಾಶ್ವಮೇಧ ಘಟ್ಟ ಅಲ್ವಾ, ದಶಾಶ್ವಮೇಧ ಘಟ್ಟ ಅಲ್ಲ, ಪ್ರಯಾಗದಲ್ಲಿ 10 ದಿವಸಗಳ ಕಾಲ ಹೇಳಿದ್ದಾರೆ. ಹರೇ ಕೃಷ್ಣ ಅಲ್ವಾ, ಕರೆಕ್ಟ್ ಅಲ್ವಾ? ಹೌದು ಮಾತಾಜಿ, ಪ್ರಯಾಗದಲ್ಲಿ 10 ದಿವಸಗಳ ಕಾಲ ಹೇಳಿದ್ದಾರೆ. ಸನಾತನ ಗೋಸ್ವಾಮಿಗೆ ವಾರಣಾಸಿಯಲ್ಲಿ 30 ದಿವಸಗಳ ಕಾಲ ಹೇಳಿದ್ರು. ಸೊ ಹಾಗಾಗಿ ಅವರ ಉಪದೇಶ ನೇರ ಶಿಷ್ಯರು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, 6 ಗೋಸ್ವಾಮಿಗಳು, ಮತ್ತು ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ, ಗೋಪಾಲ ಗೋಸ್ವಾಮಿ. ಸೊ ಇವರೆಲ್ಲ ಗೋಸ್ವಾಮಿಗಳು. ಇವರು ಅಂದರೆ ನಮಗೆ ಇಷ್ಟೊಂದು ಸಾಹಿತ್ಯ ಕೊಟ್ಟಿದ್ದಾರೆ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಆರ್ಡಿನರಿ ಅಲ್ಲ, ಅವರು ಮಂಜರಿಯರು. ಮತ್ತು ಇಲ್ಲಿ ಕೂಡ ಅವರು ನವಾಬ್ ಹುಸೇನ್ ಆಸ್ಥಾನದಲ್ಲಿ ಅವರು ಏನಾಗಿದ್ದರು, ಮಂತ್ರಿಗಳಾಗಿದ್ದರು ನವಾಬ್ ಹುಸೇನ್ ಆಸ್ಥಾನದಲ್ಲಿ. ಸೊ ಹಾಗಾಗಿ ಅವರು ಆ ಒಂದು ಮಂತ್ರಿ ಪದವಿ ಬಿಟ್ಟು ಅವರು ಈ ಶ್ರೀ ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡಲಿಕ್ಕಾಗಿ ಎಲ್ಲವನ್ನು ತೊರೆದು ಬಂದಿದ್ದರು. ಸೊ ಆದ್ದರಿಂದ ರಾಧಾಕುಂಡದ ಬಗ್ಗೆ ಅವರು ನಮಗೆ ಈ ರೀತಿಯಾಗಿ ಎಲ್ಲವನ್ನು ಕೂಡ ನಮಗೆ ತಿಳಿಸ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳ ಉಪದೇಶದ ಪ್ರಕಾರ ನಾವು ರಾಧಾಕುಂಡಕ್ಕೆ ಹೋಗಬೇಕು, ದಾಸಾನುದಾಸ ಈ ಭಾವದಲ್ಲಿ ನಾವು ಹೋಗಬೇಕು. ಮತ್ತೆ ಕೇವಲ ಈಗ ನಾರದ ಮುನಿಗಾಗಲಿ ಅಥವಾ ಸನಕ ಸನಾತನ ಅಂಥವರಿಗೂ ಕೂಡ ಇದು ದುರ್ಲಭವಾದ ರಾಧಾಕುಂಡ. ಇದು ಕೇವಲ ಅದು ಅದೃಷ್ಟವಂತರಿಗೆ ಮಾತ್ರ ಈ ರಾಧಾಕುಂಡದಲ್ಲಿ ಪ್ರವೇಶ ಸಿಕ್ಕುತ್ತೆ. ಸೊ ಹಾಗಾಗಿ ಇನ್ನು ಈ ರಾಧಾಕುಂಡದ ಕೃಪೆ ನಮಗೆ ಹೇಗೆ ಸಿಕ್ಕುತ್ತೆ ಅಂತ, ರಾಧಾಕುಂಡದ ನೀರನ್ನು ಪದೇ ಪದೇ ನಮಗೆ ನಾವು ಈ ರಾಧಾಕುಂಡದ ನೀರನ್ನು ನಾವು ಪ್ರೋಕ್ಷಣೆ ಮಾಡ್ಕೊಳ್ಬೇಕು, ಪದೇ ಪದೇ ಮೀಬೇಕು ಅಂತ ಹೇಳ್ತಾರೆ. ಎಷ್ಟು ಸರಿ ಸಾಧ್ಯ ಆಗುತ್ತೋ ಅಷ್ಟು ಸರಿ ಮಾಡಬೇಕಂತೆ. ಸೊ ಹಾಗಾಗಿ ಇಲ್ಲಿ ಆಮೇಲೆ ಅಲ್ಲಿ ನಾವು ಭಕ್ತಿ ಸೇವೆಯನ್ನು ಮಾಡಬೇಕು. ಆಮೇಲೆ ಭಕ್ತಿ ಸೇವೆ ಮಾಡೋದು ಮತ್ತೆ ಭಕ್ತರ ಸಂಘದಲ್ಲಿರೋದು, ಆಗ ನಮಗೆ ಏನಾಗುತ್ತೆ, ಅಲ್ಲಿ ನಮ್ಮ ಪ್ರಜ್ಞೆ ನಿಧಾನವಾಗಿ ಏನಾಗುತ್ತೆ, ನಮ್ಮ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಆಗ್ಲಿಕ್ಕೆ ಸಾಧ್ಯ. ನಿಧಾನವಾಗಿ ನಮ್ಮ ಪ್ರಜ್ಞೆ ಶುದ್ಧ ಪ್ರಜ್ಞೆ ಆಗತ್ತೆ. ಸೊ ಹಾಗಾಗಿ ನಮಗೆ ಯಾವುದೇ ಗುಣ ಇಲ್ಲ ನಮ್ಮಲ್ಲಿ. ಸೊ ಹಾಗಾಗಿ ನಾವು ರಾಧಾರಾಣಿ ಅವಳು ಆದಿಶಕ್ತಿ. ಸೊ ಆದಿಶಕ್ತಿ ಹತ್ರ ನಾವು ಅಲ್ಲಿ ಆಶ್ರಯ ಪಡ್ಕೊಳ್ಬೇಕು. ಸೊ ಹಾಗಾಗಿ ಒಮ್ಮೆ ಪ್ರಭುಪಾದರು ಏನು ಮಾಡ್ತಾರೆ, ರಾಧಾಷ್ಟಮಿ, ಅದು ನಿನ್ನೆ ರಾಧಾಷ್ಟಮಿ ಆಗಿದೆ, ರಾಧಾರಾಣಿ ಹುಟ್ಟಿದ ದಿನ, ಅದು ರಾಧಾಷ್ಟಮಿ ಬಗ್ಗೆಗೆ ಅವರು ಲೆಕ್ಚರ್ ಕೊಡ್ತಾರೆ. ಆದರೆ ಅವರು ಕೃಷ್ಣನ ಬಗ್ಗೆನೇ ಹೇಳ್ತಾರೆ. ಆಮೇಲೆ ಕೊನೆಯಲ್ಲಿ ಒಂದೇ ಒಂದು ಶಬ್ದ ಹೇಳ್ತಾರೆ, ಕೃಷ್ಣ ಶ್ರೀಮತಿ ರಾಧಾರಾಣಿಗೆ ಅರ್ಪಿತನಾಗಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಕೃಷ್ಣ ರಾಧಾರಾಣಿಗೆ ಅರ್ಪಿತನಾಗಿದ್ದಾನೆ ಅವನಿಗೆ. ಸೊ ಅಷ್ಟು ಮಹತ್ವ ರಾಧಾರಾಣಿ. ಸೊ ಆದ್ದರಿಂದ ಶ್ರೀಮತಿ ರಾಧಾರಾಣಿಗೆ 25 ದಿವ್ಯ ಗುಣಗಳಿವೆ. ಶ್ರೀಕೃಷ್ಣನಿಗೆ 25 ಅಂದರೆ ನಮಗೆ ಈಗ ಅನಂತ ದಿವ್ಯ ಗುಣಗಳಿವೆ, ಆದರೆ ಮುಖ್ಯವಾದದ್ದು 25 ದಿವ್ಯ ಗುಣಗಳು. ಶ್ರೀಕೃಷ್ಣನಲ್ಲಿಯೂ ಕೂಡ ಅನಂತ ದಿವ್ಯ ಗುಣಗಳಿವೆ. ಅವಲ್ಲಿ ಮುಖ್ಯವಾಗಿದ್ದು 64 ಗುಣಗಳನ್ನು ಆದರೆ ಹೇಳಿದ್ದಾರೆ ಆಚಾರ್ಯರುಗಳು ನಮಗೆ. ಆದರೆ ಶ್ರೀಮತಿ ರಾಧಾರಾಣಿ ಶ್ರೀಕೃಷ್ಣನನ್ನೇ ಕಂಟ್ರೋಲ್ ಮಾಡ್ತಾಳೆ. ಸೊ ಆದ್ದರಿಂದ ಕೆಲವರು ಹಾಗಾದರೆ ರಾಧೆ ಅಂತ ಹೇಳ್ಬೋದಲ್ವಾ, ವೃಂದಾವನದಲ್ಲೆಲ್ಲರೂ ರಾಧೆ ಅಂತ ಹೇಳ್ತಾರೆ ಅಲ್ವಾ, ಹರೇ ಕೃಷ್ಣ. ಹಾಗೆ ನಾವು ಕೂಡ ರಾಧೆ ಅಂತ ಹೇಳ್ಬೋದಾ ಅಂತ ಯಾರು ಪ್ರಶ್ನೆ ಕೇಳಿದ್ರಂತೆ. ಸೊ ಆಗ
ಏನು ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಇಲ್ಲ ನಮಗೆ ರಾಧೆ ಅಂತಂದರೆ ರಾಧೆ ಹೇಳ್ಬೋದು, ಆದರೆ ನಮಗೆ ಕಲಿಯುಗಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಹೇಳಬೇಕು ಅಂತ ಆಚಾರ್ಯರು ನಮಗೆ ಅದನ್ನು ಆದೇಶ ಮಾಡಿದ್ದಾರೆ. ಈ ಕಲಿಯುಗಕ್ಕೆ ಹರೇರ್ನಾಮ 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 ಹರೇರ್ನಾಮೈವ ಕೇವಲಂ ಕಲವು ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಸೊ ಹಾಗಾಗಿ ಇದನ್ನು ನಾವು ಮಾಡಬೇಕು ಅಂತ ಆಚಾರ್ಯರುಗಳು ಹೇಳಿದ್ದಾರೆ. ಸೊ ಇದನ್ನು ಹಿಂದಿನ ಆಚಾರ್ಯರುಗಳು ಕೂಡ ಇದನ್ನು ಮಾಡಿದ್ದಾರೆ, ಮತ್ತು ಅದನ್ನು ನಮಗೆ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ರಾಧಾ ಶಕ್ತಿ ಕೃಷ್ಣ, ಅದು ಕೂಡ ರಾಧಾ ಶಕ್ತಿ ಕೃಷ್ಣನದೇ ಶಕ್ತಿ. ಸೊ ಆದರೆ ನಾವು ಕೃಷ್ಣನನ್ನು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಬೇಕು. ರಾಧೆ ರಾಧೆ ನಾವು ಹೇಳ್ಬೋದು, ಆದರೆ ಹರೇ ಕೃಷ್ಣ ಮಂತ್ರ ಹೇಳಲೇಬೇಕು ಅಂತ ನಮಗೆ ಈ ಒಂದು ಕಲಿಯುಗಕ್ಕೆ ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ರಾಧಾರಾಣಿಯ ವಿಚಾರವನ್ನು ಎಷ್ಟು ತಿಳಿದ್ರೂ ಕೂಡ ತುಂಬ ಕಡಿಮೆನೇ ಅಂತೆ. ಒಮ್ಮೆ ಏನಾಯಿತು, ರಾಧಾರಾಣಿ ಕೃಷ್ಣ ಒಂದೇ ತತ್ವ, ಆದರೆ ರಾಧಾರಾಣಿದು ಮತ್ತು ಅದು ಯೋಗ ಮಾಯೆ ಅವಳು. ಸೊ ಅಂದರೆ ಇಲ್ಲಿ ಒಮ್ಮೆ ಏನಾಯ್ತು ಅಂತಂದರೆ ರುಕ್ಮಿಣಿ ದೇವಿಗೆ ರಾಧಾರಾಣಿ ನೋಡಬೇಕು ಅಂತ ಆಯ್ತಂತೆ. ಆವಾಗ ರಾಧಾರಾಣಿ ನೋಡಲಿಕ್ಕೆ ಅವಳು ಆನೆ ಮೇಲೆ ಅಂಬಾರಿ ಮೇಲೆ ಬರ್ತಾಳೆ. ಅಂಬಾರಿ ಮೇಲೆ ಬಂದು ಅಲ್ಲಿ ರಾಧಾರಾಣಿ ನೋಡಿದ್ದೇ ಅವಳಿಗೆ ಮೂರ್ಛೆ ತಪ್ಪಿ ಬಿದ್ದು ಆನೆಯಿಂದ ಕೆಳಗೆ ಬೀಳ್ತಾಳಂತೆ. ಅಂದರೆ ರಾಧಾರಾಣಿ ತುಂಬ ಬ್ಯೂಟಿಫುಲ್, ತುಂಬ ಆಕರ್ಷಣೀಯ. ಲಕ್ಷ್ಮೀದೇವಿ ಅಷ್ಟು ಆಕರ್ಷಣೀಯ. ರುಕ್ಮಿಣಿ ದೇವಿ ಅಂದರೆ ಲಕ್ಷ್ಮೀದೇವಿಯ ಅವಳದು ಲಕ್ಷ್ಮೀದೇವಿಯ ಅವತಾರವೇ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ರಾಧಾರಾಣಿ ಅಷ್ಟು ಅದಕ್ಕಿಂತ ತುಂಬ ತುಂಬ ಸುಂದರವಾದವಳು. ಸೊ ಆ ಸೌಂದರ್ಯವನ್ನು ನೋಡಿ ರುಕ್ಮಿಣಿ ಬಿದ್ದುಬಿಡ್ತಾಳಂತೆ ಅಂಬಾರಿಯಿಂದ. ಆಗ ರಾಧಾರಾಣಿ ಬಂದು ಅಲ್ಲಿ ಅವಳನ್ನು ಎತ್ತಿ ಹಿಡಿದು ಇದು ಮಾಡ್ತಾಳೆ. ಸೊ ಅದರಿಂದ ರಾಧಾ ಕೃಷ್ಣನನ್ನು ಯಾವಾಗಲೂ ಆರಾಧಿಸೋದು, ಯಾವಾಗಲೂ ನೋಡಿ ರಾಧಾ ಕೃಷ್ಣ, ರಾಧಾ ಗೋವಿಂದ, ಆಮೇಲೆ ಅದೇ ಥರ ಎಲ್ಲ ನೋಡಿ ಸೀತಾರಾಮ, ಈಗ ಎಲ್ಲ ಕೂಡ ಲಕ್ಷ್ಮೀನಾರಾಯಣ, ಈ ಥರ ಹೆಸರಲ್ಲಿ ಮೊದಲು ಶಕ್ತಿ ಬರುತ್ತದೆ, ಆಮೇಲೆ ಶಕ್ತಿಮಾನ್. ಸೊ ಹಾಗಾಗಿ ಆರಾಧನೆ ಮಾಡೋದು ಕೂಡ ನಾವು ರಾಧಾ ಮತ್ತು ಗೋವಿಂದ. ಸೊ ಹಾಗಾಗಿ ನಾವು ಆರಾಧನೆ ಯಾಕೆ ರಾಧಾ ಗೋವಿಂದ ಮಾಡಬೇಕು ಅಂದರೆ ಶಕ್ತಿ ಮತ್ತು ಶಕ್ತಿಮಾನ ಬೇರೆ ಬೇರೆ ಆಗೋಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಆದ್ದರಿಂದ ನಾವು ಮಾಡಬೇಕು ಆ ಥರ. ಸೊ ರಾಧಾರಾಣಿಗೆ ಇನ್ನೊಂದು ಹೆಸರು ಕೂಡ ಗಾಂಧರ್ವಿಕ. ಸೊ ರಾಧಾರಾಣಿಗೆ ಅನೇಕ ಹೆಸರುಗಳಿವೆ. ಸೊ ಅವಳಿಗೆ ಕೂಡ ಭೋಗ ತಯಾರು ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್, ದಕ್ಷ. ಹೇಗೆ ಕೇಳಿದರೆ ಅವಳು ಇಷ್ಟೊಂದು ಚಂದ ಅಡುಗೆ ಮಾಡ್ತಾಳೆ, ಅದನ್ನು ನೋಡಿ ಆ ಒಂದು ದುರ್ವಾಸರು ಅವಳಿಗೆ ಒಂದು ಇದನ್ನು ಕೊಟ್ರಂತೆ, ಅಂದರೆ ಒಂದು ವರವನ್ನು ಕೊಟ್ಬಿಟ್ರಂತೆ. ಇಷ್ಟು ಚಂದ ಮಾಡ್ತಾ ಇದ್ದಾಳೆ, ನೀನು ಮಾಡಿದ ಅಡುಗೆ ಎಲ್ಲ ಮತ್ತು ಚಂದ ಆಗಲಿ ಅಂತ ಅವಳಿಗೆ ಹೇಳಿದ್ದಾರೆ. ಸೊ ಹಾಗಾಗಿ ಇದೆಲ್ಲ ಅನೇಕ ಲೀಲೆಗಳಿದೆ. ಭಗವಂತ ರಾಧಾರಾಣಿ ಜೊತೆ ಮಾಡಿದ ಲೀಲೆಗಳು, ಗೋಪಿಯರ ಜೊತೆ ಮಾಡಿದ ಲೀಲೆಗಳು. ಯಾಕೆಂತಂದರೆ ರಾಧಾರಾಣಿ ಅವಳು ತನ್ನ ಸರ್ವಸಮರ್ಪಣಾ ಭಾವ, ಗೋಪಿಕೆಯರದು ಸರ್ವಸಮರ್ಪಣಾ ಭಾವ. ಸೊ ಅದರಿಂದ ಅಷ್ಟಕಾಲಿಯ ಲೀಲೆಗಳನ್ನು ಕೂಡ ಮಾಡ್ತಾ ಇರ್ತಾರೆ. ರಾಧಾರಾಣಿ ಅವಳು ಆದಿಶಕ್ತಿ. ಸೊ ಹಾಗಾಗಿ ಆದಿಶಕ್ತಿ ಅವಳು, ಆದಿಲಕ್ಷ್ಮಿ. ಸೊ ಆದ್ದರಿಂದ ನಮಗೆ ರಾಧಾರಾಣಿಯ ಕೃಪೆ ಬೇಕು. ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ ಅಂದರೆ ಕೃಷ್ಣ ಆಮಾರ ನಾಹಿ, ಕೃಷ್ಣ ರಾಧೇರ ಕೃಷ್ಣ, ರಾಧಾರ ಕೃಷ್ಣ ಅಂತ ಹೇಳ್ತಾರೆ. ರಾಧಾರ ಕೃಷ್ಣ ಅಂದರೆ ಓ ರಾಧಾರಾಣಿ, ಕೃಷ್ಣ ನಿನ್ನವನು, ಕೃಷ್ಣ ನಿನ್ನವನು, ಕೃಷ್ಣ ನಿನ್ನವನು, ಕೃಷ್ಣ ನಿನ್ನ ಹತ್ರ ಇದ್ದಾನೆ, ನನಗೆ ಕೃಷ್ಣನನ್ನ ಆ ಒಂದು ಸ್ವಲ್ಪ ಭಕ್ತಿಯನ್ನು ನೀನು ನನಗೆ ಕೊಡು ಅಂತ ಕೇಳೋದು. ಸೊ ಹಾಗಾಗಿ ರಾಧಾರಾಣಿ ಅಂತಂದರೆ ಅವಳು ಗ್ರೇಟೆಸ್ಟ್ ಗುರು ಅವಳು ರಾಧಾರಾಣಿ. ಆ ರಾಧಾರಾಣಿಯಿಂದನೇ ಎಲ್ಲ ಈ ಗುರು ಸಂಪ್ರದಾಯಗಳೆಲ್ಲ ಕೂಡ ಬರ್ತಕ್ಕಂಥದ್ದು. ಸೊ ಆದ್ದರಿಂದ ನಮಗೆ ರಾಧಾರಾಣಿಯ ಒಂದು ಪ್ರೇಮ, ರಾಧಾರಾಣಿಯ ಒಂದು ಭಕ್ತಿ ಅಲ್ಲಿ ಬೇಕು ಅಂದರೆ ರಾಧಾರಾಣಿ ಆಶ್ರಯ ಬೇಕು. ಯಾಕೆಂದರೆ ಈ ಭಕ್ತಿ ಸೇವೆ ನಡೆಯೋದು ಎಲ್ಲವೂ ಕೂಡ ರಾಧಾರಾಣಿಯ ಆಶ್ರಯದಲ್ಲಿ, ಎಲ್ಲ ಭಕ್ತಿ ಸೇವೆ ನಡೆಯೋದು ಕೂಡ ರಾಧಾರಾಣಿಯ ಆಶ್ರಯದಲ್ಲಿ. ಸೊ ಹಾಗಾಗಿ ರಾಧಾರಾಣಿ ತುಂಬ ಅಂದರೆ ಪ್ರೇಮಮಯಿ, ಅವಳು ಮಹಾಭಾವದಲ್ಲಿರ್ತಾರೆ. ಆಮೇಲೆ ರಾಧಾಕೃಷ್ಣ ಪ್ರಣಯ ವಿಕೃತಿ, ಕೃಷ್ಣ ಕಾಂತ ಶಿರೋಮಣಿ ಅಂತ ಹೇಳ್ತಾರೆ, ಮಹಾಭಾವ ಸ್ವರೂಪಿಣಿ ರಾಧಾ ಠಾಕೂರಾಣಿ, ಸರ್ವಕಾಂತ ಶಿರೋಮಣಿ ಅಂತ. ಸೊ ಹಾಗಾಗಿ ಅವಳದ್ದು ಎಷ್ಟು ನಾವು ಗ್ಲೋರಿಫೈ ಮಾಡಿದ್ರೂ ಕೂಡ ಅದು ಕಡಿಮೆನೇ ಆಗುತ್ತದೆ. ಅದರಿಂದ ರಾಧಾರಾಣಿಯ ಬಗ್ಗೆ ನಾವು ಅಂದರೆ ಆ ಒಂದು ಆದಿಶಕ್ತಿ ಅವಳಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಮಗೆ ಭಕ್ತಿಗೆ ಹೋಗಲಿಕ್ಕೆ ನೀನು ನನಗೆ ಕೃಷ್ಣನ ಸೇವೆ ಮಾಡಲಿಕ್ಕೆ ನನಗೆ ಆ ಒಂದು ಶಕ್ತಿ ಕೊಡು. ಅದನ್ನೇ ಹರೇ ಕೃಷ್ಣ ಮಹಾಮಂತ್ರ ಹೇಳುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಅಂದರೆ ರಾಧಾರಾಣಿ. ಸೊ ಹರೇ ಕೃಷ್ಣ, ಹರೇ ರಾಮ,
ಸೊ ಹಾಗಾಗಿ ರಾಧಾರಾಣಿ ಹರೆ ಹೇಳೋದು ರಾಧಾರಾಣಿ ಹತ್ರ ನಾವು ನನಗೆ ಸೇವೆ ಕೊಡು, ಸೇವೆಯಿಂದಲೇ ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಸೊ ಅದರಿಂದ ಈ ವಿಚಾರವನ್ನು ನಾವು ಮಾಡ್ಕೊಳ್ಳಿಕ್ಕಾಗಿ ಕೊನೆಯದಾಗಿ ನಮಗೆ ಇದನ್ನ ರೂಪ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ನಾವು ಮತ್ತೊಮ್ಮೆ ಆ ಒಂದು ಭಾವಾರ್ಥ ಮತ್ತು ಶ್ಲೋಕವನ್ನು ನೋಡೋಣ. ಇದು ಕಾಣ್ತಾ ಉಂಟಾ ಸ್ಕ್ರೀನು? ಹರೇ ಇಲ್ಲ ಕೃಷ್ಣ. ಮಾತಾಜಿ. ಇಲ್ಲ ಮಾತಾಜಿ. ಹಾಗಾಗಿ ಈ 11ನೇ ಶ್ಲೋಕ, ಸೊ ಇದರಲ್ಲಿ 8, 5, 9, 10, 11ನೇ ಶ್ಲೋಕ ಇಲ್ಲಿ ರಾಧಾರಾಣಿ ಮತ್ತು ರಾಧಾಕುಂಡದ ಶ್ರೇಷ್ಠತೆಯನ್ನೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸಂತೋಷದಾಯಕ ವಸ್ತುಗಳು ಅಲ್ಲೆಲ್ಲ ರಜಭೂಮಿಯ ಪ್ರೇಯಸಿಯರಲ್ಲೆಲ್ಲ ಶ್ರೀಮತಿ ರಾಧಾರಾಣಿಯೇ ಅಚ್ಚುಮೆಚ್ಚು. ಅವಳು ರಾಧಾರಾಣಿಯೇ ಕೃಷ್ಣನಿಗೆ ಅಚ್ಚುಮೆಚ್ಚು. ಹಾಗಾಗಿ ಅವಳ ಕುಂಡ, ಈ ರಾಧಾ ಕುಂಡ, ಅಷ್ಟು ಎಲ್ಲ ಅಂಶಗಳಿಂದ ಅವಳ ದಿವ್ಯ ಕುಂಡವು ಕೃಷ್ಣನಿಗೆ ಅವಳಷ್ಟೇ ಪ್ರಿಯವೆಂದು ಮಹರ್ಷಿಗಳು ಹೇಳಿದ್ದಾರೆ. ಸನಾತನ ಇವೆಲ್ಲ ಮಹರ್ಷಿಗಳು ಹೇಳಿದ್ದಾರೆ. ರಾಧಾಕುಂಡವು ಮಹರ್ಷಿಗಳಿಗೆ ದುರ್ಲಭ, ಆದ್ದರಿಂದ ಅದು ಸಾಧಾರಣ ಭಕ್ತರಿಗೆ ದೊರೆಯುವುದು ಇನ್ನೂ ಕಷ್ಟ. ಒಮ್ಮೆ ಈ ಪುಣ್ಯ ಜಲದಲ್ಲಿ ಮಿಂದರೆ ಸಾಕು, ಅವನ ಶುದ್ಧ ಕೃಷ್ಣ ಪ್ರೇಮ ಜಾಗೃತವಾಗ್ತದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಒಂದು ಸುತ್ತು ರಾಧಾಕುಂಡದಲ್ಲಿ ಮಿಂದರೆ ನಮಗೆ ಶುದ್ಧ ಕೃಷ್ಣ ಪ್ರೇಮ ಜಾಗೃತ ಆಗ್ತದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನಾವು ರಾಧಾಕುಂಡದಲ್ಲಿ ಬೀಬೇಕು ಅಂತ ರೂಪ ಗೋಸ್ವಾಮಿಯವರು ಹೇಳ್ತಾರೆ. ಯಾರು ರಾಧಾಕುಂಡದಲ್ಲಿ ಹೋಗ್ಬೇಕು, ಅಂದ್ರೆ ಯಾರಿಗೆ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಇರುತ್ತೆ, ಅವರು ಆ ರಾಧಾಕುಂಡದಲ್ಲಿ ವಾಸಿಸಿ ಅಲ್ಲಿ ರಾಧಾಕುಂಡದ ಸೇವೆ ಮಾಡಿದರೆ ಆಧ್ಯಾತ್ಮಿಕ ದೇಹವನ್ನ ಪಡ್ಕೊಳ್ಬಹುದು. ಈಗ ನಮಗೇನಾಗುತ್ತೆ, ಎಲ್ಲರೂ ಕೂಡ ರಾಧಾಕುಂಡಕ್ಕೆ ಅಲ್ಲಿ ಹೋಗಿ ಪ್ರಾಕ್ಟಿಕಲಿ ಇರ್ಲಿಕ್ಕಾಗತ್ತಾ? ಆಗೋದಿಲ್ಲ ಅಲ್ವಾ? ಈಗ ಇದರಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂದರೆ, ನಾವು ರಾಧಾಕುಂಡದಲ್ಲಿ ಇರ್ತಕ್ಕಂಥ ಆ ಭಾವವನ್ನು ನಾವು ಬೆಳೆಸ್ಕೊಳ್ಬೇಕು. ನಮ್ಮ ಕಾನ್ಶಿಯಸ್ನೆಸ್ನಲ್ಲಿ ಚೇಂಜ್ ಮಾಡ್ಬೇಕಂತೆ. ಮತ್ತು ನಾವು ಮನಸ್ಸಿನಲ್ಲಿ ನಮಗೆ ಹೋಗ್ಬೋದು ಜೀವನದಲ್ಲಿ ಕೆಲವೊಮ್ಮೆ, ಆದರೆ ಮನಸ್ಸಿನಲ್ಲಿ ಸದಾ ವೃಂದಾವನದ ಆ ಒಂದು ಕಾನ್ಶಿಯಸ್ನಲ್ಲಿ ಇರಬೇಕು. ಅಂದರೆ ವೃಂದಾವನ ಧಾಮದಲ್ಲಿ ಆ ಗೋಪಿಕೆಯರು ಮತ್ತು ರಾಧಾರಾಣಿ ಹೇಗೆ ಭಗವಂತನ ಸೇವೆ ಮಾಡ್ತಾರೆ, ಆ ಒಂದು ಕಾನ್ಶಿಯಸ್ನೆಸ್ಸು ಅದರಲ್ಲಿ ನಾವು ಮಾನಸಿಕವಾಗಿ ವೃಂದಾವನದಲ್ಲಿ ಇರಬೇಕು. ಇದು ಬಹಳ ಮುಖ್ಯವಾದದ್ದು ನಮಗೆ. ಸೊ ಹಾಗಾಗಿ ನಾವು ರಾಧಾಕುಂಡದಲ್ಲಿದ್ದು ರಾಧೆಯ ಆಪ್ತ ಸೇವಕಿಯರ ಆಶ್ರಯ ಪಡೆದು ಅವರ ನಿರ್ದೇಶನದಲ್ಲಿ ಸತತವಾಗಿ ರಾಧೆಯ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಮ್ಮೆ ಕೂಡ ರಾಧಾಕುಂಡದಲ್ಲಿ ಹೋಗಿ ಅಲ್ಲಿ ಮೀಯುವ ಅವಕಾಶ ಸಿಕ್ಕಿದರೆ ಅವರು ಗೋಪಿಯರಂತೆ ಕೃಷ್ಣ ಪ್ರೇಮವನ್ನು, ಆ ದಿವ್ಯ ಪ್ರೇಮವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಾಗೆ ರಾಧಾಕುಂಡ ಪವಿತ್ರವಾದ ಸ್ಥಳ. ಒಬ್ಬನು ಈ ರೀತಿ ಜೀವಮಾನ ಪರ್ಯಂತ ನಡ್ಕೊಂಡ್ರೆ, ದೇಹ ತ್ಯಾಗ ಮಾಡಿದ ನಂತರ ಅವನು ರಾಧಾಕುಂಡ ತೀರದಲ್ಲಿ ತನ್ನ ಜೀವಮಾನದಲ್ಲಿ ಬಯಸಿದಂತೆ ಶ್ರೀಮತಿ ರಾಧೆಯ ಸೇವೆ ಮಾಡಲು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ಸೊ ಅದಕ್ಕೆ ನಮಗೆ ರಾಧಾರಾಣಿಯ ಆ ಒಂದು ರಾಧಾಕುಂಡದ ಸೇವೆ ಮಾಡೋದು, ಆ ಭಾವವನ್ನು ನಾವು ಇಟ್ಕೋಬೇಕು ಮನಸ್ಸಲ್ಲಿ. ನಮ್ಮ ಪ್ರಜ್ಞೆ ಆ ಥರ ಚೇಂಜ್ ಆಗಬೇಕು. ಆಮೇಲೆ ಈ ರೀತಿಯಾದ ಜೀವನವನ್ನು ಮಾಡಿಕೊಂಡು ಐಹಿಕ ಕಲ್ಪನೆಗಳನ್ನು ನಾವು ತೊರೆದರೆ ಮತ್ತು ಜೀವಮಾನ ಪರ್ಯಂತ ಆ ಥರ ಬದುಕಿದರೆ ನಮಗೆ ಈ ದೇಹದ ನಂತರ, ದೇಹತ್ಯಾಗದ ನಂತರ ನಮಗೆ ಭಗವಂತನ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ಸೊ ರಾಧಾಕುಂಡ ತೀರದಲ್ಲಿ ವಾಸಿಸುವುದು ಮತ್ತು ಅಲ್ಲಿ ಪ್ರತಿನಿತ್ಯ ಮೀಯುವುದು ಭಕ್ತಿ ಸೇವೆಯ ಮಹತ್ ಸಾಧನೆ.
ಇದು ತೀರ್ಮಾನ. ಶೀಲ ರೂಪ ಗೋಸ್ವಾಮಿಯವರು ಏನು ಹೇಳ್ತಾರೆ, ಇದು ತೀರ್ಮಾನ ಅಂತ ಶೀಲ ಪ್ರಭುಪಾದರು ನಮಗೆ ಇದನ್ನು ತಿಳಿಸ್ತಾ ಇದ್ದಾರೆ. ನಮ್ಮದೇ ತೀರ್ಮಾನ ಏನು, ರಾಧಾಕುಂಡದಲ್ಲಿ ಇರಬೇಕು, ಪ್ರತಿನಿತ್ಯ ಅಲ್ಲಿ ಮೀಬೇಕು. ಇದು ಭಕ್ತಿ ಸೇವೆಯ ಮಹತ್ ಸಾಧನೆ. ಅದರಿಂದ ಇದು ನಾರದರಂತಹ ಮಹರ್ಷಿಗಳಿಗೂ ಭಾಗವತೋತ್ತಮರಿಗೂ ಅಪ್ರಾಪ್ಯ, ಇದು ಸಿಕ್ಕೋದಿಲ್ಲ. ಆದ್ದರಿಂದ ರಾಧಾಕುಂಡದ ಮಹಿಮಾತಿಶಯಕ್ಕೆ ಕೊನೆಯೇ ಇಲ್ಲ, ಅದರ ಮಹಿಮೆ ಹೇಳೋದಕ್ಕೆ ಕೊನೆಯೇ ಇಲ್ಲ. ರಾಧಾಕುಂಡದ ಸೇವೆ ಮಾಡುವುದರ ಮೂಲಕ ಗೋಪಿಯರ ನಿತ್ಯ ಮಾರ್ಗದರ್ಶನದಲ್ಲಿ ಶ್ರೀಮತಿ ರಾಧಾರಾಣಿಯ ಸಹಾಯಕ ಆಗ್ಬಹುದು. ಅಂದರೆ ಗೋಪಿಯರ ಮಾರ್ಗದರ್ಶನದಲ್ಲಿ ರಾಧಾರಾಣಿ ಸೇವೆ ಮಾಡಲಿಕ್ಕೆ ಆಗ ಸಾಧ್ಯ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇಲ್ಲಿಗೆ ನಾವು ಉಪದೇಶಾಮೃತ ಕೃತಿಯನ್ನು ನಾವು ಮುಗಿಸಿದ್ದೇವೆ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ.